ಹಾಯ್ ಅವಿನಾಶ್ ಬ್ರೋ, ವೆಲ್ಕಮ್ ಟು ಲೈವ್ ಎಂಚೋಲರ್. ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಪ್ರಿಯಾಂಕರ್ ಅವರೇ ನಮಸ್ತೆ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಲೈವಿಗೆ. ಶರತನ್ನ ನಮಸ್ತೆ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಪ್ರಥಮ ಲೈಕ್, ಓಕೆ ಓಕೆ, ಲೈಕ್ ಕೊಟ್ರಿ, ಥ್ಯಾಂಕ್ ಯು. ಕೋಸ್ಟರ್ ಸ್ಪೈಸ್ ಹಾಯ್ ಅಂತಿದ್ದಾರೆ. ಹಾಯ್ ಕೋಸ್ಟರ್ ಸ್ಪೈಸ್, ವೆಲ್ಕಮ್ ಟು ಲೈವ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಕೊಡಿ ಪಟ 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 ಅಂತ. ದುರ್ಗಕ್ಕ ಬರ್ತೀರಿ? ಹಾಯ್ ದುರ್ಗಕ್ಕ, ವೆಲ್ಕಮ್ ಟು ಲೈವ್. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ. ಎಂಚಲ್ಲರು ಬಾ ಸಿಕ್ಕಿ ಪುನ್ ಮಾಡಿ. ವೇದಾವತಿ ಅಕ್ಕ ಬರ್ತೀರಿ? ಹಾಯ್ ವೇದಾವತಿ ಅಕ್ಕ, ಎನ್ನ ಥರ್ಡ್ನೇ ಲೈಕ್ ಪಣಂದಿಲ್ಲ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಲೈವ್. ಹಾಯ್ ದುರ್ಗಕ್ಕ ಪಣಂದಿಲ್ಲ. ಕೋಸ್ಟರ್ ಸ್ಪೈಸ್ ದುರ್ಗಕ್ಕ ಹಾಯ್ ಸರಿತಾ ಸಿಸ್ ಪಣಂದಿಲ್ಲ. ಶರತನ್ನೇ ಏ ಹಾಲ್ ಪಣಂದಿಲ್ಲ. ಹಾಯ್ ವೆಲ್ಕಮ್ ಟು ಲೈವ್. ಮಾತೆರೆಗಳ ಧನ್ಯವಾದಗಳು ಲೈವ್ ಬತ್ತಿನಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾತೆರೆಗಳ. ಒಂಜಿ ಲೈಕ್ ಕೊಡಿ ಸಪೋರ್ಟ್ ಮಾಡ್ಪ್ಲೇ. ಅಂಚನೆ ನಿಕ್ಲ ಮನಸ್ಸಾಂಡ ದಾದೆ ಗಜಿಪು ನಿಕ್ಲಿಗೆ ಸ್ಪೆಷಲ್ ದಾಲತ್ತಂಡು ಪೂರ ಪಲ್ಲೆ ಅಂತೆ. ಅವಿನಾಶ್ ನಾಯಕ್ ಆಂಡೆ ಮನಸ್ಸು ದಾದೆ ಸ್ಪೆಷಲ್ ಎಂಕ್ ರಿಪೀಟ್ ನಿಕ್ಲು ನೆನಪನ್ಪ್ಲೆ ಕೋಡೆ ಅಂದಾದ ಬಂತಂದು. ಓಕೆ ಚಲೋ ನಿಕ್ಲೆ ಏನು ಚಾಲೆಂಜ್. ಸಹಿ ಉತ್ತರ ಕೊಟ್ಟವರಿಗೆ ನಗದು ಬಹುಮಾನ ಕೊಡಲಾಗುವುದು. ಎಂಕ್ ಚಿಕನ್ ಕೋಸ್ಟರ್ ಸ್ಪೈಸ್ ಪುಂಡಿ ಡೀಲ್ ಬನೊಂದಿರು. ಪುಂಡಿ ಡಾಲ ತಪ್ಪು ಉತ್ತರ. ರೈಟ್, ಥ್ಯಾಂಕ್ ಯು ಸೋ ಮಚ್ ಅನ್ನ ಬಣಮಲ್ಲೇರು ಇರೆಗ್ಲ. ಥ್ಯಾಂಕ್ ಯು ಸೋ ಮಚ್ ದಾದೆ ಕೇಂಕ್ ಯಾಂದಾಯ್ತವಂತೆ. ಪುಂಡಿ ಡಾಲ್ ತಪ್ಪು. ಯಾರೆಲ್ಲ ಇದ್ದೀರಾ ಲೈವ್ಗೆ ಲೈಕ್ ಕೊಟ್ಟು ಹೋಗಿ ಆಯ್ತಾ. ಯಾರು ಹೋಗಬೇಡಿ, ಮಾತಾಡುವ ಸ್ವಲ್ಪ, ಆದರೆ ಲೈಕ್ ಕೊಟ್ಟು ಬಿಡಿ. ಕೋಸ್ಟರ್ ಸ್ಪೇಸ್ ಹಾಯ್ ಕಡಪುರಂದಿಲ್ಲ. ಇರೇಗ ಬುರ್ಜಿಯಾ ಬುರ್ಜಿಜ್ಜಿ ನೀ ಬುರ್ಜಿಜ್ಜಿ. ಎಗ್ ಬುರ್ಜಿ ಅತ್ತು. ಸಾರಿ ನಾನು ಬೇತಂಜಿ ಪಿನ್ ಮಲ್ಪೇರು ಪೋಯಿನಿ ಎನ್ನಂಜಿ ಚಾನಲನ್ನು. ನಮ್ಮನ್ನು ಪಿನ್ ಮಾಡಿ ಬ್ರೋ ಅಂತಿದ್ದಾರೆ ನಮ್ಮ ತುಳು ಗೈಡ್ರವರು. ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಓಡಿ ಬೋಲ್ ಮಾರೆ ಪಿನ್. ಪಿನ್ ಮಾಡಿ ಬ್ರೋ. ಎಗ್ ಬುಡ್ಜಿ ನಾರಾಯಣ ಗುಲಾಲ್ ಬರ್ತಾರೆ. ಏನೇನು ಪಿನ್ ಮಾಡಿ ಮಲ್ಪೆರೆ ಅವು ಪಿನ್ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಮಾಡೋದಿದ್ರೆ ಅವು ನಮ್ಮ ತುಳು ಗೈಡ್ ಅವರು. ಹೌದೌದು, ಅವರಿಗೆ ಸಪೋರ್ಟ್ ಮಾಡಿ ಸ್ವಲ್ಪ. ಎಂಕ್ ನಗಾಡು ಬಹುಮಾನ ಬುರ್ಚಿ ಎಂಕ್ ಗೊತ್ತಾಯ್ಜಿ ಇರೇಗ್ ದಾದೆ ಕಜಿಪು ಮಾಡೋದು. ಎಂಕ್ ಪುಂಡಿ ಬೊಕ್ಕ ಸಾಂಬಾರಿಯೇ ಕೋಡೆಲ್ಲ ಹೂ ಎತ್ತು ನಂಚೆ ಅನ್ಕೇಂಡಿ ನಿಕ್ಲೆ ನೆನಪುಂಡ ಅಜ್ಜ ಅಂದು ಕಟಿಂಗ್ ಮಲ್ತಾರೆ ನೀರು ಇಜ್ಜಿಜ್ಜಿ ಅವು ಚಂಡಿ ಬರ್ಚಿ ನಡೇನೆ ಮೀದು ಮುರಾಣಿ ಮಂತದೆ ಸಾಟರ್ಡೆ ಲಾಸ್ಟ್ ವೀಕ್ ಕಟ್ಟಿಂಗ್ ಪೂರ ಮಂತದ್ದು. ನಾರಾಯಣ ಕುಲಾಲ್ ನಮ್ಮ ತುಳು ಗೈಡ್ ವನಸ ಆಯ್ತಾ? ಅವರು ಹಾಗೆಲ್ಲ ಮೆಸೇಜ್ ಹಾಕೋದಿಲ್ಲ, ಅವರು ಜಸ್ಟ್ ಪಿನ್ ಮಾಡಿ ಹೋಗಿದ್ದಾರೆ. ಈಗ ಅವರಿಗೆ ಬೆಲೆ ಉಂಟು. ನೀವು ಇದು ಮಾಡಿ ಸಪೋರ್ಟ್ ಮಾಡಿ ಅವರಿಗೆ, ಅವರು ಲೈವ್ ಬರ್ತಾರೆ ಇನ್ನು ಬೇಕಾದರೆ. ಹಾಯ್ ದುರ್ಗಕ್ಕ ಅಂತಿದ್ದಾರೆ ನಾರಾಯಣ್ ಕುಲಾಲ್. ಹಾಯ್ ನಾರಾಯಣ್ ಅಂತಿದ್ದಾರೆ ಕೋಸ್ಟಲ್ ಸ್ಪೈಸ್. ದುರ್ಗಕ್ಕ ಹಾಯ್ ನಾರಾಯಣ್ ಬರೋ ಅಂತಿದ್ದಾರೆ. ವೇದಾತ್ಯಕ್ಕ ಓಕೆ ಮನೊಂದುಲ್ಲೇರು. ಅವಿನೇಶ್ ಅನ್ನೇರು ಪೊರ್ಲು ಆತೇರು ಮನೊಂದುಲ್ಲೇರು ಅಂದೆ ಪೊರ್ಲು ದಾಲಜ್ಜಪ್ಪ ಜಸ್ಟ್ ಮೀನಿ ತರೆ ಬರ್ಚಿನ ಅಂತೆ. ನಾರಾಯಣ್ ಕುಲಾಲ್ ಯಾವಾಗ ಲೈವ್ ಅವರ ಲೈವಿಗೆ 1 ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಮಾರ್ರೆ. ನಾನು ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೇನೆ. 49ರಲ್ಲಿ ಉಂಟು, 50 ಆಗಲಿಲ್ಲ ಇನ್ನು.
50 ಲೈಕ್ ಶುರು ಅಪ್ಲೈ ಮಾಡೋದು. ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿಬಿಡಿ ಆಯಿತಾ, ಅವರನ್ನು ವಿಡಿಯೋ ನೋಡಿ ಮಾಡಿ, ಇಲ್ಲಾಂದರೆ ಹೋಗ್ತದೆ. ನಿನ್ನೆ ಆಗಿತ್ತು 2-3, ಅದು ಹೋಯ್ತು. ನೈಸ್ ಡೇ ನೈಸ್ ಅಂತಿದ್ದಾರೆ. ಆಯ್ ಪ್ರಿಯಾಂಕಾ ಬಂದರು. ಆಯ್ ಪ್ರಿಯಾಂಕಾ ಅಕ್ಕ. ಪ್ರಿಯಾಂಕಾ ಎಲ್ಲಿ ಹೋದ್ರು ಮಾರ್ರೆ, ಅವರು ಹೋದ್ರಾ ಅಂತ. ಹಾಯ್ ವೇದಾವತಿ ಸಿಸ್ಟರ್ ಅಂದು ಕೋಸ್ಟಾ ಸ್ಪೇಸ್ ಪನ್ನೊಂದುಲ್ಲೇರು. ದುರ್ಗಕ್ಕ ಸೂಪರ್ ಅಂತಿದ್ದಾರೆ. ಇರ್ನ ಅಮ್ಮ ಗೊಂಜಿ ಹಾಯ್ ಪನ್ನೆ. ಹಾಯ್ ಅಮ್ಮ ಎಂಚ ಒಳ್ಳರು ಒನಸಾಂಡೆ ದಾದೆ ಕಜಿಪು ಜಾರು ಜಾಗ್ರತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೌದೌದು, ವಿಡಿಯೋ ನೋಡಿದ್ರೆ ಯಾರು ಸಪೋರ್ಟ್ ಮಾಡಬೇಡಿ, ಅದು ವೇಸ್ಟ್. ಇತ್ತೆ ಒಂಜಿ ಸಬ್ಸ್ಕ್ರೈಬ್ ಬರ್ಪುಂಡು ತೂಲೆ ಆಂಡ ವಿಡಿಯೋ ತೂದು ಮನ್ಪುಲೇವೆ ಜಿನ ಪೋಪುಂಡವು ಬೇತ ಐಡಿ ದಂಡ ಓಕೆ ಇತ್ತೆ ಬತ್ತಂಡ ಇತ್ತೇನೆ ಅಪ್ಲೈ ಅನ್ಪೇನು ಬೊಕ್ಕ ಎಲ್ಲೆಡ್ದು ಬೊಕ್ಕ ಐಡ್ದು ಲೈವ್ ಕಮ್ಮಿ ಆಂಡಿ ಒಂಜಿ ಕಮ್ಮಿ ಆಂಡು ರಡ್ಡ ಹೊಡ್ಡನ ಹೌದಾದ ಅವಸ್ಥೆ ಅಂತ ಗೊತ್ತು ಮಾರೆ ಪೋಪಿನಿ ಮಾರ ತನ್ನದಿ. ಓಕೆ ಕೋಸ್ಟಲ್ ಸ್ಪೆಷಲ್. ಆಯ್ ಕೋಸ್ಟಲ್ ಸ್ಪೆಷಲ್ ಬಂದರು. ಮಂಜುನಾಥ್ ಅನ್ನಿ ಅಣ್ಣ ನಮಸ್ತೆ, ನಾನು ಒಬ್ಬ ಇದ್ದೀನಿ ಮರಿಬೇಡಿ. ಇಲ್ಲ ಸರ್ ನಿಮ್ಮನ್ನು ಹೇಗೆ ಮರೆಯಲಿ ನಾನು. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತಾ? ಮತ್ತೊಂದು ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಸುಜಾತಕ್ಕ ಬಂದರು. 1000 ವರ್ಷ ಆಯಿತಾ ಅಂತ ಸುಜಾತಕ್ಕ ಬಾರದೆ. ಸುಜಾತಕ್ಕ ನಾನು ನೋಡದೆ 1 ವರ್ಷ ಆಯಿತು ನಾನು. ಸುಜಾತಕ್ಕ ಹೇಗಿದ್ದೀರಿ? ಊಟ ಆಯಿತಾ ನಿಮ್ಮದು? ಎಲ್ಲಿದ್ದೀರಿ? ಅಮೇರಿಕಾದಲ್ಲಿದ್ದೀರಾ ಅಲ್ಲ ಊರಲ್ಲಿದ್ದೀರಾ? ಊಟ ಆಯಿತಾ? ಹೇಗಿದ್ದೀರಿ? ಸೌಖ್ಯ ಆರೋಗ್ಯ ಎಲ್ಲ ಹೇಗುಂಟು? ಲೈಕ್ ಕೊಡೋದಿದ್ದರೆ ಲೈಕ್ ಕೊಡಿ ಸುಜಾತಕ್ಕ. ಹಾಗೆ ನಮ್ಮದೊಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ. ಅವರ ಪಾಪ 1-2 ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಅವರಿಗೆ. ವಿಡಿಯೋ ನೋಡಿ ಕನೆಕ್ಟ್ ಆಗಿ ಆಯಿತಾ. ನನ್ನ ಆಯ್ ಸುಜಾತಕ್ಕ ಅಂತಿದ್ದಾರೆ. ಕೋಸ್ಟಲ್ ಅವರು ಆಯ್ ಸುಜಾತಕ್ಕ ನಮಸ್ತೆ ಮನದಲ್ಲಿ. ಮೋನೋ ಮಾಡ್ಕೊಂಡ್ರಿಯಾ? ಹೌದು ಸರ್, ನಮ್ಮದು ಮೋನೋ ಮೇಡಮ್ ಮೋಡ ಆಯ್ತಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟ್ ಮತ್ತು ಆಶೀರ್ವಾದದಿಂದ ಆಗಿದೆ. ಸೊ ನಂತರ ನೀವು ಬರಲಿಲ್ಲ ಅಲ್ಲ, ಏನು ಮಾಡೋದು, ನನಗೆ ಸಹ ಟೈಮ್ ಇಲ್ಲ ಹಗಲಲ್ಲಿ ಬರಲಿಕ್ಕೆ. ಸಾರಿ, ಬೇಜಾರು ಮಾಡಬೇಡಿ ಆಯಿತಾ. ಫ್ರೈಡೇ ಬರ್ತೀವಿ. ಹೌದಾ? ಓಕೆ ಹ್ಯಾಪಿ ಜರ್ನಿ. ಶ್ರೀ ದುರ್ಗಕ್ಕ ಹಾಯ್ ಸುಜಾತನ್ನ ಅಮ್ಮ ಅಂತಿದ್ದಾರೆ. ಊರಿಗೆ ಬಂದ ಮೇಲೆ ಫುಲ್ಲು ಸಪೋರ್ಟ್ ಕೊಡಿ ನಮಗೆ. 8ವರೆಗೆ ನೀವು ಫ್ರೀ ಇರ್ತೀರಲ್ಲ. ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ. ಧೀರಜ್ ಅಣ್ಣ ಬಂದರು. ಹೆಲೋ ಅಣ್ಣ, ನಾನು ಧೀರಜ್ ಕುಮಾರ್ ಚೌಗಳೆ ಮಾತಾಡ್ತಿರೋದು. ಹೇಗಿದ್ದೀರಿ ಅಣ್ಣ? ಗುಡ್ ಈವ್ನಿಂಗ್ ಅಂತಿದ್ದಾರೆ. ನಿಮಗೂ ಗುಡ್ ಈವ್ನಿಂಗ್ ಸರ್. ಹೇಗಿದ್ದೀರಿ ನೀವು? ಊಟ ಆಯಿತಾ ನಿಮ್ಮದು? ಎಂಥ ಪದಾರ್ಥ ಇತ್ತು? ಏನು ಸ್ಪೆಷಲ್ ನಿಮಗೆ? ಸುಜಾತಕ್ಕ ಹಾಯ್ ಸಂಗೀತ ಅಂತಿದ್ದಾರೆ. ದುರ್ಗಕ್ಕ ವನಸಾಂಡೆ ಅಂತ ನಾರಾಯಣ್ ಬಾವೆ. ಮಂಜುನಾಥ ಪುತ್ತೂರು ಲೈಕ್ ಕೊಟ್ಟೆ ಅನ್ನ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ. ಯಾರಾದರೂ ವಿಡಿಯೋ ನೋಡಿ ಕನೆಕ್ಟ್ ಆಗಿ. 1-2 ಮಂದಿ ಬೇಕಾಗಿದ್ದಾರೆ ಅದಕ್ಕೆ ಲೈವ್ ಅಪ್ಲೈ ಮಾಡಲಿಕ್ಕೆ. ಸೊ ಸಪೋರ್ಟ್ ಮಾಡಲಿಕ್ಕೆ ಮನಸ್ಸಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಆದರೆ ವಿಡಿಯೋ ನೋಡಿ ಮಾಡಿ. ನಾರಾಯಣ್ ಬ್ರೋ ವನಸಾಂಡ ಬಾಜಂದು ಎಕ್ಕೊಂದುಂಡು. ಅವನಿ ಮಲ್ಲ ಮಂಡೆ ಹಚ್ಚತೆ. ಪಿರ ಬಾಜಂದು ಎಕ್ಕೊಡು, ಪಿರ ವನಸ್ ಮನ್ಪೋಡು, ಪಿರ ಅಟೀಲ್ ಮನ್ಪೋಡು. ಎಸ್ ಸ್ಯಾಂಡ್ ಇವ ಅಪ್ಲೈ ಲೈವ್ ತೂಕ ದಾದ ಬನ್ಪುಂಡು ಎಕಡೆ ಬನಂತರ ಇವ ಆವಡೊಂದು. ಅವು ಇತ್ತೇನೆ ಆಪಿ ಬೊಕ್ಕ ತೂಕ ಒಂಜಿ 2 ನಲ್ಲ ಜಾಸ್ತಿ ಆಡು. ಹರಿಶನ್ಯ ಬರ್ತೀರ. ಹಾಯ್ ಹರಿಶನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಎಲ್ಲರೂ ನನ್ನ ವಿಡಿಯೋ ನೋಡಬೇಕಾಗಿ ವಿನಂತಿ. ನೋಡುವ ನಾವು ನೋಡ್ತಾ ಇರ್ತೇವೆ ಒಮ್ಮೊಮ್ಮೆ ಬಂದರೆ. ಈಗ ಬರ್ತಾ ಇಲ್ಲ ವಿಡಿಯೋ ನಿಮ್ಮದು. ಹರಿಶನ್ನ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಅಂದ ನವೀನ್ ಬ್ರೋ ಪಣಂದುಲ್ಲೇರು. ಹರಿಶನ್ನಿ ಹಾಯ್ ದುರ್ಗಕ್ಕ ಪಣಂದುಲ್ಲೇರು. ಅವಿನಾಶ್ ನಾಯ್ಕ ಸಬ್ಸ್ಕ್ರೈಬ್ ಬತ್ತಂಡಿ. ಒಂಜಿ ಬತ್ತಂಡಿ 2 ಬತ್ತಂಡು ತೂಕ ಏತು ಬರ್ತು ಉಂತುಂಡು ಗೊತ್ತುಜ್ಜವು ತೂ ಓಡಿತ್ತೆ ವಿಡಿಯೋ ತೂದು ಮಂತನ ಉಂಟು ನಿಜನ ಪೋಪುಂಡು. ಥ್ಯಾಂಕ್ ಯು ಸೋ ಮಚ್. ಫಿರ್ ಬಿ ಆಪ್ನಿ ಕಿಯಾ ಹೇ ಈರ್ ಮಂತರು. ಅನ್ನ ನಂದು ಕಾಫಿ ಆಯಿತು, ನಿಮ್ಮದು ಕಾಫಿ ಆಯ್ತು ಅನ್ನ? ನಮ್ಮದು ಆಯಿತು ಸರ್, ನಮ್ಮದು ಊಟ ಆಯಿತು. ರಾತ್ರಿ ಊಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಬ್ರೋ. ಇರ್ನ ಸಪೋರ್ಟ್ ಮಸ್ತ್ ಉಂಡು ಎಂಗ್ಲೆಗೆ. ಥ್ಯಾಂಕ್ ಯು ಸೋ ಮಚ್ ಇರೆಗೆ.
ದುರ್ಗಕ್ಕ ಸೂಪರ್ ಬಂದಿಲ್ಲ, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತುಳು ಅವರೇ ನಿಮ್ಮ ವಿಡಿಯೋ ನೋಡಿ ಬಂದೆ, ಹೌದಾ? ಓಕೆ ಓಕೆ, ನಾವು ಅದೇ ಥರ ವಿಡಿಯೋ ಹಾಕ್ತೇವೆ ಇನ್ನು. ಸೊ ಸಪೋರ್ಟ್ ಮಾಡಿ ಅಲ್ಲಿ ಸಹ ನಮಗೆ, ನಿಮಗೂ ನಾವು ಸಪೋರ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸುಜಾತಕ್ಕ. ದುರ್ಗಕ್ಕ ಸೂಪರ್ ಅಂತಿದ್ದಾರೆ, ಕೊಡ್ರಿ ಅಂತಿದ್ದಾರೆ ಸುಜಾತಕ್ಕ. ನಾವು ಕೊಡ್ತೇವೆ ಈಗಲ್ಲ, ಅದು ವಿಡಿಯೋ ಎಲ್ಲ ನೋಡಿ ಕೊಡ್ತೇವೆ ಅದರಲ್ಲಿ, ಆಯಿತಾ? ಯಾಕೆಂದರೆ ಲೈವಲ್ಲಿ ಕೊಟ್ಟರೆ ಅದು ಮೈನಸ್ ಆಗ್ತದೆ, ಅದಕ್ಕೆ. ಹರೀಶನ್ನ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಹೋದ್ರು ಎಲ್ಲ ಇದ್ದವರು ಸೂಪರ್ ಅಂತಿದ್ದಾರೆ. ಬನ್ನಿ ಜನರೇ, ನಾರಾಯಣ್ ಬಾವ, ಕೋಸ್ಟಲ್ ಸ್ಪೈಸ್, ಪ್ರಮೋದ್ ಬಾವ ಎಲ್ಲಿ ಹೋಗಿದ್ದಾರೆ? ನಮ್ಮ ತುಳುನಾಡು ಬರ್ತೀರಿ. ಹಾಯ್ ನಮ್ಮ ತುಳುನಾಡು, ನಮಸ್ತೆ, ಹೇಗಿದ್ದೀರಿ? ಎಂಚ ಉಳ್ಳಾರ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ನಿಮಗೆ ಸಬ್ಸ್ಕ್ರೈಬ್ ನಾವು ಕೊಡ್ತೇವೆ, ನಾನು ಕೊಟ್ಟಿದ್ದೇನೆ ಆಲ್ರೆಡಿ ನಿಮಗೆ 4ರಲ್ಲಿ ಕೊಟ್ಟಿದ್ದೇನೆ ಅಂತ ಅನಿಸುತ್ತದೆ. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಕೊಡ್ತೇನೆ, ತೊಂದರೆ ಇಲ್ಲ, ಆಯಿತಾ? ನಾನು ತಿರುಬೋಕೆ ಅಂತಿದ್ದಾರೆ. ಬಂದೆ ಜನರೇ, ಯಾರಿದು ಹಾಯ್ ಅಂತಿದ್ದಾರೆ. ನಿಮ್ಮ ಹೆಸರೇ ತುಂಬ ಒಳ್ಳೆಯದುಂಟು, ತೊಂದರೆ ಇಲ್ಲ, ನಮಗೆ ನಡೀತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಒಂದು ಪಿನ್ ಐಡಿಗೆ ಸಹ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ಯಾನು ಹೆಂಚಿನ ಪನ್ಪರದ ಹೆಂಗೆ ಗೊತ್ತು ಮಾರ, ಸಬ್ಸ್ಕ್ರೈಬ್ ಆಗಿ ಅನ್ನೋದಕ್ಕೆ ಆಬಿ ಬನ್ನೋದಿಲ್ಲ. ಸುಜಾತಕ್ಕ ನಮಗೂ ಬೆಂಬಲ ಕೊಡಿ. ಹೌದು, ನೀವು ಅವರಿಗೆ ಕೊಡಿ, ಅವರು ಕೊಡ್ತಾರೆ ನಿಮಗೆ, ನಾನು ಮೊದಲೇ ಹೇಳಿದ್ದೆ. ನವೀನ್ ಬ್ರೋ, ಹರೀಶ್ ನಿಮ್ಮ ವಿಡಿಯೋ ನೋಡಿ ಬಂದೆ ಅಂತಂದಿಲ್ಲರೇ, ಹೌದು. ಸಂಪಾದನೆ ಬರ್ತಾರೆ. ಹಾಯ್ ಸಂಪಾದನೆ, ಸಿಒ ಬೈದೇರು ಲಕ್ಕದಂತಲೇ ಅಂದು ಎಂಚೆಲ್ಲರು ಬಕ್ಕ ಮನಸ್ಸಾಂಡೆ ದಾದೆ ಕಾಜಿ ಫಿರೇಗು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಬಕ್ಕ ಕೋಡೆಯರು ಬಲ್ತೀನಿ ಅಂಚೆನೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ? ಸಂಪತ್ತನ್ನೇ, ಶ್ರೀ ಅಕ್ಕ ಲೈವ್ ಹೋದು ಹಾಯ್ ಪಂಡದು ಲೈಕ್ ಕೊಡ್ದು ಪೋಪಿನಿ ಒಳದಲ್ಲಿ ಅಂದೆ. ಓಕೆ ಕಾಂಡತೆ. ಓಕೆ ಇನ್ನಿಯಾಲ್ ಒಂಚೂರು ಲಕ್ನ ಲೇಟ್ ಆಂಡಿ ಅಂಚಾದ ಬಕ್ಕ ಜಾಸ್ತಿ ಪಾತೆರ ಆತಿ ಜನ್ ಜಸ್ಟ್ ವಾಂದಿ ಇದು ಬಿಡ್ದಿತ್ತೆ ಎರಡ ಪಂಡ್ಯಾನೆ ದುರ್ಗಾ ಕಡ ಅಂಚ ಮೂಜೆಟ್ಲ ವಾಂದಿ ಇದು ಬಿಡ್ದಿತ್ತೆ ಬಕ್ಕಾರನ ಎಂಡಾಯಿ ಬಕ್ಕನೆ ಬಂದು ನಾನು ತೂತಿನಿ ಹೆಚ್ಚಿ. ಹಾಯ್ ಸಂಪತ್ತನ್ನ ನಮಸ್ಕಾರ ಬಣದಲ್ಲಿರಿ. ದುರ್ಗಕ್ಕ ಹಾಯ್ ಸಂಪತ್ ಬ್ರೋ ಬಣದಲ್ಲಿರಿ. ಬನ್ನಿ ಯಾರೆಲ್ಲ ಇದ್ದೀರಿ ಲೈವಲ್ಲಿ? ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ. ಸುಜಾತಕ್ಕ ಕೋಸ್ಟಲ್ ಅವರೇ, ನಿಮ್ಮ ಪುಂಡಿಗಸಿ ನೋಡಿ ಬಂದೆ. ಅವ್ರದ್ದು ತುಂಬ ವಿಡಿಯೋ ಉಂಟು ನೋಡಿ, ಆಯಿತಾ? ಎಲ್ಲ ತುಂಬ ಇಲ್ಲ, ಒಂದು 5-6 ವಿಡಿಯೋ ಉಂಟು, ಹೊಸತು ಸ್ಟಾರ್ಟ್ ಮಾಡಿದ್ದವರು. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅವರಿಗೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅವರಲ್ಲಿ 4-5 ID ಉಂಟು. ಅವಿನಾಶನ್ನೇ ಚಂದ್ರಶೂಢ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನನ್ನದು ನೋಡಿ ಆಯಿತು, ನೋ ಪ್ರಾಬ್ಲಮ್. ಶ್ರೀ ಅಣ್ಣ ಪಲ್ನೆ ದಾದ ಬ್ರೋ ಪನ್ಪಿನಿ. ಶ್ರೀ ಅಣ್ಣೆ ಪಲ್ನೆ ದಾದ ಬ್ರೋ ಪನ್ಪಿನಿ. ಅವು ಗೊತ್ತಿದ್ಯೆ ಪದ್ಯ. ಚಂದ್ರಶೂಢ ಶಿರೋಮಣಿ. ಇನ್ನು ಎಂಚು ಅಲ್ಲ ಗುರುವಾರನ ಬುಧವಾರ. ಇನ್ನು ಬುಧವಾರ ಆತ ವಿಡಿಯೋ ಬಾಡ್ರತ್ತೇನೆ ಮಾರ ಹೆಂಗೆ ಶೇ ನಾನು ಎಲ್ಲ ಬಾಡಮ್ಮ. ಸುಜಾತಕ್ಕ ಆಲ್ರೆಡಿ ಕನೆಕ್ಟ್ ಆಗಿದ್ದೀವಿ. ಹೌದಾ? ಓಕೆ ಅವರಿಗೆಲ್ಲ ಐಡಿಯಲ್ಲಿ ಸಪೋರ್ಟ್ ಮಾಡಿ ಆಯಿತಾ? ಅವರು ಮಾತ್ರ ಮಾಡ್ತಾರೆ, ನೀವು ಹಾಕಿದ್ದನ್ನು ಅವ್ರು ನೋಡ್ತಾರೆ, ನೀವು ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಕಾಮೆಂಟ್ ಎಲ್ಲ ಆಗ್ತಾಯಿರಿ, ಆಗ ಅವರಿಗೆ ನೆನಪಿರ್ತದೆ ಇವ್ರು ನೋಡ್ತಾ ಇದ್ದಾರೆ ಅಂತ. ಕಾಮೆಂಟ್ ಆಗಬೇಕು, ಖಾಲಿ ಲೈಕ್ ಆಗಿ ಕೊಟ್ಟರು ಬಂದರೆ ಗೊತ್ತಾಗೋದಿಲ್ಲ ನೋಡಿದ್ದೀರಾ ಇಲ್ವಾ ಅಂತ, ಆಯಿತಾ? ಎಲ್ಲ ನೋಡಿ ಕಾಮೆಂಟ್ ಹಾಕಿ, ಹೇಗಾಗಿದೆ ಒಳ್ಳೇದಾಗಿದೆ ಹಾಗೆಲ್ಲ ಹಾಗೆ. ನಮಗೆಲ್ಲ ಅಷ್ಟು ಪುರ್ಸೋದಿಲ್ಲ, ಅದಕ್ಕೋಸ್ಕರ ಹೇಳೋದು ನಿಮಗೆ. ಸಂಪತ್ತನ್ನೇ ಸರಿತಾ ಕಾಯಿ ಉಂಡರಿಗೆ ಏನಂದಿರಿ? ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿದವರು ಪಿನ್ ಐಡಿಗೆ ಕನೆಕ್ಟ್ ಆಗಿ. ಅವ್ರು ಮತ್ತೆ ಹೋಗ್ತಾರೆ, ಜಾಸ್ತಿ ಹೊತ್ತಿಲ್ಲ ಅವರು.
ಶಾಂತಕ್ಕ ಬತ್ತೀರು. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್ ಎಂಚೋಲ್ಲರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ವನಸಾಂಡೆ ದಾದೆ ಗಜಿಪು, ವನಸಾಂಡೆ ಅಣ್ಣ ದಾದೆ ಗಜಿಪು. ಎಂಕ್ ಪುಂಡಿ ಸಾಂಬಾರು ಸೇಮ್ ಕೋಡೆದಾನೆ. ಓ ಎಂಕ್ ಇತ್ತಿಲಕ್ಕನೆ ತೋಜುವೇರು ವನದುಲ್ಲೇರು. ಅನ್ನೆ ಪೊರ್ಲ ಆತೇರು ಸರಿತಕ್ಕ ವನದುಲ್ಲೇರು. ಕೋಸ್ಟಲ್ ಸ್ಪೈಸ್ ನನ್ನ ಆವಡು ಸಂಪತ್ತನ್ನೇ. ಆ ಒಂಜಿ ಗಾದೆ ಉಂಡು, ಗರ್ಕ ಮುರ್ಗಿ ಡಾಲ್ ಬರಾಬರ ಬಂದು. ನಮ್ಮ ಇಲ್ಲಡಿ ಏತು ಕೋರಿ ಗಜ್ಪ ಅಂತನಲ್ಲ, ಅವು ದಾಲ್ದಲ್ಲ ಕಣೆ ನಿಂದಿದಾಗಲ್ಲ ಗಾದೆ. ಶಾಂತಕ್ಕ ಗೊತ್ತುಪ್ಪು. ದೇವರ ದುರ್ಗಕ್ಕ, ಅಯ್ಯೋ ಸಂಪತ್ತನ ಅವಳಂದ್ರೆ ಶಾಂತಕ್ಕ. ಹಾಯ್ ಕೋಷ್ಟ ಬಂದ್ರೆ. ಹಾಯ್ ಪ್ರವೀಣ್ ಬ್ರೋ, ವೆಲ್ಕಮ್ ಟು ಲೈವ್. ಜೈ ಭೀಮ್ ಬ್ರೋ, ಎಂಚ ಒಳ್ಳರು ಬಾರಿ ದಿನ ಬರಂದೇ ಇರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಲೈಕ್ ಕೊಡು ಸಪೋರ್ಟ್ ಮನ್ಪ್ಲೆ. ಅಂಚೆಂಜಿ ತಿರ್ತು ಪಿನ್ ಐಡಿ ಉಂಡು, ಐಕ್ಲ ಒಂಜಿ ಕನೆಕ್ಟ್ ಆಪುಂಡ ಬಾರಿ ಎಡ್ಡೆತ್ತಂಡು ಸಪೋರ್ಟ್ ಮನ್ಪ್ಲೆ ಎಂಕ್ಲೆಗ್. ದುರ್ಗಾಸಿ ಸಾಯಿ ಬನಂದುಲ್ಲೇರು. ಸಂಪತ್ತನ್ನೇ ಈರು ಒತ್ತು ನೆಟ್ಟು ಬಿಜಿ ಶಾಂತಕ್ಕ ಅವನೊಂದುಲ್ಲೇರು. ಹಾಯ್ ಸಂಪು ಕೋಸ್ಟಲ್. ಹಾಯ್ ಶಾಂತಕ್ಕ. ಶಾಂತಕ್ಕ ಉಂಡರ ದುರ್ಗಾಸಿಸ್ ಅಂದ್ಯ ದಾದ ಉಂಡು ದಾಲಕ್ಕೇನುಜಿ ಸಂಪು ಅವನೊಂದುಲ್ಲೇರು. ಸಂಪತ್ತನ್ನೇ ಇರ್ನ ಮಂಡೆ ಕಾರ್ಬಾರ್ ಅವನೊಂದುಲ್ಲೇರು. ವನಸಾಂಡೆ ಕೋಸ್ಟಲ್ಗೆ ಏನೊಂದುಲ್ಲೇರು. ಹಾಯ್ ಶಾಂತ ಸಿಸ್. ವನಸಾಂಡೆ ಬಾಜನ ದಿಕ್ಕೆರ ಉಂಡು ಅವನೊಂದುಲ್ಲೇರು. ಶಾಂತಕ್ಕ ಓ ಅಣ್ಣ ಅವನೊಂದುಲ್ಲೇರು. ಕೂ ಅಣ್ಣ ಅಂದ. ಕೋಸ್ಟಲ್ ಸ್ಪೈಸ್ ನನ್ನ ಅವಡು ಶಾಂತಕ್ಕ ಅವನೊಂದುಲ್ಲೇರು. ಶಾಂತಕ್ಕ ಅವು ದೆಕ್ಲೆ ಸಿಸ್ ಅವನೊಂದುಲ್ಲೇರು. ದುರ್ಗಕ್ಕ ಯಾನು ಬಾಜನ ತೆಗೆದು ಬರ್ಪೆ ಓಕೆ ಆವ 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 ದೂರ ಪೋಯಾರನ್ನ ಕೇನುಲ್ಲೇರು. ಏರಿ ನೀ ಏನನ್ಕೇನು ನಾನು ಎದುರುಡೆಲ್ಲಂದೆ ಪೋಲಿಸಿಸ್ ದೆಕ್ಕದ ಬಲೆ ಅವನು ಹೊರ ಬೇಗ ದೆಕ್ಕದ ಬಲೆ ಪೋಲಿಸಿಸ್. ಸಿಸ್ಟರ್ ಬೇಗ ಪೋದು ದೆಕ್ಕದ ಬಲೆ ಅವೇ ಜಾಗ್ರತೆ. ನೀರು ಪುರ ಬೂಡಿದಪ್ಪುಂಡು. ಬಾಜನ್ ದೆಕ್ಕರ ಪೋನಾಗ ಗರ್ಕ ಮುರ್ಗಿ ಡಾಲ್ ಬರಾಬರ್ ಅಂದ 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 ಅಂದ. ದುರ್ಗಕ್ಕ ಶಾಂತ ಸಿಸ್ವಾನಂದಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಅನ್ನ ದಾನೆ ಏನಂದ್ರೆ ಮೆಲ್ಲ ಪೋಲಿ ನೆಲ ಜಾರುಂಡು ಅಂದಿ ಅತ ಬಾಜನಕ್ಕೆರ ಓಪಿನತಾರೆ. ಲೈಕ್ ಕೊಡಿ. ಹೌದೌದು, ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಶಾಂತಕ್ಕ ಸಂಪು ಅನ್ನೋದಿಲ್ಲ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಅವರು ಸಹ ಲೈವ್ ಮಾಡಲಿ ಸ್ವಲ್ಪ ನಾಳೆಯಿಂದ ಬರುವಾರದಿಂದ. ಪಿನ್ ಐಡಿಯಲ್ಲಿ ಹೊಸ ವಿಡಿಯೋ ಬಂದಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಇಲ್ಲ ಆದರೂ ನೋಡಿ, ಅದು ನಿಮಗೆ ಕೆಲಸ ಇಲ್ಲ ಆದರೂ ಅದು ಎಲ್ಲ ಯೂಟ್ಯೂಬ್ ಇದ್ದವರಿಗೆ ಓಕೆ, ಯೂಟ್ಯೂಬ್ ಇಲ್ಲದವರಿಗೆ ಗೊತ್ತಿಲ್ಲ ನೋಡಲಿಕ್ಕೆ ಮನಸ್ಸು ಉಂಟಾ ಇಲ್ವಾ ಅಂತ. ಆದರೆ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ನಮಗೆ. ನೈಸ್ ಅಂತಿದ್ದಾರೆ. ಶಾಂತಕ್ಕ ಸಪೋರ್ಟಲ್ಲಿದ್ದಾರೆ. ವೆರಿ ಗುಡ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್. ಸಾಂಗ್ ಅನ್ನ ಮನದಲ್ಲಿರು. ಓ ಸಾಂಗ್ ಅವು ಮುನಿಸುತ್ತಾರ ಯಾವ ಅತ್ತ ಭಕ್ತಿ ಇದೆನ ಭಕ್ತಿ ಗೀತೆ ಶುರು ಮಾಡ್ಬೇಕನ. ಜಾಲಗ್ ಮಡಲು ಪಾಡ್ಲೆ ಪ್ರೀತಿ ಅಕ್ಕ ಲೆಕ್ಕ ಅವು ಬೊಕ್ಕ ಆವು ಬೊಕ್ಕ ಅಂದ. ಫಸ್ಟ್ ಒಂದು ಭಜನೆ ಬನ್ಕ. ಮನಶ್ರೀ ಬತ್ತೀರಿ. ಹಾಯ್ ಮನಶ್ರೀ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ವೆಲ್ಕಮ್ ಟು ಲೈವ್. ಮತ್ತು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಎಲ್ಲ ನೋಡಿ. ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತಾ ಸರ್? ಮತ್ತು ಒಂದು ಪಿನ್ ಐಡಿ ಹಾಕಿದ್ದೇವೆ, ಅದಕ್ಕೆ ಸಹ ಸಪೋರ್ಟ್ ಮಾಡಿ. ಭರತನ್ನ ಬತ್ರು, ಭರತನ್ನ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭರತನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಪಿನ್ ಐಡಿಗೂ ಸಹ ಸಪೋರ್ಟ್ ಮಾಡಿ ಸ್ವಲ್ಪ. ಅವರು ಸ್ವಲ್ಪ ಅವರನ್ನು ಹೆಣಗಡ್ತಾ ಇದ್ದಾರೆ. ನಾವೊಂದು ಭಜನೆಯಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಾಂಗ್, ಆಯಿತಾ? ಲೈಕ್ ಇತ್ತೆ ಗೊರ್ ನೀವು ದೇವರಲ್ಲ ಅವೇ ಮರಪುನಿ ನಾನು ಗಡಿ ಗಡಿ ಐಕ್ಯ ಅನ್ಪಿನಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ.
ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯ ನಾರಾಯಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನನಗಾಗಿ ನಾನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾನದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ಸತ್ಯನಾರಾಯಣ ಸತ್ಯನಾರಾಯಣ. ಸಾರಿ ಅಂತ ಜಾಸ್ತಿ ಪಂಡೆ ಎಂದು ಭಜನೆ ಪಂಡ ಇಂಕೆ ಖುಷಿ ಆಪಣ ಅಂಚ ಸಂಪತ್ತನ್ನೇ ದಾದ ಮಾದರಿ ನನ್ನ ಮ್ಯೂಸಿಕ್ ಕೀಬೋರ್ಡ್ ಅಲ್ಲಿ ನುಡಿಸಿ ಅಂತಿದ್ದಾರೆ, ಗಿಟಾರ್ನಲ್ಲಿ ನುಡಿಸಿ ಅದೆಲ್ಲ ಇಲ್ಲ ಸರ್ ನನ್ನ ಹತ್ರ, ಒಂದು ಡಬಲ ಮಾತ್ರ ಇರೋದು. ಶಾಂತಕ ಸೋಕಾಣ್ ಮಾಡೋದಿಲ್ಲ. ಕುಂದಾಪುರ ಹುಡುಗ ಬಂದರು, ನಿಮ್ಮ ಭಜನೆ ಇಷ್ಟ ಆಯಿತು ಅಂತ ಹೇಳಿದರು, ನನ್ನ ಅಮ್ಮನಿಗೆ ನಿಮ್ಮ ಭಜನೆ ಇಷ್ಟ ಆಯಿತು ಅಂತ ಹೇಳಿದರು. ಹೌದಾ? ಸೊ ಅವರನ್ನು ಸಹ ಸಬ್ಸ್ಕ್ರೈಬ್ ಮಾಡಿಸಿ ಆಯಿತಾ. ನಾವು ದಿವಸಗಳು ಒಂದು 3-4 ಭಜನೆ ಆಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಕುಂದಾಪುರ ಹುಡುಗರವರೇ, ಅಭಿಷೇಕ್ರವರೇ. ಸಾರಿ ಸಂಪತ್ತನ್ನ ಈ ಭಜನೆಗೆ ಸೇರ್ವರ ಎಂಕಲ್ನ ಊರುಡು ಕುಣಿತ ಭಜನೆ ಪ್ರೋಗ್ರಾಮ್ ಪೋವಳಿರೆಗ್ ಅವ ಎಂಕಲ್ನ ಊರುಡ್ಲ ಉಂಡಿ. ನನ್ನ ಊರುಡು ಬತ್ತ ನಂಚನೆ ಸೆಟ್ಲ್ ಆಪುನಂಡ ಬಕ್ಕ ಭಜನೆ ಶಾಂತಕ್ಕ ನೈಸ್ ಬಂದಿಲ್ಲೇರು. ನಾರಾಯಣ ಬಾರಿ ಖುಷಿ ಆಯ್ತು. ನಾರಾಯಣ ಸತ್ಯನಾರಾಯಣ ಬಂದಿಲ್ಲೇರು. ಶಾಂತಕ್ಕ ನಮಸ್ತೆ ಬಂದಿಲ್ಲೇರು. ನಾರಾಯಣ ಸೂಪರ್ ಬಂದಿಲ್ಲೇರು. ಥ್ಯಾಂಕ್ ಯು. ಮನಶ್ರೀ ನಾರಾಯಣ ಅಂತಿದ್ದಾರೆ. ಶಾಂತಕ್ಕ ನಾರಾಯಣ ಬ್ರೋ ಅಂತಿದ್ದಾರೆ. ಲೈಕ್ ಕೊಡಿ, ಲೈವಿಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ಶಾಂತಕ್ಕ. ನಾರಾಯಣ್ ಕುಲಾಲ್ ಅಶೋಕ್ ರಾಥೋಡ್ ಬರ್ತೀರಾ? ಅಶೋಕನ್ನ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ವೀಡಿಯೋಗೆಲ್ಲ ನೋಟಿಫಿಕೇಶನ್ ಬರ್ತದೆ. ಎಲ್ಲ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ನಮಗೆ. ಹಾಗೆ ಒಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು. ಸಂಪತ್ತನ್ನೇ ಲೈವ್ಗೆ ಜಾಯಿನ್ ಆಗಿ. ಹೌದು ಮನಶ್ರೀ ಕಿಬೋರ್ಡು ಗಿಟಾರ್ ನುಡಿಸಿ. ನನ್ನ ಹತ್ರ ಕೀಬೋರ್ಡು ಇಲ್ಲ, ಗಿಟಾರು ಇಲ್ಲ. ಇನ್ನು ಮುಂದೆ ನೋಡೋಣ, ಈಗ ಗೊತ್ತಿಲ್ಲ ಅಷ್ಟು, ಕಲಿಬೇಕಷ್ಟೆ, ತಗೊಂಡು ಕಲಿಬೇಕು. ಶಾಂತ್ ಆದ ಕಜಿ ಫೋನ್ ಅಂದಿದ್ದಾರೆ. ದುಬೈದ ಜಾಬ್ ಬಿಡ್ಲೆ ಭಜನೆ ಸ್ಟಾರ್ಟ್ ಮಾಡ್ಪ್ಲೆ ಬ್ರೋ ಅನ್ನಂದ್ರೆ. ಸುನಿಲನೇ ಬರ್ತಾರೆ. ಹಾಯ್ ಸುನಿಲ್ ಬ್ರೋ, ವೆಲ್ಕಮ್ ಟು ಲೈಕ್. ಹಾಯ್ ನ್ಯೂ ಸಬ್ಸ್ಕ್ರೈಬರ್ ಅಂತಿದ್ದಾರೆ. ಹೌದೌದು, ನಮ್ಮ ನ್ಯೂ ಸಬ್ಸ್ಕ್ರೈಬರ್ ನಾವು ಕೈ ಹಿಡ್ಕೊಂಡು ಬರೋದಕ್ಕೆ. ಬನ್ನಿ ಕೂತ್ಕೊಳ್ಳಿ ಅಂತ ಬಂದು ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮದು ಯಾವ ಊರು ಅಂತ ಹೇಳಿ, ಕನ್ನಡವ ತುಳು ಅಂತ ಆಗ್ತದೆ, ಆದರೂ ನಿಮ್ಮ ಬಾಯಿಂದ ಕೇಳಿದರೆ ನಮಗೆ ಒಳ್ಳೆಯದಾಗ್ತದೆ. ಸಂಪತ್ತನ್ನ ಇದ್ದಾರೆ ಇಲ್ಲಿ, ಸಂಪತ್ ಪೂಜಾರಿ ಅಂತ. ಸೊ ಅವರ ಹತ್ರ ನೀವು ಸ್ವಲ್ಪ ಮಾತಾಡ್ಬೋದು. ಸೇಮ್ ಹೆಸರು ಕಾಣ್ತಾ ಉಂಟು, ಅದಕ್ಕೋಸ್ಕರ. ಮತ್ತು ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅಲ್ಲಿ ಪಿನ್ ಐಡಿ ಇದ್ದೆ, ಪಿನ್ ಐಡಿಗೆ ಸಹ ಕನೆಕ್ಟ್ ಮಾಡಿ. ಸುನೀಲಣ್ಣ ನಮ್ಮದು ಕಲಬುರ್ಗಿ ಅಂತಿದ್ದೀರಿ. ಹೌದಾ, ಕಲಬುರ್ಗಿಯಾ? ಓಕೆ, ಹಾಗಾದರೆ ಕನ್ನಡ ಅಲ್ವಾ? ಓಕೆ. ಎಂಕು ಅಂಚ ಕೈ ಪತ್ತು ಜರಿ, ಎಂಕು ಅಂಚ ಕೈ ಪತ್ತು ಜರ ಈಗ ಸುರುತ್ತಾನೆ ಕೈ ಪತ್ತದೇ ದಿನೋಳ ಕೈ ಪತ್ತು ನೆಂಚಿನ ಫಸ್ಟ್ ಹೊತ್ತಿನ ಕೈ ಹೊತ್ತು ಕುಲ್ಲ ನಂಚ. ನಮ್ಮ ಅಮ್ಮ ನಮಸ್ಕಾರ ಹೇಳಿ ಬ್ರೋ. ನಿಮ್ಮ ಅಮ್ಮನಿಗೆ ನನ್ನದೊಂದು ಪ್ರಣಾಮಗಳು ಮತ್ತು ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಪೋರ್ಟು ಲೈವನ್ನು ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೊಟ್ಟಿಗೆ ಕೂತ್ಕೊಂಡು. ಥ್ಯಾಂಕ್ ಯು. ಬನ್ನಿ ಜನರೇ, ಬನ್ನಿ. ಎಲ್ಲಿದ್ದೀರಿ? ಯಾರೆಲ್ಲ ಲೈವಲ್ಲಿದ್ದೀರಾ?
ಲೈವಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಸುನೀಲ್ ಅಣ್ಣ ಊಟ ಆಯ್ತಾ ಬ್ರೋ ಅಂತಿದ್ದಾರೆ. ನಮ್ಮದು ಆಯಿತು ಸರ್, ನಿಮ್ದು ಆಯ್ತಾ ಊಟ? ನನಗೆ ಸಾಂಬಾರು ಮತ್ತು ಕಡುಬು ಇತ್ತು. ನಿಮ್ಗೆ ಎಂತ ಇತ್ತು? ಇಲ್ಲ ಕೈಟ್ ದಾದ ಬಂಗಾರ ಉಂಡತಿ ಒಣದಿರು ಒಂಜಿ ಬೊಳ್ಳಿ ಉಂಡುನೆ ಬಂಗಾರ ಇಷ್ಟ ಇಜ್ಜೆನ್ ಕೈಕ್ ಒಂದು ಬಂಗಾರ ಒಂಜಿ ಎಲ್ಲಿ ಅವು ಬೊಡೆದಿ ಪಾಡ್ದಿನ ದೆಪ್ಪೆರ ಆಪುಜಿ ಅಂಚ ದೀವೊಂದಿನಿ ಟ್ರೈ ಮಂತ ದೆಪ್ಪೆರ ಬರ್ಪುಜವು ಸೂಪರ್ 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 ಮಣಂದಲ್ಲೇರು ಮನಶ್ರೀ ಸೂಪರ್ ಸೂಪರ್ ಮಣಂದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಮನಶ್ರೀ ಸಪೋರ್ಟ್ ಮಾಡೋದಕ್ಕೆ. ನಾವು ಇನ್ನೊಂದು ಭಾವಗೀತೆ ಹಾಡೋಣ ಸ್ವಲ್ಪ ಹೊತ್ತಿನಲ್ಲಿ. ಶಾಂತಕ್ಕ ಇದ್ದೀರಾ? ಹೊರಟು ಹೋದ್ರಾ? ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈವಲ್ಲಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನೆಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಇದು ಮಾಡ್ತಿದ್ದೀರಾ ನಮ್ಮ ತುಳು ಗೈಡ್ಗೆ ಅವರಿಗೆ ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಅವರಿಗೆ ಸಹ ಸಪೋರ್ಟ್ ಮಾಡಿ, ಅವರನ್ನು ಸ್ವಲ್ಪ ಮೇಲೆ ತರಲಿಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೋ ಮಚ್. ಭಕ್ತಿಯಿಂದ ಹಾಡಿದ್ದೀರಾ, ದೇವರು ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಬೇಕು, ದೇವರ ಆಶೀರ್ವಾದವೂ ಬೇಕು, ನಿಮ್ಮದು ಆಶೀರ್ವಾದವೂ ಬೇಕು. ಮತ್ತು ಭಜನೆ ಅಂದರೆ ನಮಗೆ ಇಷ್ಟ ಭಾರಿ, ಅದಕ್ಕೂ ಭಕ್ತಿಯಿಂದ ಆಡ್ತೇವೆ. ಸ್ಕಿಪ್ ಅಂತಿದ್ದಾರೆ. ಸಂಪತ್ತನ್ನ ಇರ್ನ ಕೈಟ್ ದಾದ ಬಂಗಾರ ಉಂಡಿ ಅವು ಓದಿಯಾನು ಐದು ಬಕ ದಾದ ಸ್ಕಿಪ್ಪಿ ಇರ್ನ ಇರು ಓಡಿನ ಪೋಪರ್ ಎನ್ನ ಯಾನು ಓದುನಗ ಇದೇ ಬೋದು ಬರ್ಪಾರ ಅಂದ ಏನೆಲ್ಲ ಬೇತ ಲೈವ್ ಉಂಡ ಅಂತ ತೂದು ಬರ್ಪಾರ ಸ್ಕಿಪ್ ಆಪಾರ ಲೈವ್ ಹೊಡ್ದು ಓದಿ ನಿನ್ನೆ ಕೂಡ ಓಡಿದ್ರೆ ನಾನು ಎಂಚ ಕೈ ಪತ್ತು ಜರ ಅವಲ ಓದಿದೆ ರಡ್ಲ ಓದಿದೆ ಓಡೆ ಸ್ಕಿಪ್ಪು ಪೊಕ್ಕಡೆ ಬಂದ್ಬಿನ ನೀ ಓ ಸಂಪತ್ತನ್ನ ದೇವರು ನಿಮಗೆ ಯೂಟ್ಯೂಬ್ನಲ್ಲಿ ಸಿಲ್ವರ್ ಬಟನ್ ಕೊಡಲಿ. ಅಯ್ಯೋ ಎಲ್ಲಿಗೆ ಕೊಡ್ತಾರಾ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ. ಒಂದು ದಿವಸ ಸಿಕ್ಕಿದರೆ ನಿಮಗೆ ಸ್ವೀಟ್ ತಂದು ಕೊಡ್ತೇನೆ ನಮ್ಮ ಬಾಯಿಗೆ. ನೀವು ಎಲ್ಲಿ ಇರ್ತೀರ ಅಲ್ಲಿಗೆ ಬಂದು ಸ್ವೀಟ್ ಕೊಡ್ತೇನೆ, ಆಯಿತಾ? ಧನಂಜಯ ಅನ್ನ ಹಾಯ್ ಅಂತಿದ್ದಾರೆ. ಹಾಯ್ ಧನಂಜಯ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನೀವು ಬರುವಾಗ ನಮಗೆ ತುಂಬ ಖುಷಿ ಆಗ್ತದೆ, ಅದಂತೂ ಯಾಕೆ ಅಂತ ಗೊತ್ತಿಲ್ಲ ಮಾತ್ರ. ನಾರಾಯಣಗುಳ್ಳ ಹಾಯ್ ಧನು ಬ್ರೋ ಅಂತಿದ್ದಾರೆ. ನಿಮ್ಮಲ್ಲಿ ಸ್ಟಾರ್ ಉಂಟು ನೋಡಿ, ನೀವು ಸ್ಟಾರ್ ಗಳಿಸ್ಕೊಂಡಿದ್ದೀರಾ. ಸೊ ಒಳ್ಳೆಯದು, ನೀವು ಸ್ಟಾರ್ ಗಳಿಸ್ಕೊಂಡಿದ್ದೀರಿ. ಸೊ ಒಂದು ಚಪ್ಪೆ ಸೋಡ ಕೊರಲಿ ಯಾನು ಮೆಸೇಜ್ ಮಲ್ತೆ ಅಂದೆ ಪಿದಾಡ್ದಿಜ್ಜಿ ಒತ್ತಾರೆ ನೆನಪಿ ಅಜ್ಜಿ ಈ ಮೆಸೇಜ್ ಮನ್ ಬಂದೇನೆ ಸ್ಕಿಪ್ ಒಂದು ಅಂಡಾಪುನ ಬಕ್ಕ. ಹಾಯ್ ನಾರಾಯಣ್ ಬ್ರೋ ಬಣದಲ್ಲಿರೋ ಧನಂಜಯ ನಮಸ್ಕಾರ ಬಣದಲ್ಲಿರೋ. ಥ್ಯಾಂಕ್ ಯು ಸೋ ಮಚ್. ಬತ್ತಿನಿಕ್ ಮಾತೆಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡ್ಬಿಡಿ. ನಮ್ಮ ಪಾತೆರ್ಗನ ಪದ್ಯ ಅನ್ಕನ ಜನ ಕಮ್ಮಿ ಉಂಟು, ಜನ ಕಮ್ಮಿ ಪುನಃ ಪದ್ಯ ಅಂಟೆ ನಾನು ಎನ್ನ ಟೊಪ್ಪಿ ಪೋಪು ಮಾಡೋದಿಲ್ಲ. ಹೌದೇ ಮೆಸೇಜ್ ಮಾಡಲಿ ಜಾಸ್ತಿ ಅಪ್ಪ ಟೊಪ್ಪಿ ಅಂತೂರು ಎನ್ನ ಹೊಸ ಚಾನೆಲ್ ಒಂಜಿ ವೀಡಿಯೋ ಬೈದನು ಮಾತೆಲ್ಲ ತೂದು ಸಪೋರ್ಟ್ ಮಾಡ್ಬಿಡವೆ ಎಲ್ಲ ತೂಂದೆ ಕುಲ್ಲೊಚ್ಚಿ ಮನಸ್ಸಿಜಿನಲ್ಲ ತೂಲೆ. ಓಕೆ ಶಾಂತಕ್ಕ ಪದ್ಯ ಬಂಡೆ ಬಂಡ ಎನ್ನ ತಪಲೆ ಕೈಟ್ ಬತ್ತದ ಆಪುನು ಪಟಕ್ಕನ್ನು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಲಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ, ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ. ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ಹೊಸ ಬಾಲವಾಗಿನಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ವಾಗರ್ತದಂತೆ ನಮ್ಮ ಈ ಮೈಮನ, ಜತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಧನು ಬತ್ತಂಡ ನಾರಾಯಣ್ ಕುಲಾಲ್ ಬಣ್ಣದಲ್ಲಿ ಶಾಂತಕ್ಕ ಓಕೆ ಶಾಂತ ಅದೇ ಕಾಜಿ ಪುಂದು ಸಂಪತ್ತನೆ ಕೇಂಡೇರು ಟೈಪ್ ಮಲ್ಪೇರೆ ಮಲ್ತೆ ಅಂದೆ ಪಾಡಿಜಿ ಸಾಂಗ್ ಬಲ್ಲೆಣ್ಣ ಓಕೆ ಧನು ಓಕೆ ನಾರಾಯಣ್ ಓಕೆ ಧನಂಜಯ ಶಾಂತಕ್ಕ ಮನಶ್ರೀ ನಮ್ಮ ತುಮಕೂರು ಶಾಂತಕ್ಕ ಹೋಗಿ ಬಂಡೆ ಅಂದಲ್ಲೇರು ಸಪೋರ್ಟ್ ಮಂತೊಲ್ಲೇರು ಶಾಂತಕ್ಕನ ಸೇಲೆನೆ ಇಲ್ಲೇ ಜೋಕುಲೆಕ್ಕ ಬಂದಲ್ಲೇರು ಸೂಪರ್ ಸೂಪರ್ ನಾರಾಯಣ್ ಬಾವೆ ಸಪೋರ್ಟ್ ಮಂತೊಲ್ಲೇರು ಸೂಪರ್ ಸಾಂಗ್ ಶಾಂತಕ್ಕ ಬಂದಲ್ಲೇರು ಮನಶ್ರೀ ತುಮಕೂರಿಗೆ ಬಂದು ಸ್ವೀಟ್ ಕೊಡುವಿರಾ ಸಿಲ್ವರ್ ಬಟನ್ ಬಂದರೆ ಶೋರ್ ತುಮಕೂರಿಗೆಲ್ಲ ಅದರ ಆಚೆ ಬಂದು ಕೊಡ್ತೇವೆ ನೋ ಪ್ರಾಬ್ಲಮ್. ಅವಿನಾಶ್ ನಾಯ್ಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಮೋದ್ ಕುಲಾಲ್ ಸೂಪರ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಕುಲಾಲ್ ವೆಲ್ಕಮ್ ಟು ಲೈವ್ ಲೈಕ್ ಕೊಡ್ತಿದ್ದಾರೆ ಲೈಕ್ ಕೊರಲಿ ಸಪೋರ್ಟ್ ಬಂದ್ರೆ ಶಾಂತ ಟೊಮೆಟೊ ಸಾರು ಅಂಜಲ್ ಫ್ರೈ ಸಂಪು ಬಂದಲ್ಲೇರು ಶಾಂತಕ್ಕೆ ಇರಗದಾದ ಸಂಪು ಸೋ ಸೈಡ್ ಹಾಯ್ ಬಂದಲ್ಲೇರು ನಾರಾಯಣನ್ನೇ ಬಲೆ ಫರ್ಕ ಬಂದಲ್ಲೇರು ಅಕ್ಷಯನ್ನೇ ಬತ್ತೀರು ಹಾಯ್ ಅಕ್ಷಯ್ ಕುಮಾರ್ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಬತ್ತೀನಕ್ಕೆ ನೀವು RSB ಅಂತಿದ್ದಾರೆ. ಅವಿನಾಶ್ ಹಾಯ್ ನೀವು RSB ಅಂತಿದ್ದಾರೆ ಅದು ಗೊತ್ತಾಗಿಲ್ಲ ಎಂತಂತ. ಅಕ್ಷಯ್ ನಾ ಫಸ್ಟ್ ಟೈಮ್ ಬಂದಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಮತ್ತು ಯಾವ ಊರು ನಿಮ್ಮದು ಹಾಗೆ ನಮ್ಮೊಂದು ಪಿನ್ ಐಡಿ ಉಂಟು ಅದಕ್ಕೆ ಸಹ ಸಪೋರ್ಟ್ ಮಾಡಿದರೆ ಒಳ್ಳೆಯದು. ಅದೇ ಅವು ನಾರಾಯಣ್ ಬ್ರೋ ಅಂತಿದ್ದಾರೆ ಸಂಪತ್ತನೆ ಹೆಂಗೆ ಕೇರಿಂಗ್ ಫೋಡಿ ಬಂದಿದ್ದಾರೆ ಸೂಪರ್ ಅಂತಿದ್ದಾರೆ. ಮನಶ್ರೀ ಅಣ್ಣ ಮತ್ತು ವೇದಾವತಿ ನಮ್ಮ ತುಳು ಗೈಡ್ ಯಾನು ಒಂಜಿ ಸಬ್ಸ್ಕ್ರೈಬ್ ಮಲ್ತೆ ಅನ್ನ 52 ಸಬ್ಸ್ಕ್ರೈಬ್ ಮಾಡಿತ್ತೆ ಓಕೆ ಥ್ಯಾಂಕ್ ಯು ವೇದಾವತಿ ಸಿಸ್ಟರ್ ಥ್ಯಾಂಕ್ ಯು. ನನ್ನ ಏನು ಐಟ್ಲ ಲೈವ್ ಬರ ಚಾಲು ಮನ್ಪು ಐಕ ಬೋಡದ್ರ ಅಪ್ಲೈ ಮನ್ಪರ ಐವ ಬೋಡತ್ತೆ ಅಂಚೆ ರಿಕ್ವೆಸ್ಟ್ ಮಾಡ್ತೀನಿ ನಿಖಿಲ ಪೂರ ಥ್ಯಾಂಕ್ ಯು ಸೋ ಮಚ್ ನಿಖಿಲ ಆಶೀರ್ವಾದವು. ಮಕ್ಕ ಮನಶ್ರೀ ಕಾಮೆಂಟ್ ಬಂತಂದ್ರೆ ಶಾಂತಕ್ಕ ಮನಸ್ಸು ಮಲ್ಪರ ಇಜ್ಜಿ ಸಂಪು ಬಂದಿಲ್ಲ ನಾನು ಸೂಪರ್ ಬಂದಿಲ್ಲ ವೇದಾವತಕ್ಕ ನೈಸ್ ಅನ್ನ ಬಂದಿಲ್ಲ ಥ್ಯಾಂಕ್ ಯು. ಮನಶ್ರೀ ಸಪೋರ್ಟ್ ಬಂದಿಲ್ಲ ಸಂಪತ್ತನೆ ಯಾನು ಉನ್ಪುಜಿ ಶಾನ್ ಬಂದಿಲ್ಲ ಸಂದೀಪ್ ಜಿ ಕುಲಾಲ್ ಬರ್ತಾರೆ ಎಲ್ಲಿ ವೆರಿ ಮೆಲೋಡಿಯಸ್ ಸಾಂಗ್ ಗುಡ್ ಬಂದಿಲ್ಲ ಥ್ಯಾಂಕ್ ಯು ಸಂದೀಪ್ ಬ್ರೋ ಎಂಚವಲ್ಲರು ಸೌಖ್ಯನಿ ಬೇರೆ ನೆಂಚ ಉಂಟು. ಶಾಂತಕ್ಕ ದಾಯಿ ಸಂಪು ಬಂದಿಲ್ಲ ಶಾಂತಕ್ಕ ಚೂರು ಉನ್ನೆ ಸಂಪು ಬಂದಿಲ್ಲ ಅಂದು ಒಂಜಿ ಚಪಾತಿಲ ಒಂಜಿ ರೆಡ್ ರೈಸ್ಲ ಉನ್ನೇವೆ ಸಂಪತ್ತನೆ ಮನಸ್ಸು ಮಲ್ತಂಡ ತೋರ ಆಪೆ ಒಂದಿಲ್ಲ ಅದೇ ಇರೆಗಂಜಿನ ಒಂದು ವಿಶ್ವಸುಂದರಿ ಸ್ಪರ್ಧೆ ಹೋಯರಂಡ ವಿಶ್ವಸುಂದರ ಹೌದು ಅಕ್ಷಯ್ ಅವರೇ ನೀವು ಅಂತಿದ್ದಾರೆ. ವೇದಾವತಿ ಅಕ್ಕ ನಮಸ್ಕಾರ ಬರಂದೊಲ್ಲೇರು ಸಂಪತ್ತನೆ ಶಾಂತಕ್ಕ ಓ ದೇವ ಸಂಪು ಬರಂದೊಲ್ಲೇರು ಚೂರು ತೋರ ಆಲಿ ಸಂಪು ಬರಂದೊಲ್ಲೇರು ಶಾಂತಕ್ಕ ಚಲ್ಪಟ್ ಸಂಪು ಬರಂದೊಲ್ಲೇರು. ಅಕ್ಷಯ್ ಕುಮಾರ್ ಹೌದು ಬ್ರೋ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಬ್ರೋ. ಅಂಚೆನೆ ಒಂಜಿ ಸಬ್ಸ್ಕ್ರೈಬ್ ಎಲ್ಲ ಮನ್ಪ್ಲೇವೆ ಬಕ್ಕೊಂಜಿ ಪಿನ್ ಐಡಿ ಉಂಡತ್ತೆ ಐಕ್ಲ ಒಂಚೂರು ಕನೆಕ್ಟ್ ಆಗಲಿ ಸಪೋರ್ಟ್ ಮನ್ಪ್ಲೆ ಎಂಕ್ಲೆಗೆ ಪೂರೇರೆಗಳ. ಶಾಂತಕ್ಕ ಅನ್ನ ಪಡೊಂದುಲ್ಲೇರಿ ಸಂಪತ್ತನೆ ಚಪಾತಿ ಈರು ಕೊರ್ಪಾರ ಆಗಿರೊಂದುಲ್ಲೇರಿ ಚಪಾತಿ ಕೊರ್ಪಿನಿದೆ ಮನ್ಪೆರ ಬಲ್ನಿ. ಮನಸ್ರಿ ಕಾಮೆಂಟ್ ಹಾಕಿದೆ ಲೈಕು ಕೊಟ್ಟಿದೆ ಸಪೋರ್ಟ್ ಮೆಸೇಜ್ ಮಾಡಿದೆ ಹೋಗಿ ಬರಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ ನಾಳೆ ಬನ್ನಿ ಇನ್ನೊಮ್ಮೆ ಬನ್ನಿ. ವಿಶ್ವ ಸುಂದರ ಅವು ಮಾರ್ರೆ
ಅಕ್ಷಯನ ಉಪ್ಪಿನಂಗಡಿ ಬ್ರೋ ಪಣದುಲ್ಲಾರೆ. ಓ ಅಂದೆ ಥ್ಯಾಂಕ್ ಯು ಸೋ ಮಚ್. ಉಪ್ಪಿನಂಗಡಿ ಬರ್ತದೆ ಎಂಕ್ಲೆಗ್ ಸಪೋರ್ಟ್ ಮಂತಂದುಲ್ಲಾರೆ. ಅಂಚನೆ ನಮ್ಮ ಜಾನಪದ ಸಾಂಗ್ಲ ಪನ್ಪ ಸೊ ಇತ್ತಂಜಿ ಕುದುರೆಯನ ತಂದೆ ಏನೊಂದ ಮಗದೊಮ್ಮೆ ಬನ್ನಿ. ಹೌದಾ, ಮತ್ತೊಮ್ಮೆ ಬನ್ನಿ, ಮಗದೊಮ್ಮೆ ಬನ್ನಿ. ಹೌದೌದು, ಅವಿನಾಶ್ ನಾಯಕ್ ಹೌದಾ ಅಂತಿದ್ದಾರೆ. ಮನಶ್ರೀ RSB ರಾಜ ಸರಸ್ವತ ಬ್ರಾಹ್ಮಣ ಅಂತ. ಓ ಹೌದಾ, ಅದು ನನಗೆ ಗೊತ್ತೇ ಇರಲಿಲ್ಲ. ನಾನು ಓದಿದ್ದೆ, ಆದರೆ ಅದು ಗೊತ್ತಿರಲಿಲ್ಲ ನನಗೆ. ಇವರು ಸಹ ಹೇಳಿಲ್ಲ. ಅವಿನಾಶ್ ಅನ್ನ ಇಷ್ಟು ದಿವಸದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಅದು ನಾನು ಭಟ್ರು ಅಂತ ಹೇಳಿಲ್ಲ ಇಷ್ಟವರೆಗೆ. ಅಕ್ಷಯ್ ಕುಮಾರ್, ನಿಮ್ಮ ಊರು ಬ್ರೋ? ನಮ್ಮ ಊರು ಪರಂಗಿಪೇಟೆ. ಮಂಗಳೂರಿನಿಂದ ಬೀಚ್ ರೋಡಿಗೆ ಬರುವಾಗ ಸಿಗುವ ಒಂದು ಪ್ಲೇಸ್ ಉಂಟು, ಅದು ಪರಂಗಿಪೇಟೆ, ಅದೇ ನಮ್ಮ ಊರು. ಅವಿನಾಶನ್ನೇ ಬೈಲೂರು ಕಾರ್ಕಳ ಅಂತಿದ್ದಾರೆ. ಸಂಪತ್ತನ್ನೇ ಈರು ಉಲ್ನೆ ಶಾನ್ ತೋರಾಲೆ ಬನದುಲ್ಲರಿ. ಪ್ರತಿಮಾ ಗೋಂಕರ್ ಬತ್ತೀರಿ. ಹಾಯ್ ವೈಭವ್ ಮಗ ಮತ್ತೆ ಬಂದೆ ಅಂತಿದ್ದಾರೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಗಿದ್ದೀಯಪ್ಪ ನೀವು ಪ್ರತಿಮಾ ಅವರೇ? ಸಾರಿ, ವೈಭವ್ ಅವ್ರ ಮಗ. ಓಕೆ ಓಕೆ, ಗುಡ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಐ ಥಿಂಕ್ ಯು ಆರ್ ಆಲ್ರೆಡಿ ಸಬ್ಸ್ಕ್ರೈಬ್ಡ್. ಓಕೆ ಶಾಂತಕ್ಕ ಯಾನು ತೋರ ಉಳ್ಳೆ ಸಂಪು ಅನ್ನೊಂದು ಸಂಪು ಲೈಕ್ ಕೊಡಿ. ಸಂಪತ್ತನ್ನೇ ಜಾರ್ಕಾಲ ಬಣ್ಣೊಂದು ಜಾರ್ಕಾಲನ ಕಾರ್ಕಾಲನ. ಅಕ್ಷಯ, ಓಹೋ ಅದು ಕುಕ್ಕಂದೂರು ಪ್ರತಿಯ ನಿಡ್ಡಿಡು ವೆಡ್ಡಿಂಗ್ ಉಂಟಲ್ವಾ, ಪುತ್ತೂರು ತರದು ದಾದಾಂಡ ಅನ್ನ ಇರೇಗು ಹೆಂಗೆ ಚೂರು ಬೆರಿವೇನೆ ಅವನು ಮಾರೆ ದಾದನ್ ಗೊತ್ತು ಜೈಕ್ಯಾನ್ ಬೋಲ್ದಿ ನಡೀನಿ ಅವು ಕೂಡ ಹಾಕ್ನಿ ಅನ್ನೊಂದು ಬೇತದಲ್ಲಿ ದೀವಣ್ಣೆ ಬೆರಿಕ್. ಕುರ್ಸು ಸರಿ ಇಜ್ಜಿ ಅದು ಅಪ್ಪ ಪೋಟ್ ಸಂಪದನ್ನೇ ಮುಂಡ್ಲಿ ಒಣದಲ್ಲಿ 2 ಭಜನೆ ಸೂಪರ್ ಬಂದ್ರೆ ರಕ್ಷಣನ್ನೇ. ಥ್ಯಾಂಕ್ ಯು ಸೋ ಮಚ್ ರಕ್ಷಣ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಶಾಂತ ಕಾಂಡ ಒಂದು ರಕ್ಷಣ ಅತ್ತ ಅನ್ನತ್ತೆ ಬೇತೆಲ್ಲ ಮೆಸೇಜ್ ಮಾಡಿ ನಮ್ಮನವಲ್ಲ. ಹಾಯ್ ರಕ್ಷಣ್ ಬ್ರೋ ಬಂದಿಲ್ಲ. ಶಾಂತಕ್ಕ ಅವಿನಾಶನ್ನೇ ಸಂಪತ್ತನ್ನ ಇರ್ನ ಊರು ಅಲ್ಪಕ್ಕೆ ಏನೊಂದಿಲ್ಲ ಬೆರಿ ಮಸಾಜ್ ಮಲ್ಪೋಡಿ ಇರ್ನವನೊಂದಿಲ್ಲ ಅಂದೆ ಬೆರಿ ಅವು ಕುಲ್ಲುದೇ ಬೇಲಲ್ಲತ್ತ ಕೂಡ ರಾತ್ರಿ ಎಲ್ಲ ಕುಲ್ಲುನಾತ ಅಂಚಾದಂಚೂರು ಬೇರೆ ಬೇನದೆಲ್ಲ ಕಾಪುನು ಅವು ಬಾಲ್ ದಿಂದ ಸರಿ ಹಾಪುನು ಅವ್ರವ್ರು ಇತ್ತೆ ಸರಿ ಆಯ್ತು ಅದನ್ನು ಗೊತ್ತಿಚ್ಚಿ ಸಪೋರ್ಟ್ ಬಂದೊಂದಿಲ್ಲ ಪ್ರತಿಮಾರವರು ವೈಭವ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ನೋಡೋದವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಅವರಿಗೆ ಸಹ ಸಪೋರ್ಟ್ ಮಾಡಿ. ಇನ್ ಫ್ಯೂಚರ್ ಅವರು ಸಹ ಲೈವ್ಗೆ ಬರುವ ಚಾನ್ಸ್ ಇದೆ. ವೆಂಕಿಗೌಡ ಬರ್ತೀರಾ? ಹಾಯ್ ವೆಂಕಿಯನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅವು ಅಂದಿ ಅನ್ನ ಕುಲ್ದು ಅನ್ನಂದಿ ಕುಲ್ದು ಅನ್ನ ಡ್ಯೂಟಿಲ ಕಾಂಡಿಂಚ ಕುಲ್ಲೋಣ ಅನ್ನದೆ ಅನ್ ಬಕ್ಕ ಉಂತೊಂದಿಲ್ಲ ಮನ್ಪುಣ್ ಬೇಲೆ ಅಂಚ. ವೆಂಕಿಗೌಡ್ರವರೇ ನಮಸ್ತೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿ ಮತ್ತೊಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ. ಸಂಪತ್ತನ್ನೇ ಚೈನಾ ತಿಕ್ಕೊಂಡತೆ ಮಸಾಜ್ ಮಸಾಜ್ ಏತಲ ಉಂಡಿ ಅನ್ನ ಎಂಕುಲ್ ಪೋಪುಜ ಲಕ್ಷಣಗಳಲ್ಲಿ ಎಸ್ಸೊಂದಿಲ್ಲ ವೇದ ತೆಕ್ಕ ಪುಂಡಿಗಸಿ ಮುಗಿಂಡೆ ಅಣ್ಣ ಅವು ಪುಂಡಿಗಸೆತಿ ನಾನು ಸಾಂಬಾರು ಮಂತದೀನಿ ಕೋಡೆ ಕಾಂಡೆ ಮಂತದೆ. ಸೊ ಬೈಯಾಗಿತ್ತೆ ಮಧ್ಯಾಹ್ನ ಹೋಟೆಲ್ ವನಸ್ ಮಂತ ಎಂಗ್ಳು ಅನ್ನೆ ಬತ್ತಿತ್ತೇರು ಬೊಕ್ಕೋರಿ ಅಂಚ ವನಸ್ ಮಂತದ ಬೊಕ್ಕ ಸಾಂಬಾರು ಒರಿಂಡು ಅಂತೆ ಅಂಚ ರಾತ್ರಿಗೆ ಪುಂಡಿಗಂತದ ತಿನ್ನಿ. ವೆಂಕಿಗೌಡ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ವೆಂಕನ್ನ. ಎನ್ನ ಬೆರಿ ಬೋರ್ಡ್ ಆಗಿ ಏನೊಂದಿಲ್ಲ ಬೊಡ್ಚಪ್ಪ ಸಾಂಗ್ ಬಂದಿದ್ದಾರೆ. ಓಕೆ, ನಾನು ಒಂದು ಜಾನಪದ ಸಾಂಗ್ ಆಡ್ತೇನೆ ಈಗ ಆಯ್ತಾ. ಕುಡ ಪುಂಡಿಗಾಸಿ ಕುಡ ದೋಸೆ ಅವ್ವೇ ಕುಡ ಸಜ್ಜಿ ಎಲ್ಲ ಕಾಂಡು ಸಜ್ಜಿಗೆ ರೊಟ್ಟಿ ಉಂಡ ಎಲ್ಲ ದುರ್ಗಕ್ಕನ ಲೈವ್ ಚಾಲನಗ ಸಜ್ಜಿಗೆ ರೊಟ್ಟಿ ಶುರು ಹಾಕು ನಿನ್ನ ಪುಂಡಿ ಏತು ಮಲ್ಪೇರಿ ಯಾಕು ಏನ್ರಿ ಮೀಡಿಯಾ ಅಂತಿದ್ದಾರೆ. ಮೀಡಿಯಾ
ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬೆಗೆದಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಲೆಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಆಂಗ್ಲ ಗುಡಿಸೋರಿಲ್ಲ ಗಾಂಗ್ಲ ತೊಲೆಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಅಂಗ್ಲಾಕ್ಕೆ ಹಾಲಿಡುವೆ ಗಂಗ್ಲಾಕ್ಕೆ ತುತ್ತಿಡುವೆ, ಅಂಗ್ಲಾಕ್ಕೆ ಹಾಲಿಡುವೆ ಗಂಗ್ಲಾಕ್ಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಲೆಯಾರ ಬಂದಿತ್ತು ಒಲೆಯಾರ ತುಂಬಿತ್ತು, ಹೆಂಗೆ ಬರಲನ್ನ ಮದುವೆಗೆ. ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಕೇಲಿ ನಿನ್ನ ಕರೆದೊಯ್ಯುವೆ, ಜೋಕೇಲಿ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಪ್ಪ ಇದ್ದರೆ ಎನ್ನ ಸುಮ್ಮನೆ ಕಲುಹೋರೆ, ಅವ್ವ ಇಲ್ಲದ ಮನೆಯ ಮನೆಯಾಗೆ, ಅವ್ವ ಇಲ್ಲದ ಮನೆಗೆ ಬಂದಾರೆ ಬಂದೇನು. ಸಾರಿ ತಪ್ಪಾಯ್ತು. ಅಪ್ಪ ಇಲ್ಲದ ಮನೆಯ ಅಪ್ಪ ಮನೆ ಕಲೋರೆ, ಅವ್ವ ಇಲ್ಲದ ಮನೆಯಾಗೆ, ಬಂದಾರೆ ಬಂದೇನು ಅಂಗಳಾಗ ನಿಂದೇನು, ಬಂದಾರೆ ಬಂದೇನು ಅಂಗಳಾಗೆ ನಿಂದೇನು, ಕಂದಾಗೆ ದಾರೆ ಎರೆದೇನು, ಕಂದಾಗೆ ದಾರೆ ಎರೆದೇನು. ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಸುಮ್ಮ ಸಿಸ್ಟರ್ ಬರ್ತಾನೆ, ಸಾರಿ ಒಂಚೂರು ಮಿಸ್ ಆನಲ್ಪ, ಬೇಜಾರು ಮನ್ಪೋಚಿ ಅಲ್ಲ. ಸೂಪರ್ ಫ್ರೀ ಲೈವ್ ಇಜ್ಜಿ ಶಾನ್ ಪಣ್ಣದಿಲ್ಲ, ರಕ್ಷಣ್ ಕುಲಾಲ್ ಸಪೋರ್ಟ್ ಮಂತೋದಿಲ್ಲ, ಶಾಂತಕ್ಕ ಸೂಪರ್ ಅಣ್ಣ ಪಣ್ಣದಿಲ್ಲ, ನಮ್ಮ ವೆಂಕಣ್ಣೆ ಶಾನ್ ಈರು ಪುಂಡಿ ಮಲ್ಪುಜರಿಗೆ ಏನಂದಿಲ್ಲ, ನಮ್ಮ ಸಂಪತ್ತನ್ನೇ ಪುಂಡಿ ಮನ್ಪಂದ ಬೇಕು ಇಲ್ಲ ಪುಂಡಿ ಕಾಸು ಮನ್ಪುಜರ. ಫ್ರೀ ಲೈವ್ ಇಜ್ಜಿನಿ ಬನ್ನೊಂದಿಲ್ಲ. ಸುಮಕ್ಕ ಬರ್ತೀರಾ? ಆಯ್ ಸುಮಕ್ಕ, ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೊ ಮಚ್. ಮಲ್ಪ ಪಂತೇರು ಸಂಪು ಯಾಕಂಡು ಬೈಯಾಡಿತ್ತೀನಿ ಯಾರನ್ನ ಲೈವ್. ಶಾಂತ ಸಿಸ್ ಬನ್ನೊಂದಿಲ್ಲ. ಆಯ್ ಸುಮ ಸಿಸ್ ಲೈವ್ ಇಜ್ಜಂಡೆ ಸುಮ ಸಿಸ್ಸಿನಿ ಸುಮಕ್ಕನ ಇತ್ತಂಡಿ ಸಿಸ್ ಇತ್ತಂಡು ಬನ್ನೊಂದಿಲ್ಲ. ಮನಸ್ಸಾಂಡೆ ಸುಮ ಸಿಸ್ ದಾದೆ ಗಜಿಪು ರಕ್ಷಣ ಸೂಪರ್ ಬನ್ನೊಂದಿಲ್ಲ. ಎನ್ನ ಪುಚ್ಚೆ ಇಜ್ಜಿ ಬನ್ನೊಂದಿಲ್ಲ ಅಂದ. ಓ ದೇವರೇ, ಎನ್ನ ಕಣ್ಣು ಬಿಡ್ದು ನಮೀನಿ ಅಂದೆ ಎಂಕ್ ನೋಟಿಫಿಕೇಶನ್ ಬೈಜ್ಜಿ ಬೊಕ್ಕ ಸರ್ಚ್ ಮಲ್ತೆ ಎಂಕ್ ತಿಕ್ಕಿಜ್ಜಿ ಕರ್ಮ ಒಂಡೇರು. ಶಾಂತಕ್ಕ ಅಂದೆ ದೂರ ಪೂತುಂಡು ಸುಮ ಸಿಸ್ ಮನದಿಲ್ಲ. ಮನಸಾತಜಿ ನವಿಲು ಕೋಸು ಟೊಮೆಟೊ ಕಜಿಪು ವೆದತಕ್ಕ ನಮ್ಮ ಪುತ್ತೂರು ನರಸಿಂಹನಾಯ್ಕ ಬತ್ತೇರು ತುಲೆ ಬಣಂದಿಲ್ಲೇರು. ಪ್ರೀತಿ ಸಿಸ್ ಲೈವ್ ಮಲ್ತೊಂದಿರು ಸುಮ ಬೈಯಾಗಿ ಬಣಂದಿಲ್ಲೇರು. ರಕ್ಷಣ್ ಕೂಡ ಆಟ ಕಡೆ 3 ಗಂಟೆಗೆ ಇತ್ತನೆ ಬಣಂದಿಲ್ಲೇರು ಅಂದು. ಹಾಯ್ ಬಣಂದಿಲ್ಲ. ಅಪ್ಪು ಬರ್ತೀರ? ಹಾಯ್ ಅಪ್ಪು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈವ್ ಇಜ್ಜಿನ ಕ್ರಿಕೆಟ್ ಗೊಬ್ಬೆ ಅನ್ನು ಬಣಂದಿಲ್ಲೇರು ಅಂದೆ ಸುಮ ಸಿಸ್ ಓಲ್ ಸಂಪು ಬೇಜಾರು ಇಜ್ಜಪ್ಪ ಬಣಂದಿಲ್ಲೇರು. ಸುಮಕ್ಕ ಎನ್ನ ಕಂಡನಿ ಪನ್ಪುನ ಎಲ್ಲೇ ಬರ್ಪುಂಡು ಬಂದು ದಾದೆ ಪುಚ್ಚೆನ ಒಂದಿಗೆ ಒಂಜಿನ ಗಂಟೆಂಡ ಬರ್ಪುಜೆ ಯಾನು ಒಂಜಿಂದ ನಾದ ಬಂದಿ ಗೊತ್ತಂಡೆ ಅಕ್ಕಡ ಇಲ್ಲ ಒಂಜಿ ಪುಚ್ಚೆ ಎತ್ತನು ಅವನು ಸೋಕು ಗೊಬ್ಬದ ವೀಡಿಯೋ ಪಾಡಿ ಅವು ಏತು ಒಂಜಿ ಸಾರ ಕ್ರಾಸ್ ಆತನು ವ್ಯೂಸು ಮನದಾನಿ ಪುಚ್ಚೆಜ್ಜಿ ಓಡೆ ಪೋತುನಿಂದಿಜ್ಜಿ ಅಂದೆ ಸಂಪು ಬಣದಿಲ್ಲೇರು. ಸುಮಕ್ಕ ಕಣ್ಣೆಂಚ ಬೂರು ನವೀನನ್ನ ಬಣದಿಲ್ಲೇರು. ಕಣ್ಣನೆಂಚ ಬೂರ್ದು ನಾನು ಯಾನು ಬಂದಿತ್ತೆ ಪುಚ್ಚೇನು ವೀಡಿಯೋ ಮತ್ತೆ ಪಾಡಲಿ ಎಡ್ಡೆ ವ್ಯೂಸ್ ಬರ್ಪುಂಡು
ಅವು ಕೇಂಡ ಅಂದ ಐಕ್ ನನ್ನ ಎನ್ನಡ್ದು ಹತ್ರ ಮಗಳ ವ್ಯೂಸ್ ಬರ್ಫಿನ ಬೊಚ್ಚಿನ ಬಲ್ತು ಅಂದವು. ಓ ಶ್ರೀಶಾಂತನ್ನೇ ಬರ್ತೀರಾ? ಶ್ರೀಶಾಂತನ್ನ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಬಕ್ಕ ವಿಡಿಯೋ ಪರ ತೂತು ಜಡ್ಡ ತೂಲೆ ಇರು ತೂದುಪ್ಪಾರ ಇರು ದುಂಬಲ ಬೈದಾರತೆ ಬಕ್ಕ ಒಂಜಿ ಪಿನ್ ಐಡಿಗಳು ಒಂಚೂರು ಕನೆಕ್ಟ್ ಆಲೆ. ಥ್ಯಾಂಕ್ ಯು. ಮಾಮ್ ಮೆಸೇಜ್ ಮಾಡೋದಿಲ್ಲ. ಓಕೆ ಓಕೆ ನೋ ಪ್ರಾಬ್ಲಮ್. ಮಾಮ್ ಫಾದರ್ ನೋ ಪ್ರಾಬ್ಲಮ್, ಜಸ್ಟ್ ಮೆಸೇಜ್ ಐ ವಾಂಟ್. ಶಾಂತಕ್ಕ ಪ್ರವೀಣ್ ಮುಲ್ಯ ಅನ್ನ ಅನ್ನೊಂದಿಲ್ಲೇರು. ಅಪ್ಪು ಊಟ ಅನ್ನೊಂದಿಲ್ಲ. ಊಟ ಆಯಿತು ಸರ್, ನಿಮ್ದಾಯ್ತಾ ಊಟ? ನಾನು ಪುಂಡಿಗಸಿ ತಿಂದಿದ್ದೇನೆ ಇವತ್ತು ಸಹ. ಮಾಮ್ ಮೆಸೇಜ್ ಓಕೆ. ಸಂಪಾದನೆ ಎಂಕ ಕ್ರಿಕೆಟ್ ಮರಲು ಜೋರಿ ಹೊರ ಕಾಸು ಕಟ್ಟದೆ IPL ಬೈದುಂಡು ಕಾಸು ಅಂದೆ ಅವು ಹೊರ ಬತ್ತನ ಬೊಕ್ಕರ ಕಟ್ಟಿಜಾರ ಅಂದದೇರು ಪುಚ್ಚೆಗೆ ರೋಡು ತತ್ತೆ ದಿಪ್ಪೊಡು ಅನ್ನ ಅವನಂದಿರು ಇಜ್ಜಿ ಅಕ್ಲಲ್ಪ ರೋಡ್ ಇಜ್ಜಿ ಶೋಕು ಇಂಚೇನೆ ಸಾದಿ ಉಂಡು ಸೋಕ್ದ ನಾರಾಯಣ ಕುಲಾಲ್ ಏಯ್ ಪಣಂದಿಲ್ಲೇರು ಸುಮಕ್ಕ ಬೇಜಾರು ಪಣಂದಿಲ್ಲೇರು ಬೇಜಾರು ಮನ್ಪಚ್ಚಿ ಬರುವವೆ. ದಿನಕರನ್ನೇ ಬತ್ತೇವೆ. ಹಾಯ್ ದಿನಕರಣ್ಣ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ವನಸಾಂಡೆ ದಾದೆ ಕಜಿಪು ಶಾಂತಕ್ಕ ಆಂಡ ಸಂಪು ಆವಳಿ ಪಣಂದಿಲ್ಲೇರು. ಕ್ರಿಕೆಟ್ದ ಎಂಕ್ಲೆಗ್ಲ ಜಾಸ್ತಿ ಮರಲಿತ್ತಂಡಿ ಅಂಡ ತಿಡ್ಡೆ ಬತ್ತಿ ಒಕ್ಕ ಆತ ಮರಲಿಜ್ಜಿ ಮನ್ನ ಮೂಲು ಬೇಲೆನೆ ಮನ್ಪೊಡತ್ತ ಕ್ರಿಕೆಟ್ ಗೊಬ್ಬರ ಆಪುಜಿ ಬೊಕ್ಕ ಮುಲ್ತ ದೊಂಬುಗೆ ಬೋದು ಗೊಬ್ಬಲಗಲಜ್ಜಿ ಅಂಚ ಉಂಡು ಬೇಜಾರು ಆಪುಂಡು ಸುಮಸಿಸ್ ಇಜ್ಜಿಂಡ ಪುಚ್ಚಿ ಅವನದಲ್ಲಿ ಅಂದ ಒಂದು ಅಪ್ಪು ಶೆಟ್ರ್ ಫಿಲಮ್ ಸೂಪರ್ ಮಾಡೋದಿಲ್ಲ. ಹೌದೌದು ಸೂಪರ್ ಉಂಟಂತೆ, ನಾನು ನೋಡಲಿಲ್ಲ, ನೋಡಬೇಕು. ರೋಡ್ ಇಜ್ಜಿ ಮಲ್ಪ ಅವನದಲ್ಲಿ ಮನಸ್ಸು ಆತುಂಡಿ ಸಾಂಬಾರು ವಿತ್ ರೈಸ್ ಅಂದೆ. ಸಾಂಬಾರು ವೈಟ್ ರೈಸ್. ಓಕೆ ಓಕೆ. ಎಂಕ್ ಸಾಂಬಾರು ಪುಂಡಿ. ಇರ್ನದಾದ ಸ್ಪೆಷಲ್ ಎಂಕ ಸಾಂಬಾರು ಪುಂಡಿ ಕೋಟೆದಾನೆ ಒರಿದಿನ ಸಾಂಬಾರು ಪುಂಡಿ ಫ್ರೆಶ್ ಕಾಂತೀನಿ ಅಂಗಡಿ ಇರ್ದು ಇರುಡ ಪಂತ್ ನನ್ನ ಪುಚ್ಚೆ ಎಲ್ಲ ಬರ್ಪ ಪಂತ್ ಜಿ ಪಕ್ಕಡೆ ಪಂಡಿನಿ ಅನ್ ಪಾಪ ಅರೆ ಬೇಜಾರ ಅರೆ ಸಮಾಧಾನ ನೋಡ್ಚ ಎಲ್ಲ ಬರು ಏನು ಪನ್ಪಿನ ಅಂಚ ಈರು ಏನ ಹೈಟ್ ಉಳ್ಳಾರು ಒಂದೊಂದು ಏರು ಯಾನು 5.6 ಉಲ್ಲೆ ಏತು ಪುಂಡಿ ತಿಕ್ಕೊಂಡು ಅನ್ನ ಕೆನೂರು ಯಾವ ಏತುಲೆ ಎದುತ್ತಲ್ಲ ಒಂಜಿ ದಿರಾಮ್ಸ್ಗೆ ಒಂಜಿ ಪುಂಡಿ ಒಂಜಿ ದಿರಾಮ್ಸ್ ಹೊಂಡ 24 ರೂಪಾಯಿ 24 ರೂಪಾಯಿಗೆ ಒಂಜಿ ಪುಂಡಿ ತುಲೆ ಮೂಲ ಪುಂಡಿ ಇಡ್ಲ ಕಾಸು ಅಂತದುಲ್ಲೆ ಶಾಂತಕ್ಕ ಏತು ಕಾಸು ಏನಂದ್ರೆ ಅಪ್ಪು ನಾನು ಶೆಟ್ರ್ ಫಿಲಮ್ 4 ಬಾರಿ ನೋಡಿದ್ದೀನಿ. ಹೌದಾ, ಒಳ್ಳೇದು ಮಾರೆ. ಅವರು ತುಂಬ ಹಣ ಆಗಿರ್ಬೋದು. ಈಗ ನಿಮ್ಮಂಥವ್ರು 100 ಮಂದಿ ಸಿಕ್ಕಿದ್ರೆ 4 ಬಾರಿ ಹಾಗೆ ಒಳ್ಳೆ ಹಣ ಆಗ್ತದೆ. ವೇದಕ್ಕ ರೋಡ್ ಇಜ್ಜೆ ಮುಲ್ಪ ಓಕೆ ಓಕೆ ಬಣಂದಲ್ಲೇರು ಸಂಪತ್ತನ್ನ ಸ್ಕಿಪ್ ಬಣಂದಲ್ಲೇರು ಈರು ಎನ್ನ ಹೈಟ್ ಉಳ್ಳಾರು ಓದಿಯೇ ಸಂಪತ್ತನ್ನ ಈರು ಬಚ್ಚಿದಾರಿ ಅಂಚೆದನ ಅಂದು ಅಂಚೆದನ ಅಂದು ಈರು ಬಚ್ಚಿದಾರ ಅಂಚಿದನ ಅಂದ ಅವು ಇಂಚಿನ ಅರ್ಥ ಇಜ್ಜಿ ಈರು ಬಚ್ಚಿದಾರ ಅಂಚೆದನ ಅಂದು ಇಂಚ ಏರು ಎಂಕ ಮನ್ಯ ಬೇತೆರೆಗಳ ಮನ್ಯ ಹತ್ತು ಕಾಸು ಉಂಡೆ ಅನ್ನ 10 ಕಾಸು ಬೊಕ್ಕ ಪುಂಡಿ ಕಾಸುಂಡು ಹೋಟೆಲ್ದೈ ಧರ್ಮಗತ್ತು ಒಂಜಿ ಪುಂಡಿಗೆ 24 ರೂಪಾಯಿ ಇಂಡಿಯಾದ. ಉಮಕ್ಕ ಬತ್ತೇರ. ಹಾಯ್ ಉಮಕ್ಕ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡು ಸಪೋರ್ಟ್ ಮನ್ಪ್ಲೆ. ವನಸಾಂಡೆ ವೇದಕ್ಕ ಪುಂಡಿದ ಒಂಜಿ ಸಾಂಗ್ ಪಲ್ಲೆ ಅನ್ನ ಅವು ನನ್ನ ರೆಡಿ ಮನ್ಪೇನ್ ಪುಂಡಿಯ ತಂದೀವ್ನಿ ಸಾಂಬಾರು ಮಾಡಿವ್ನಿ ಬರಬೇಕು ತಂಗಿ ಊಟಕ್ಕೆ ಬರಬೇಕು ತಂಗಿ ಊಟಕ್ಕೆ ಸ್ಪಾಟೆಡ್ ಒಂಜಿ ಸಾಂಗ್ ಆಯ್ಜ ಉಮಸಕ ವನಸಾಂಡೆ ಇರೇನ ಎನ್ನಾಡು ಸಿಸ್ಟರ್ ಇರ್ನಾಡೆ ವನಸ್ಸು. ಥ್ಯಾಂಕ್ ಯು. ಕದಾದ ಸ್ಪೆಷಲ್ ಇತ್ತನೆ ಎಂಕ ಕೋಡೆದಾನೆ ಪುಂಡಿ ಗಸಿಲ ಸಾಂಬಾರ್ಲ ಸಾರಿ ಪುಂಡಿಲ ಸಾಂಬಾರ್ಲ ಇಲ್ಲಡ್ಲ ಪುಂಡಿ ಒಂದೊಂದು ಓ ಅಂದ. ಓಕೆ ಓಕೆ ಓಕೆ. ಪ್ರಶಾಂತ್ PSH ಬತ್ತೀರ. ಹಾಯ್ ಪ್ರಶಾಂತ್ ಅನ್ನ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಏನು ಮಾತಾ ಲೈಕ್ ಕೊಡ್ತಿದ್ದಾರೆ, ಲೈಕ್ ಕೊರ್ಲೆ ಅಂಚೆನೆ ಒಂಜಿ ಪಿನ್ ಐಡಿ ಕಟ್ಟದೆ ಅಲ್ಪ ನೆಲ್ಪದೆ ಅವೆಲ್ಲೊಂಜಿ ಕನೆಕ್ಟ್ ಮನ್ಪ್ಲೆ. ಪಾಪ ಆರ್ಲ ಬಂಗೋಡುಳ್ಳಾರಂತೆ ಬೊಕ್ಕ ಸುಮಕ್ಕ ನಾರಾಯಣನ್ನ ಪಣದುಲ್ಲೇರು. ವನಸಾಂಡೆ ಬ್ರೋಕ್ ಏನಂದಿದ್ದಾರೆ ಎನ್ನ ವನಸಾಂಡೆ ಸರ್ ಎಂಕಲ್ನ ಪುಂಡಿ ಗಸಿತ್ತು ನೀನಿಲ್ಲ ದೋಸೆ ಸಾಂಬಾರು ಇಡ್ಲಿ ಚಟ್ನಿ ಸಾಂಗ್ ಪಲ್ಲೆ ಅವು ಗೊತ್ತುಜ್ಜಿ. ಬಿಸಿ ರೊಟ್ಟಿ ಮಡಿಕೆ ಕಾಳು ಪಲ್ಯ ಊಟ ಮಾಡೋಣ ಬಾ ಅಂತಿದ್ದಾರೆ. ಅದು ನನಗೆ
ಬರ್ಲಿಕ್ಕೆ ಆಗಲ್ಲ ಈಗ. ನೀವು ತಿನ್ನಿ, ನಮ್ಮ ಲೆಕ್ಕದಲ್ಲಿ ಸಹ ನೀವು ತಿನ್ನಿ ಆಯಿತಾ. ಇನ್ನೊಮ್ಮೆ ಊರಲ್ಲಿ ಇರುವಾಗ ಬರುವ ಮತ್ತೆ. ಲೈಕ್ ಕೊರಿಯ ಬ್ರೋ ಬಂದ್ರೆ ಥ್ಯಾಂಕ್ ಯು ಪ್ರಶಾಂತ್ ಅಣ್ಣ. ಎಂಕುಕು ವನಸ್ ಮಲ್ತೊಂದುಲ್ಲ ಓಕೆ. ಎಂಕುಕು ವನಸ್ ಮಂತೊಂದು ಪ್ಲೇ ಎಂಕುಲು ಓಕೆ. ಪ್ರಶಾಂತ್ ಅಣ್ಣ ಒಂಜಿ ಪಿನ್ ಐಡಿ ಉಂಡತೆ ನಮ್ಮ ತುಳು ಗೈಡ್ ఉంది. ಅರೆಗ್ಲ ಒಂಜಿ ಸಪೋರ್ಟ್ ಮನ್ಪ್ಲೆ ಇರೆಗ ಒಂಚೂರು ಬೇಜಾರು ಇಜ್ಜಿಂದಂಡ ಒಂಜಿ ಸಬ್ಸ್ಕ್ರೈಬ್ ಅಂತ ಬಿಡ್ಲೆ ಬೋಡನ ಆಲ್ ಕೊರೊಚ್ಚಿ ಸಬ್ಸ್ಕ್ರೈಬ್ ಅಂತ ಬಿಡ್ಲೆ ಯಾವ ಅವೇ ಓಕೆ ಬ್ರೋ ಬಂದ್ರೆ ಥ್ಯಾಂಕ್ ಯು ಪ್ರಶಾಂತ್ ಅಣ್ಣ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಸೊ ನೆಕ್ಸ್ಟ್ ಪದ್ಯ ಓ ಅವು ಶಾಂತಕ್ಕ ಭಕ್ತಿ ಗೀತೆ ಬೋಡ ಪದ್ಯ ಅವ ಜಾನಪದ ಅಂಡ್ ಒಂಜಿ ನಾರ್ಮಲ್ ಪದ್ಯ ಓಂಡಲ ಬೋಡ. ಮಡಿಕೆ ಕಾಳು ಅಂದರೆ ಮಡಿಕೆ ಕಾಳು ಪಂಡ ಒಂಜಿ ಇಂಚಿನ ಪನ್ಪಿರಿ ಇಂಚಿನ ಗೊತ್ತು ಜಂಕಲ ಮಡಿಕೆ ಕಾಳು ಪಂಡ ಚೂರು ಬೊಕ್ಕ ಬರ್ಪೆ ಸಂಪತ್ತನ್ನೇ. ಓಕೆ ಓಕೆ ಬಾಯ್ ಸಂಪತ್ತನ್ನ. ಜಾಗ್ರತೆ ಬೇಗ ಬಲೆ ಬಣ್ಣಗಳ ಜಾಗ್ರತೆ ಪಾರೊಂದು ಬರುಚ್ಚಿ ಮತ್ತೆ ಬೇಗ ಬಿದರ್ಲಿ ಅಲ್ಪ ಏದೈತೆ ಅಕ್ಕ ಇಲ್ಲ ಒಂಜಿ ದುಬೈಡ್ ಪುಂಡಿದ ಹೋಟೆಲ್ ಪಾಡ್ಲೆ ಅನ್ನ ಅಂದ್ರೆ ಕೊಲೋಪಿನಗಳು ಎಲ್ಲ ಪೋಡತ್ತ ಯಾನೇ ಒಂಜೊಂಜಿ ತಿನ್ನೊಂದು ಕುಲ್ಲೋಡ ಬೊಕ್ಕ ಎಲ್ಲ ಬತ್ತಿಜೇಡ. ಪ್ರಶಾಂತ್ ಅನ್ನೆ ಸಬ್ಸ್ಕ್ರೈಬ್ பண்ணொന്നുல்லேரு. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇರೆಗೆ. ವೇದಕ್ಕ ಸಂಪತ್ತು ದೂರ ಪೋಯ್ನಿ ಆರು ಅಡೆ ಪೋಯ್ನಿ ನಮ್ಮ ಒಂದು ಪ್ರೀತಿ ಅಕ್ಕನ ಲೈವ್ ಸ್ಟಾರ್ಟ್ ಆಂಡತೆ ಅಡೆ ಪೋಯ್ರಿ ಪುಂಡಿ ಪಂಜಿದ ಮಾಸ ಹೋಟೆಲ್ ಪಾಡ್ಲೆ ಯಾನು ಗಿರಾಕಿ ಮಲ್ಪ ಅವನು ಅಂದಂದಿ ಅವು ಎಡ್ಡ ಗಿರಾಕಿ ಅವು ಅಂಡ ಪಂಜಿದ ಮಾಸ ಮುಲ್ಪ ಅಂಚ ಎಲ್ಲ ಉಡಿಜ್ಜಿ ಅವು ಉಂಡು ಹೋಟೆಲ್ ಉಂಡು ಕೆಲವು ಹೋಟೆಲ್ ಮಾತ್ರ ಇಂಚ ಮಲ್ಲ ರೆಸ್ಟ್ ಹೋಟೆಲ್ ಪುನತೆ ಐಟ್ ಮಾತ್ರ ಇಂಚ ನಾರ್ಮಲ್ ಹೋಟೆಲ್ ಪುರ ತಿಕ್ಕು ಜಾನ್ ಗೊತ್ತುಜ್ಜಿ ನಾನು ತಿಂಡ್ರೆ ಪೋತುಜ್ಜಿ ಐಕೆ ಪುಂಡಿದ ಐಕೆ ಇಡ್ಲಿ ಸೋಕಂ ಇಡ್ಲಿ ಬೊಕ್ಕ ಬಣ್ಣು ಬಿಗ್ ಬಾಸ್ ಉಂಡೆ ಅನ್ನ ಇನಿಯ ಬಿಗ್ ಬಾಸ್ ದಾದ ಗೊತ್ತುಂಡೆ ಅವು ಪ್ರಾಬ್ಲಮ್ ದಾದನ ಅಲ್ಪ ಅಕ್ಕಲ್ನ ಇಂದಕ್ಕೆ ಮಕ್ಕಳು ಪೊಲೀಸ್ ಹಾಕಲು ಬ್ಲಾಕ್ ಮಂತಿದ್ದೀರ ಅಕ್ಕಲಿನ ಮನ್ಪೇರ ಬಲ್ಲಿ ಅಲ್ಪ ಅಂತ ಏನ ಕಂಪ್ಲೇಂಟ್ ಕೊಡ್ತೀರ ಅಕ್ಕಲ್ನ ಮ್ಯಾನೇಜ್ಮೆಂಟ್ ಪಂಡ ನಮ್ಮ ಕಜ್ಜಾವು ವೇಸ್ಟ್ ಬರೋಂಡತೆ ಅವೇನ ಅಕ್ಕಳು ಸರಿ ಕಟ್ಟಡ ಅಲ್ಪ ಕ್ಲಿಯರ್ ಮಂತೊಂತಿಜ್ಜರಿಗೆ ಅಂಚ ನ್ಯೂಸ್ ಹಿಡಿತನು ಬೊಕ್ಕದಾದನ ಐಕಿತ ಹಾಕಲು ಬೇತೆ ಕೊಡಿ ಶಿಫ್ಟ್ ಬಂತು ರೆಕಾರ್ಡ್ ಬಂತೊಂದು ಉಳ್ಳೇರೇನು ರೆಕಾರ್ಡ್ ಹೋಟೆಲ್ ಉಲ್ಲ ಒಂದೇಟು ಉಳ್ಳೇರಿತ್ತೆ ರೆಸಾರ್ಟ್ ಉಳ್ಳೇರು ಹಾಕಲು ಪೂರ ನ್ಯೂಸ್ ಹಿಡಿತೀನಿ ಹೆಂಗೆ ಗೊತ್ತುಜಿ ಸರಿ ನ್ಯೂಸ್ ಪೇಪರ್ ಹಿಡಿತೀನಿ ಗುರಯ್ಯ ಬರ್ತಾರೆ. ಹಾಯ್ ಗುರಯ್ಯ ಬೋಸ್ ಅವಯ್ಯು ಐ ಎಮ್ ಫೈನ್ ಬ್ರೋ ಅವಯ್ಯು బాగున్నారా వెల్కమ్ టు లైవ్ అన్నం తిన్న భోజనం చేసినారా నేను ఛానల్కి వెళ్ళి వీడియో చూడండి లైక్ చేయండి సబ్స్క్రైబ్ చేయండి పిన్ ఐడిలో సబ్స్క్రైబ్ చేయండి ಇಜ್ಜಿ ಒಂಜಿ ವಾರ ಇಜ್ಜಿ ಬಿಗ್ ಬಾಸ್ ಓ ಅಂದೆ ಅರೆ ಈ ರೌಲ್ಲಲ್ಲರು ಮುಲ್ಲಲ್ಲರಿ ಅಲ್ತಿದ್ದು ಭಾರವತಿನ ರಡ್ಡೆಲ್ಲ ವಾಂದಿತಾರೆ ಎಂಚ ಇಂದಿರಡೆ ಪೋಪಿನ ದುಬೈಗೆ ಪಂಜಿ ಇಂಡಿಯಾಡ್ದೆ ಪೋಪಿನ ಅವು ಗೊತ್ತುಜ್ಜಿ ಬೇತೆ ಕಂಟ್ರಿಲ್ಲ ಬರು ಅಂದಿ ಐಕೆ ಬಂದು ಬಂತೀನಿ ಐಕೆ ಬಂದು ಬಂತೀನಿ ಬಿಗ್ ಬಾಸ್ ಭೋಜನ ತಿನ್ನಾರಾ भोजन तिन्नारा भोजन चेसनारा अंजయ్య वो एक पिन किया हुआ है ना एक आईडी दिख रहा है तुमको नम्मा तुलु गाइड बोल के उसको थोड़ा सब्सक्राइब करो प्लीज़. ಪತ್ತು ದಿನ ಇಜ್ಜಿ ಬಿಗ್ ಬಾಸ್ ಓ ಅಂದೆ ಓಕೆ ಓಕೆ ಅಪಂಡ ಪಕ್ಕದ ಲೈವ್ ಡೇರ್ಲ ಬರೊಂದು ಜೇರಿ ಯಾನಲ್ಲ ಬಿಗ್ ಬಾಸ್ ಒಂದುಲ್ಲ ರಂದಂತೆ
ಸಂಪತ್ತನ್ನೇ ಪರ್ಮಿಷನ್ ಕೊರುವೆರ ಅಂಡ ಲೇಟ್ ಆವು ಅಂದಂದು ಅತ್ತ ಹೌದಾದ ಬಂಡ ಅಕ್ಕಲು ಕ್ಲಿಯರ್ ಮಂತಿಟ್ಟ ಪೂರ ಪ್ರಾಬ್ಲಮ್ ಒಂದು ಇಜ್ಜಿ ಅಕ್ಲಿಗೆ ಅಂಚ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ अंजय लाइक दिया क्या लाइक नहीं दिया तो प्लीज़ लाइक करो ऐसा सब स्क्रीन में 2 बार टैप करो ಬೊಕ್ಕ ಬರ್ಪೆ ಬಂದ್ರೆ ಓಕೆ ಓಕೆ ಸಂಪತ್ತನ್ನ ಬೇಗ ಬಲೆ ನಾನು ಬೊಕ್ಕ ಬೇಗ ಬಂದು ಅನ್ಪುಣವೆ ಕೋಟೆ ಇರು ಬರ್ಪೆ ತುಂಬ ಬಂದು ಅಂದೆ ನಾನು ಹತ್ತಿರ ಬೈದಾರ क्या बॉस क्या मालूम है तुम अपना मोबाइल को 2 बार टैप करो लाइक हो जाएगा ऐसा इधर लाइक दिखेगा और वो नीचे एक पिन आईडी दिख रहा है क्या दूसरा एक आईडी पिन किया हुआ है नम्मा तुलु गाइड बोल के पिन दिख रहा है तुमको उसको भी चैनल में जाके सब्सक्राइब करो ओके सपोर्ट करो 11 ಗಂಟೆ ಮಟ್ಟ ಉಂತುಲೆಂದು ಏರ್ಲ ಉಪ್ಪುಜೇರಿ ಹೆಂಗೆ ಬೋರ್ ಹಾಪುಂಡು ಬೋಕ ಅವರಿಗೆ 11 ಗಂಟೆ ಉಂತಾರೆ ಏರಂಡೆಲ್ಲ ಇತ್ತದ ಪಾತೆರೊಂದು ಇತ್ತಡ ಓಕೆ ಇಜಿಂದ ಉರು ಆಪುಜ ಈರ್ಲ ಉಪ್ಪುಜಾರ ಬೊಕ್ಕ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಡಿ ವೇದಾವತಿ ನಮ್ಮ ತುಳು ಗೈಡ್ 54 ಸಬ್ಸ್ಕ್ರೈಬರ್ ಆಡನ್ನ ಅಂದಂದು ಅವನುಂಡಿ ಏರನ್ನು ಮಂತೊಂದುಳ್ಳೇರು ಅಂಡ್ ಅವು ಧೈರ್ಯದ ಬದುಕತ್ತಿ ಬೊಕ್ಕ ಪೋಪುಂಡವ್ರ ಅಂಚನೆ ಡೈರೆಕ್ಟ್ ಮಂತಿಡ್ಡ ಅಕ್ಷಯ್ ಕುಮಾರ್ ಸಂಪತ್ತನ್ನಾಗ ನಿದ್ರೆ ಬರ್ಪುಜ ಹಾಕೇನೊಂದುಳ್ಳೇರು ದಾಯಿಗಿ 11 ಗಂಟೆ ಉಪ್ಪೇರು ಲೈವ್ಡು ಪ್ಲೀಸ್ 10ರಿಗೆ ಬರ್ಪೆ ಅನ್ನೋದುಳ್ಳೇರು ಒಳ್ಳೆ ತುಳು ಇತ್ತು 10ರಿಗೆ 8 ಗಂಟೆ ಪೋದು 8 ಗಂಟೆ ಮುಳ್ತ ಊರ್ದ ಒರ್ಂಬರೆ 1 ಗಂಟೆ ಬೊಕ್ಕ ಬತ್ತಿ ನೋಡ್ರಿ ನಾನು ಒರಿಯೇ ಕುಲೋನೋಡ ಅಕುಲ್ ಪೂರ ಪೋದ್ ಜೆತ್ತೆಡೆ ಒರಿಯೇ ಕುಲೋನೋಡ ಈರು ಬೇಗ ಬಲ್ಲೆ ಅಂತ 10 ಗಂಟೆ ಬಲ್ಲೆ ಅರ್ಧ ಗಂಟೆ ಬಲ್ಲೆ ನಮಸ್ಕಾರ ನಮ್ಮೂರ ಮಂದಾರ ಬಾಂಧಲದ ಚೊಲ್ಲ ಬೋಡೆ ಓಕೆ ಪನ್ಕ ಈರು ಕ್ಯಾಂಡಿಡೇಟ್ ಏನು ಪನ್ಪಿಟ್ಟು ದಾದ ಎರಡು ಸ್ಕಿಪ್ ದಾದ ಮಂತೆ ಮೇರ್ನ ಪರ್ಮಿಷನ್ ಕೊರುವೆರ ಅಂಡ ಲೇಟ್ ಆವು ಬೊಕ್ಕ ಬರ್ಪೆ 11 ಗಂಟೆ ಮಟ್ಟ ಉಂತುಲೆ ಪ್ಲೀಸ್ 10ರಿಗೆ ಬರ್ಪೆ ಸ್ಕಿಪ್ ಮಾಡೋದು ಓಕೆ ಓಕೆ ಏನು ಉಪ್ಪ ತೂಕ ಬಲೆ ಬಲೆ ನಮ್ಮೂರ ಮಂದಾರ ಹೂವೆ ಬೋಡ ಪದ್ಯ ಬನ್ನೋಡ ತೀರಿಂಚೇನೆ ಬರೆಯಿನಿ ಅವಿನಾಶ್ ಒಂಜಿ ಕನ್ಫರ್ಮ್ ಅನ್ಪ್ಲೇಂಕ್ ಅವೇ ಇರ್ ಕುಸಲು ಬರೆಯಿನ ಅತ್ತು ಪದ್ಯ ಪಣಿಯರೆ ನಾನು ಪದ್ಯ ಪಲ್ನೆ ಓಕೆ ಯಾರೆಲ್ಲ ಇದ್ದೀರಿ ಕೈ ಮೇಲೆ ಮಾಡಿ పిన్ ఐడి చూస్తున్నారా మీరు అని చెప్పాలి. పిన్ ఐడి చూస్తున్నారా మీరు, ఛానల్కి వెళ్ళి వీడియో చూడి సబ్స్క్రైబ్ చేయండి. అంజయ్య గురైలా ఆయన ಫ್ರೆಂಡಿ ದುಬೈ ಡಿತ್ತಿನ ಐತೆ ಊರುಡು ಸೆಟ್ಲ್ ಆತೆ. ನಮ್ಮೂನ ಬಾಂಧಳದ ಚೆಲುವೆ. ಒಂದು ನಿಮಿಷ, ಮಂಜುನಾಥನ್ ಬಂದರು. ಆಯ್ ಮಂಜುನಾಥನ್ನ, ವೆಲ್ಕಮ್ ಟು ಲೈವ್. ಉಂಡಿರಾ ಅಂದ್ರೆ ಕೇಳ್ತಾ ಇದ್ದಾರೆ. ಉಂಡಾಯ್ತು ನಮ್ದು, ನೀವಾಯ್ತಾ? ನಿಮ್ಗೆ ಮನಸ್ಸಾಯ್ತಾ? ಉಲ್ಲ ಉಲ್ಲ ಪಣದಲ್ಲೇರಿ. ಓಕೆ. ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರ ಹೂವೆ, ನನ್ನೊಳುಮೆ ಬಾಂಧಳದ ಚೆಲುವೆ. ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿರುಗು. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು, ಸಂಗಾತಿ ಸಂಪ್ರೀತಿ ಸೆಳೆದೆ. ಅನುರಾಗ ಹೊಳೆದು ಅನುಬಂಧ
ಸಮ್ಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನೊಳುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಒಡಲಾಲ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ಒಡಲಾಲ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ ನಮ್ಮೂರ ಮಂದಾರ ಹೂವೇ ನನ್ನೊಳುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಥ್ಯಾಂಕ್ ಯು. ವೇದೋದೇಕ ಪಿನ್ನ ಇಡಿ ಸುಸ್ತುನರ ಓದೆ ಮಂಜುನಾಥನ್ನ ನಮಸ್ಕಾರ ಓದೆ ನಾರಾಯಣನ ಉಲ್ಲ ಉಲ್ಲ ಕರ್ಮಸಾಗರ್ ಬರ್ತಾರೆ ದೀಪಕ್ ಹಾಯ್ ಕರ್ಮಸಾಗರ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಇರು ಮುರಣಿಂದು ಮಂಡೇಡ್ ಬೇತ ಪುದಾಡ್ ಬೈದಾರ ಅಂದು ಡೌಟ್ ಆನಿಂಕ್ ನಾಯ್ದ ಮಂಡೆ ತೂತೇನು ನಾಯತವು ಮಲ್ಲೆ ಜೇರ್ಲಾಡ್ ತೂಪ್ಯಾನ್ ಕೂಡ ಬೈದಾರ ಅಂದಿರು ನಮ್ಮ ಮೇರತ್ತತ ಕುಂದಾಪುರೋಡ್ಗತ್ತ ಈರು ಪರ್ಪರ ಸರಿಯಾ ಈರು ಪರ್ಪರ ಅಂದ್ ಕೇಂದರ್ ಕರ್ಮಸಾಗರ್ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಲೈಕ್ ಕೊಡು ಸಪೋರ್ಟ್ ಮಾಡ್ಬಿಡಿ ಓ ಲ್ಯಾಂಗ್ವೇಜ್ ಅವು ತೆಲುಗು ಕಿರಣನ್ನೇ ಬರ್ತೀರಿ ಹಾಯ್ ಕಿರಣ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಒಂದು ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಬಿಡಿ ಅಂಚನೆ ಸಬ್ಸ್ಕ್ರೈಬ್ ಮಾಡ್ತೀವಿ ಜಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಬಕ್ಕ ಎಂಗಳ ಪಿನ್ ಐಡಿಗೆಲ್ಲ ಸಪೋರ್ಟ್ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇದು ತುಂಬಲ ಬೈದಾರೆ ಓಕೆ ಓಕೆ ಕನ್ನಡ ಅಲ್ಲ ನೀವು ಕನ್ನಡ ಓಕೆ ಓಕೆ ಕಿರಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾರಾಯಣನ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ನಾರಾಯಣ್ ಬಾವ ವೇದೋತೆಕ್ಕ ಹಾಯ್ ಸಂಪತ್ತನ್ನ ಅಂತಿದ್ದಾರೆ ಉಮಕ್ಕ ಸಾಂಗ್ ಬಲ್ಲೆ ಬಣದುಲೇರು ಸಾಂಗ್ ಒಂಜಾಡು ಅಕ್ಕ ಕುಡಂಜಿ ಫನ್ಕ ಒಂಚೂರು ಅಂತಲೇ ನಾರಾಯಣನ್ನ ಬಣದುಲೇರು ಅವಿನಾಶ್ ನಾಯ್ಕ ಸಪೋರ್ಟ್ ಬಂತುಲ್ಲೇರು ಸೂಪರ್ ಬಂದಿಲ್ಲ ಕೋಚ್ ಸೂಪರ್ ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಮಾತೆಲ್ಲ ಸಪೋರ್ಟ್ ಬಂತುಲ್ಲೇರು ಸುಮಕ್ಕ ಓಲ ಇಷ್ಟ ಆಯ್ತಿನ ಸಾರಿ ಏರು ಸುಮಕ್ಕ ಅತ್ತ ಉಮಕ್ಕ ಇರೇಗದಲ್ಲ ಇಷ್ಟದ ಸಾಂಗ್ ಇತ್ತನ ಪಲ್ನೆ ಎಂಕ ಗೊತ್ತಿತ್ತನ ಪನ್ಪೆ ನಿಜಿಂದ ಪನ್ಪೆ ಗೊತ್ತು ಜಿನ್ ಇಂಕ ಹೊಸ ಸಾಂಗ್ ಗೊತ್ತುಜಿ ಭರತ ಸಾಂಗ್ ಮಾತ್ರ ಬಂದ್ವಿ ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ ಪನ್ನು ದಾನೆ ಪಿದಾರ್ಥ ಮಾಮಿ ಒಟ್ಟು ಬೈಜರ ಆಹಾ ಓಡೆ ಪಂದು ಕೇಂಡಿ ಜಂಡ ಇರ್ನ ಬಾಯಿ ಉಂತುಜ ಒಟ್ಟಿಗೆರ್ಲ ಇಜ್ಜಿಂಡ ಎಂಕ ಪರ ಗೊತ್ತುಜ ಕಾರ್ತಿಕ್ ಅಣ್ಣ ಬರ್ತೀರಿ ಹಾಯ್ ಕಾರ್ತಿಕ್ ಅಣ್ಣ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲಿ ಅಂಚನೆ ವೀಡಿಯೋ ಪುರ ತೂಲೆ ಬಕ್ಕ ಒಂಜಿ ಪಿನ್ ಐಡಿಗೆಲ್ಲ ಕನೆಕ್ಟ್ ಆಗಲಿ ಒಂಜಿ ಟ್ರೈ ಮಾಡ್ಪ್ಲಿ ಸಪೋರ್ಟ್ ಮಾಡ್ಪ್ಲಿ ಜಿ ಬಿ ನಾಗೇಶ್ ಬರ್ತೀರಿ ಗುಡ್ ನೈಟ್ ಬಂದಿಲ್ಲ ಹಾಯ್ ಜಿ ಬಿ ನಾಗೇಶ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಒಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಕಾರ್ತಿಕ್ ಅಣ್ಣಿ ಲೈಕ್ ಡನ್ ಬಂದಿಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀಲ ಮೇಘದಲ್ಲಿ
ಕುಂಡು ಪದ್ಯ ನೀಳಮೇಘ. ಮಂಡ ಲಿಯನೆ ಓಯಿ ಬ್ಲೋರಿ ಗೋಕು ಮೋನದ ಲಿಯನೆ ಓಯ ಬ್ಲೋರಿ ಗೋಕು ಗೋಂಕ ಮೋನದ ಲಿಯನೆ ಓಯ. ಯಾರಪ್ಪ ಇವರು? ಯಾವೂರಿಂದ ಬಂದವರೇ? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ಹೊಸ ಹಾಡನ್ನು ಟ್ರೈ ಮಾಡ್ತಾ ಇದ್ದೇವೆ. ಯಾರಿಗಾದರೂ ಇಷ್ಟ ಆದರೆ ಇಷ್ಟ ಆಯ್ತು ಅಂತ ಹೇಳಿ, ಇಲ್ಲಾಂದರೆ ಬೇಡ, ನೋ ಪ್ರಾಬ್ಲಮ್. ಈ ಮೇರು ಒಡೆ ಪೊಬ್ಬರಿಂದ ಇಜ್ಜತ್ತು ಮರ ನಮ್ಮ ನಮ್ಮ ಏರು ಪ್ರಿಯಾಂಕರವರೇ ಇದ್ದೀರಾ? ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ ಇಲ್ವಾ? ಯಾರೆಲ್ಲ ಇದ್ದೀರಿ ಕೈ ಮೇಲೆ ಮಾಡಿ, ಒಮ್ಮೆ ಮೆಸೇಜ್ ಹಾಕಿ. ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ, ಎದೆಯ ತುಂಬಿ ಕೆನಕಿದ ಚಿಂತೆ ಕರಗಿ ಕರಗಿ ಬನಿಯಂತೆ, ಮನವಿಯಾಲೆಯಂತಾಗಿ ತೂಗಾಡಿದೆ. ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ, ಎದೆಯ ತುಂಬಿ ಕೆನಕಿದ ಚಿಂತೆ ಕರಗಿ ಕರಗಿ ಬನಿಯಂತೆ, ಮನವಿಯಾಲೆಯಂತಾಗಿ ತೂಗಾಡಿದೆ. ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ, ಹೂವಾಯಿತು ಮನ ಹೂವಾಯಿತು ನೀ ಸೇರಲು, ಸವಿಜೇನಾಯಿತು ಹಾಡಾಯಿತು ಹೊಸ ಹಾಡಾಯಿತು, ನೀ ಹಾಡಲು ಬಲು ಇಂಪಾಯಿತು. ಬಳಿ ಬಂದಾಗ ಸುಖ ತಂದಾಗ, ಬಳಿ ಬಂದಾಗ ಸುಖ ತಂದಾಗ, ಆನಂದವೇ ತುಂಬಿತು. ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಎಲ್ಲಾಡು ಹಾಗೆ, ಎದೆಯ ತುಂಬಿ ಕೆನಕಿದ ಚಿಂತೆ. ದಿವ್ಯಾ ದಿವ್ಯರಾಜ್ ಬರ್ತೀರಾ? ಹಾಯ್ ಸಂಪತ್ ಬ್ರೋ ಬಣದಲ್ಲಿ. ಹಾಯ್ ದಿವ್ಯಾ ದಿವ್ಯರಾಜ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೊಂದು ಪಿನ್ ಐಡಿಗೂ ಸಹ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎನ್ನ ವನಸ ಹಾಡನ್ನ ಬಸಲೆ ಕಾಜಿಪು ಸಾಂಗ್ ಸೂಪರ್ ಬಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಮಂಜುನಾಥನ್ನ. ಹಾರಾಡುವ ಗಿಳಿಯಂತಾಗುವ ಆ ಬಾನಲಿ ಜೊತೆ ನಾವಾಗುವ, ಆ ದೂರದ ಗಿರಿ ಮೇಲೇರುವ ಸೌಂದರ್ಯದ ಸಿರಿಬಾ ನೋಡುವ. ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಿಲ್ಲಲಿ ಜಾರುವ. ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ,
ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ ಎದೆಯ ತುಂಬಿ ಕೆನಕಿದ ಚಿಂತೆ ಕರಗಿ ಕರಗಿ ಇಬ್ಬನಿಯಂತೆ ಮನ ಉಯ್ಯಾಲೆಯಂತಾಗಿ ತೂಗಾಡಿದೆ ಲಾ 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 ಲಾ. ಥ್ಯಾಂಕ್ ಯು. ಕೋಸ್ಟಲ್ ದಿವ್ಯರಾಜ್ ಆಯ್ ಸಂಪತ್ ಬ್ರೋ ಓದಿಯೆ. ಓಕೆ ಅನ್ನ ಬಸಲೆ ಓದಿಯೆ. ಲೈಕ್ ಡನ್. ಕನ್ನಡ ಹಾಡಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಕ್ಷಯನ್ನ ಮಂಜುನಾಥ್ ಪುತ್ತೂರ್ದ ಓಲಿ ಕೇನೊಂದುಲ್ಲೇರಿ ಪುತ್ತೂರುಡು ಓಳು ಕೇನೊಂದುಲ್ಲೇರಿ ವೇದೋತೆಕ್ಕ ಅನ್ನ ಮನಸ್ಸು ಮಲ್ತು ಬರ್ಪೆ ಆ ವೇದೋತೆಕ್ಕ. ಥ್ಯಾಂಕ್ ಯು ಸೋ ಮಚ್. ಈತ್ ಬಿಡು ಸಪೋರ್ಟ್ ಮಂತಿನೇಕ್ ಮನಸ್ಸು ಮಂತು ಬಲೆ 35 ಲೈಕ್ ಡನ್ ಪಡೋದಿಲ್ಲ ಅಂದು ಈರು ಬನ್ನಾಗ 5 ಆವಡು ಬಲೆ. ದಿವ್ಯರಾಜ್ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಸಾಂಗ್ ಹೇಳಿ ಅನ್ನ. ಓಕೆ ರಾಗ ತಾಳದಲ್ಲಿ ಸ್ವಲ್ಪ ಆಚೆ ಈಚೆ ಇದ್ರೆ ಬೇಸರ ಮಾಡಬೇಡಿ. ನಾವು ಸಾಂಗು ಕಲಿತ ಆಡಲ್ಲ, ನಮ್ಗೆ ಗೊತ್ತಿದ್ದನ್ನು ಆಡೋದಷ್ಟೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಲಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈ ಹೋಲೆ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಲ್ಪಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರೋ ಸೋ ಮಚ್. ಸೂಪರ್ ಸಾಂಗ್, ಸಬ್ ಡನ್ ಅನ್ನ, ಗುಡ್ ವಾಯ್ಸ್. ಥ್ಯಾಂಕ್ ಯು ಸರ್. ಉಮಾಕ್ಕ ಸೂಪರ್ ಅಂತಿದ್ದಾರೆ. ವೇದಾತಕ್ಕ 35 ಲೈಕ್ ಅನ್ನಿತ್ತು. ಅವಿನಾಶ್ ನಾಯ್ಕ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದೌದು, ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕನ್ನಡ ಬಳಸಿ. ಧನ್ಯವಾದಗಳು. ಹೌದೌದು, ಕನ್ನಡದವರೇ ನಾವಲ್ಲ, ಮಂಗಳೂರಿನವರು. ಆದರೆ ಕನ್ನಡ ನಮಗೆ ಬರ್ತದೆ, ಕನ್ನಡ ರಾಜ್ಯ ಭಾಷೆ ಅಲ್ವಾ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಭೂಮಿ ಪ್ರೇಮ ನಮ್ಮ ದೇವಾಲಯ. ಅಕ್ಷಯ್ ಹಾಯ್ ಇರ್ನ ಪುತ್ತೂರು ಪ್ಲೇಸ್ ಒಲ್ಪಕ್ಕೇನೊಂದುಲ್ಲೇರಿ ವಾ ಲವ್ಲಿ ಬನ್ನೊಂದುಲ್ಲೇರಿ. ಕನ್ನಡ ಬಳಸಿ ಧನ್ಯವಾದಗಳು. ಅಕ್ಷಯ್ ಕುಮಾರ್, ನಿಮಗೆ ಕಾಗದ ಕೊಟ್ಟಿದ್ದೇರೆ ವೆಡ್ಡಿಂಗ್. ನಿಮಗೆ ಕಾಗದ ಕೊಟ್ಟಿದ್ದಾರೆ ವೆಡ್ಡಿಂಗ್. ಹೌದಾ, ಮದುವೆ ಉಂಟಾ ನಿಮಗೆ? ಕಂಗ್ರ್ಯಾಚುಲೇಷನ್ ಅಕ್ಷಯ್ ಬ್ರೋ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ಹೌದೌದು, ಅದು ನಾನು ಲಿರಿಕ್ಸ್ ನೋಡ್ತಾ ಇದ್ದೀನಿ ಉಂಟಾ ಅಂತ. ಓಕೆ, ಆಡುವ ನಿಮಗೋಸ್ಕರ. ಕನ್ನಡದ ಅಭಿಮಾನಕ್ಕೋಸ್ಕರ ಅದನ್ನು ಮತ್ತೆ ಆಡುವ, ಆಯ್ತಾ? ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ
ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಭೂಮಿ ಪುಣ್ಯ ನಮ್ಮ ದೇವಾಲಯ, ಪ್ರೇಮಾಲಯ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ನುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಲು ನಿಂತವು ತಾಯೇ ಚೆಲುವೆ ಕನ್ನಡದೊಳೇನಿದು ಮಾಯೆ. ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ. ತನುವು ಮನವು ದನವು ಕನ್ನಡ, ತನುವು ಮನವು ದನವು ಕನ್ನಡ. ಅದು ಲಾಸ್ಟಿದ್ದು ಬರಲ್ಲ. ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಥ್ಯಾಂಕ್ ಯು. ನಾವು ಮಂಗಳೂರು ಪರಂಗಿಪೇಟೆ ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಬ್ಲೂ ಕೊಡಿ ಕೊಟ್ಟೆ. ಕಂಚನಾಯೆ ಪಂಡಂಚಿನ ಕಂಚನೆ ಪಂಡ ಕಂಚನೈ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ಯಾವುದೌದು ಗೊತ್ತಾಯ್ತು. ವೆಲ್ ಡನ್ ಸರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ನೀವು ಕೇಳಿದಿರಿ, ನಾವು ಹೇಳಿದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ದಾಟಿ ಆಚೆ ಆಗಿರ್ಬೋದು, ಬೇಜಾರು ಮಾಡಬೇಡಿ. ಶಿಲೆಗಳು ಸಂಗೀತವಾಡಿದೆ. ಓ ದೇವರೇ, ಈ ರೋಜಿನ ಪದ್ಯಕ್ಕೆ ಏನೋ ಮರ ಎನ್ನ ಹೃದಯ ಹಿಡ್ದು ಒಯ್ತಿಲ್ಲ ಕಾಪುನ ಇಂಕ್ ಅವುಪುರ ಎನ್ನ ಹೃದಯ ಕೈತಲಿತ್ತಿನ ಪದ್ಯಗಳು. ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ. ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಫಲ ಫಲ ಎನ್ನುವಂತೆ, ಹರಳಿದ ಕಣ್ಬೆಳಕು ಫಲ ಫಲ ಒಳೆದಂತೆ. ಕುಣಿಯುವ ಗೆಜ್ಜೆ ಗಲಗಲ ಎನ್ನುವಂತೆ, ಹರಳಿದ ಕಣ್ಬೆಳಕು ಫಲ ಫಲ ಒಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕ್ತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ. ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ, ಕಲೆಯಲ್ಲಿ ಶಿಲೆಯನ್ನು ಹರಳಿಸಿದ. ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ.
ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದು ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿವೆ. ಥ್ಯಾಂಕ್ ಯು. ನಾ ಸರ್ ಅಲ್ಲ ಬ್ರೋ, ದಿವ್ಯ ಸಿಸ್ ಅಷ್ಟೇ. ಓ ಸಿಸ್ಟರಾ, ಓಕೆ. ನಾನು ದಿವ್ಯ ರಾಜ್ ಅಂತ ಓದಿದ್ದಲ್ಲ, ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ಏನೇ ಆದರೂ ಪರವಾಗಿಲ್ಲ, ಕನ್ನಡ ಸಾಂಗ್ ಹಾಡಿ, ಸದಾ ನಮ್ಮ ಬೆಂಬಲ ನಿಮಗೇನೆ. ಥ್ಯಾಂಕ್ ಯು. ನಾವು ಕನ್ನಡವೇ ದಿವಸಗಳು ಆಡೋದು. ನಡುವಲ್ಲಿ ಯಾರಾದರೂ ತುಳು ಕೇಳಿದರೆ ತುಳು ಸಹ ಆಡ್ತೇವೆ, ಅಂದರೆ ಅವರಿಗೂ ಬೇಜಾರಾಗಬಾರ್ದಲ್ಲ, ಅದಕ್ಕೋಸ್ಕರ ಅಷ್ಟೇ, ಮತ್ತೇನಿಲ್ಲ. ನಮ್ಮ ದಿವಸಗಳು 8:00 ಲೈವ್ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಟೈಮ್ ಇದ್ದರೆ, ಬಂದು ಸಪೋರ್ಟ್ ಮಾಡುವ ಮನಸ್ಸಿದ್ರೆ ಬನ್ನಿ, ಡೈಲಿ ವೆಲ್ಕಮ್ಮು. ಮತ್ತು ಅಲ್ಲಿ ಒಂದು ಪಿನ್ ಐಡಿ ಹಾಕಿದ್ದೇವಲ್ಲ, ನಮ್ಮ ತುಳು ಗೈಡು ಅಂತ, ಅದು ನಮ್ಮವರೇ, ಅದಕ್ಕೂ ಸಹ ಒಂದು ಸಪೋರ್ಟ್ ಮಾಡಿ. ಮತ್ತು ನಾನು ಅದರಲ್ಲಿ ಸಹ ಲೈವ್ ಬರುವ ಚಾನ್ಸಸ್ ಇದೆ, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ, ಆಲ್ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಲೈವ್ ಬಂದರು ಅದರಲ್ಲಿ, ಆಯಿತಾ. ಒಂದು ವೇಳೆ ನೀವು ಇದು ಲೈವ್ಗೆ ನಿಮಗೆ ಸಿಗದಿದ್ದರೆ ಅದರಲ್ಲಿ ಸಹ ನೋಡಿ ಇರ್ತದೆ. ನೆಕ್ಸ್ಟ್ ನಮ್ಮದು ಚಾನಲ್ ಬರ್ತಿದೆ, ಸಪೋರ್ಟು ಬೇಕು ಬ್ರೋ ನಿಮ್ಮದು, ಓಕೆನಾ. ಅಫ್ಕೋರ್ಸ್ ನಾವು ಸಪೋರ್ಟ್ ಎಲ್ರಿಗೂ ಮಾಡ್ತೇವೆ, ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ರಿಗೂ ನಾವು ಸಪೋರ್ಟ್ ಮಾಡ್ತೇವೆ. ಆದರೆ ವೀಡಿಯೋ ನೋಡೋದು, ನಿಮ್ಮ ಚಾನಲ್ ಇದ್ದರೆ ವೀಡಿಯೋ ನೋಡೋದೇ ಸಬ್ಸ್ಕ್ರೈಬ್ ಮಾಡಬೇಡಿ, ಅದು ಹೋಗ್ತದೆ ಬೇಗ. ಅಕ್ಷಯ್ ಎನ್ನ ಊರು ಪುತ್ತೂರು ಬಲ್ಕಾಡು ಮನೊಂದುಲ್ಲೇರು ಮಂಜುನಾಥನ್ನೇ. ಅಕ್ಷಯ್ ಅಂದ ನೆತ್ತೆರೆ ನಾಟೆಕಲ್ಲು ಅಪ್ಪುಂಡ ಬನ್ನೊಂದುಲ್ಲೇರು. ದಿವ್ಯರಾಜೇನು, ನಾನು ಫಸ್ಟ್ ಟೈಮ್ ನಿಮ್ಮ ಲೈವ್ ಜಾಯಿನ್ ಆಗಿದ್ದು. ಹೌದೌದು, ನನಗೆ ಗೊತ್ತಾಯಿತು. ಓಕೆ ಬ್ರೋ, ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ನನಗೆ ಒಂದು ಕಾಮೆಂಟ್ ಹಾಕಿ, ಒಂದು ಯಾವುದಾದ್ರೂ ವೀಡಿಯೋದಲ್ಲಿ ನೋಡಿ ಒಂದು ಕಾಮೆಂಟ್ ಹಾಕಿಬಿಡಿ, ನಾವು ಮತ್ತೆ ನಿಮಗೆ ಒಂದು 3-4ರಲ್ಲಿ ಸಬ್ಸ್ಕ್ರೈಬ್ ಮಾಡ್ತೇವೆ, ತೊಂದರೆ ಇಲ್ಲ, ಆಯಿತಾ. ಮತ್ತು ಹಾಗೆ ಬೇರೆ ಬೇರೆ ಬರ್ತಾರಲ್ಲ, ಕೋಸ್ಟಲ್ ಸ್ಪೈಸ್ ನೋಡಿ, ಕೋಸ್ಟಲ್ ಸ್ಪೈಸ್ ಬಂದಾರಲ್ಲ, ಅವರಿಗೆ ಸಹ ಸಪೋರ್ಟ್ ಮಾಡಿ, ಅವ್ರದ್ದು ವೀಡಿಯೋ ನೋಡಿ ಅವರಿಗೆ ಕಾಮೆಂಟ್ ಹಾಕಿ, ಅವರು ನಿಮಗೆ ಕಾಮೆಂಟ್ ಮಾಡ್ತಾರೆ, ಆಯಿತಾ. ಅವು ಪಣ್ಣತೆ ನಮ್ಮೂರ ಮಂದಾರವೇ ಇತ್ತೆ ಪಂಡಿನಿ ಈರ ಕೇಣ್ಯತೆ ಅಂದಿತ್ತ ಪಂಡಿನಿ ಇಲ್ಲಿ ಬೇತದ ಅದನ್ನ ಕೇಂದ್ರೆ ಪೋಯ್ನ ಅಂತ. ನಮ್ಮದು ಸದ್ಯಕ್ಕೆ ಸಪೋರ್ಟಿಂಗ್ ಐಡಿ ಅಷ್ಟೇ. ಹೌದಾ, ಓಕೆ, ನೋ ಪ್ರಾಬ್ಲಮ್. ಹಾಗಾದರೆ ನೋ ಪ್ರಾಬ್ಲಮ್. ನೀವು ಯಾವಾಗ ಲೈವ್ ಬರ್ತೀರಾ, ನಿಮ್ಮ ಚಾನೆಲ್ ಸ್ಟಾರ್ಟ್ ಮಾಡ್ತೀರಾ, ಆಗ ನಮ್ಮ ಐಡಿಯನ್ನು ಬರೆದು ಇಟ್ಕೊಳ್ಳಿ, ನವೀನ್ ತುಳು ವ್ಲಾಗ್ಸ್ ಅಂತ. ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ. ಅಲ್ಲಿ ಏನು ಬರೀಬೇಡಿ, ಖಾಲಿ ಕಾಮೆಂಟ್ ಹಾಕಿ ನಮಗೆ ಸಹ ಸಪೋರ್ಟ್ ನಮ್ಮ ಸಹ ವಿಡಿಯೋ ನೋಡಿ ಅಂತ ಬರೀರಿ, ಅಷ್ಟೇ ಬರೀರಿ. ಇಲ್ಲಾಂದರೆ ಅದು ಗೊತ್ತಾಗ್ತದೆ ಯೂಟ್ಯೂಬ್ಗೆಲ್ಲ, ಮತ್ತೆ ಅದು ಮೈನಸ್ ಮಾಡ್ತದೆ. ನಾವು ಕನೆಕ್ಟ್ ಆಗ್ತೇವೆ, ಕನೆಕ್ಟ್ ಆಗಿಬಿಡಿ, ತೊಂದರೆ ಇಲ್ಲ. ಖಂಡಿತ ಕೋಸ್ಟಲ್ ಬ್ರೋ, ಕೋಸ್ಟಲ್ ಸಿಸ್ಟರ್ ಆಯಿತು, ಅದು ಸಿಸ್ಟರ್ ಬ್ರೋ ಅಲ್ಲ. ಅಕ್ಷಯ್ ಕುಮಾರ್ ಇದ್ದೀರಾ ಅಂತಿದ್ದಾರೆ, ಅವ್ರು ನಿಮ್ಮನ್ನು ಕೇಳಿದ್ರು, ಅಕ್ಷಯ್ ಕುಮಾರ್ ನೀವಿದ್ದೀರಾ ಅಂತ. ಇದೇನೆ ಬ್ರೋ, ಹೇಳಿ ಅವಿನಾಶ್. ಹೌದೌದು, ಮಾತಾಡಿ, ನೀವು ಊರಿನವರಲ್ಲ, ಮಾತಾಡಿ, ಏನಾದರೂ ಮಾತಾಡಿ. ಅಕ್ಷಯ್ ಕುಮಾರ್ ಏನು ಮಾಡ್ತಾ ಇದ್ದೀರಾ? ಸ್ಟೂಡೆಂಟಾ, ಅಲ್ಲ ಕೆಲಸ ಮಾಡ್ತಿದ್ದೀರಾ, ಅಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ? ಓಕೆ ಸಿಸ್ಪನದಲ್ಲಿರು ಅಕ್ಷಯ್ ಕುಮಾರ್ ಇದ್ದೇನೆ ಬ್ರೋ, ಹೇಳಿ ಅವಿನಾಶ್ ಅಂತಿದ್ದಾರೆ. ಕೃಷಿ ಅದಕ್ಕೆ ತೋಟ ಇದೆ ಬ್ರೋ, ಕೃಷಿ ಅಡಿಕೆ ತೋಟ ಇದೆಯಾ? ಹೌದಾ, ಓಕೆ. ಅಡಿಕೆ ತೋಟ ಹೇಗೆ ಉಂಟು ಫಸಲೆಲ್ಲ? ಈ ಸಲ ಇದು ಬಂದಿತ್ತಲ್ಲ, ಎಂತ ಸೀಕ್ ಬಂದಿದ್ದಲ್ಲ, ಅದಕ್ಕೆ ಏನು ಹೇಳ್ತಾರೆ, ಬಿಮಾರಿ ಎಲ್ಲ ಉದುರ್ತಿತ್ತಲ್ಲ. ನಮ್ಮದು ಒಂದು 20-40 ಅಡಿಕೆ ಮರ ಉಂಟು ನಮ್ಮ ಮನೆಯಲ್ಲಿ ಸಹ, ಅದರಲ್ಲಿ ಎಲ್ಲ ಉಳಿ ಬೀಳ್ತಿತ್ತಂತೆ ಕೆಳಗೆ. ಅಕ್ಷಯ ಅವರು ಇರಗೆ ತುಳು ಬರ್ಪುಂಡ ಹಾಗೇನೊಂದುಳ್ಳೇರು ಅಲ್ಲೇ ಊರ್ದಾರಂಡ ಅಂದಿ ನಮ್ಮ ಕನ್ನಡ ಪಾತಿರೊಂದುಳ್ಳೆ ಮಾರ್ರೆ ಇಜಿರಲ್ಲ.
ನಗುವ ನಯನ ಮಧುರ ಮೌನ ಮಿಡಿಯುವ ಆಡಿ ಕವಿ ಬೇಕೇ. ಅದೆಂತ ಹಾಡಬೇಕಾ ಅಲ್ಲ ನೀವು ಬರೆದಿದ್ದಾಗೆ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೇ. ಅಕ್ಷಯ್ ಕುಮಾರ್ ಕೊಲೆ ರೋಗ ಇದೆ ಹೋಗಿದೆ, ಹೌದು ತುಳು ಬರ್ಪುಂಡು. ತುಳು ಬರ್ಪುಂಡೆ, ಓಕೆ ಓಕೆ. ಸಂಪತ್ತನ್ನ ಹೈ ಅಂತಿದ್ದಾರೆ, ವೆಲ್ಕಮ್ ಬ್ಯಾಕ್ ಸಂಪತ್ತನ್ನ. ಸಾಂಗ್ ಬ್ರೋ, ಓಕೆ. ಉಮಾ ಗುಡ್ ನೈಟ್ ಅಂತಿದ್ದಾರೆ. ಉಮಕ್ಕ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ. ಗೀತ್ ಬರ್ತು ಸ್ವೀಟ್ ಡ್ರೀಮ್ಸ್ ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕೆ ಎಲ್ಲೆಲ್ಲ ಬಲೆ ಸಪೋರ್ಟ್ ಮಲ್ಪ್ಲೆ ಹೊಸ ಚಾನೆಲ್ ಸಬ್ ಮಲ್ತೆ ಥ್ಯಾಂಕ್ ಯು. ಇರಿ ತೋರ್ದು ಮಂತಿಜಾರ, ಓ ದೇವೇರೇ ವಿಡಿಯೋ ತೂದ್ ಮಂತಾರತ್ತೆ. ಥ್ಯಾಂಕ್ ಯು ಕೋಸ್ಟ ಸ್ಪೇಸ್ ವೆಲ್ಕಮ್ ಮಾಡೋದು. ಲಲಲ್ಲ 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 ಲಾಲ ಆಹಾ ಲಲಲ 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 ಲಲ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೇ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ಈ ರಾತ್ರಿ ಹಾಡು ಪಿಸು ಮಾತಲಿ, ನಾ ಕಂಡೆ ಇನಿದಾದ ಸವಿರಾಗವ, ನೀನಲ್ಲಿ ನಾನಿಲ್ಲಿ ಏಕಾಂತವೇ, ನಾ ಕಂಡೆ ನಮ್ಮದೇ ಹೊಸ ಲೋಕವ, ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಹಲಿಸದ ರಂಗೋಲಿ, ಆಸೆ ಹೂವ ಹಾಸಿ ಕಾದೆ ನಡೆನಿ ಕನಸ ಒಸಕಿ ಬಿಡದೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೇ. ಲಲಲ್ಲ 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 ಲಾಲ ನನನ್ನ 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 ನಾನ. ಥ್ಯಾಂಕ್ ಯು ಕೋಸ್ಟಲ್ ಹಾಯ್ ವೆಲ್ಕಮ್ ಪಡಂದಿಲ್ಲ. ದಿವ್ಯಾ ನನ್ನ ಪರಿಚಯ ಇಲ್ವಾ? ಆರು ಹಿರೇನೆ ಕೇಳಿ ಸುರುಕು ಬರ್ತದೆ ಸಂಪತ್ತನ ಹೋದ್ರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮುಂದೆ ಹೋಗ್ತಾ ಇಲ್ಲ, ಏನಾಯಿತು ಇವತ್ತು? ಕರ್ನಾಟಕದವರು ಬರಲಿಲ್ಲ ಯಾರು? 100 ಕೊಹಿನೂರು ಕೂಗಿ ಕೊಟ್ಟರು ಬೇಡ ಅಂಬುತ್ತೀನಿ ಚೆಲುವೆ ಸಾಂಗ್, ಅದು ಗೊತ್ತಿಲ್ಲ. ಅದು ಎಲ್ಲ ಸಾಂಗ್ ಬರಲ್ಲ ನನಗೆ, ಕೆಲವು ಸಾಂಗ್ ಮಾತ್ರ ಲಿಮಿಟೆಡ್. ನಮ್ಮ ಎಕ್ಸ್ಪ್ರೆಸ್ ಅಲ್ಲ ಲಿಮಿಟೆಡ್.
ಲಿಮಿಟೆಡ್ ಅಂತ ಇರ್ತಲ್ಲ LTD ಅದು. ಗುರುರಾಜ್ ಬರ್ತೀರಾ? ಹಾಯ್ ಬ್ರೋ ಪಣದಲ್ಲಿ. ಹಾಯ್ ಗುರುರಾಜನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವ್ ಬರ್ತೀರಾ? ಡೈಲಿ ಬರ್ತೇನೆ 8ವರೆಗೆ ಆಯಿತಾ. ಡೈಲಿ ಬನ್ನಿ, ಸಪೋರ್ಟ್ ಮಾಡಿ ನಮಗೆ. ನಿಮಗೆ ನಾನು ಬ್ಲೂ ಕೊಡ್ತೇನೆ ಆಯಿತಾ, ಮತ್ತು ನಿಮಗೆ ಗೊತ್ತಾಗ್ತದೆ ಬಂದರೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಲೈವಲ್ಲಿ ಇರ್ತೇವೆ ನಾವು. ಒಂದು ವೇಳೆ ಇನ್ನೊಂದು 2-3 ದಿವಸ ನಂತರ ಅದು ಆ್ಯಕ್ಟಿವೇಟ್ ಆದರೆ ಅದರಲ್ಲಿ ಸಹ ಬರ್ತೇನೆ ಆಯಿತಾ. ಸಂಪತ್ ಬ್ರೋ, ನಮ್ಮ ಲವ್ಲಿ ಬ್ರೋ ಅಂತಿದ್ದಾರೆ. ಸಂಪತ್ತನ್ನೇ ಸ್ಕಿಪ್ ಅಂತ ಇದ್ದಾರೆ. ಎಂತ ಸ್ಕಿಪ್ ಮಾಡಿದೆ? ದಿವ್ಯಾ ನನ್ನ ಪರಿಚಯ ಇಲ್ವಾ? ಹೊಸ ಚಾನೆಲ್ ಸಬ್ ಮಾಡ್ತೆ ಓದಿಯೇ ಕೇಂಡೇರ ಏನನ್ನು? ಕೇಂಡೇರ ಅಂದೆ 55. ದಿವ್ಯಾ ಯಾಕೆ ಮಾತಾಡಲ್ವಾ? ಸ್ಕಿಪ್ಪು ಅದೆಲ್ಲ ಓದಿದೆ ಸಂಪತ್ತನ್ನ. ಬನ್ನಿ ಜನರೇ. ಗುರು ಕಾಂತಾರ ಮೂವಿ ನೋಡಿದ್ರಾ? ಇಲ್ಲ ಸರ್, ನಾನು ನೋಡಲಿಲ್ಲ. ನನಗೆ ಈ ಸಂಡೇ ಒಂದು ಮಿಸ್ ಆಯಿತು. ಸೊ ಬರುವ ಸಂಡೇ ನೋಡಬೇಕು, ಚಾನ್ಸ್ ಸಿಗ್ತದಂತ. ಅಂದರೆ ನನ್ನೊಟ್ಟಿಗೆ ಬರಲಿಕ್ಕೆ ಯಾರು ಇಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಒಬ್ಬನೇ ಹೋಗ್ಲಿಕ್ಕೆ ಉರುವಾಗ್ತದೆ ನನಗೆ. ಬನ್ನಿ, ಇನ್ನಾದರೂ ಜೀವನದ ಮೇಲೆ ಮುಂದೆ ಬನ್ನಿ. ಕಮನ್ ಮುಂದೆ ಬನ್ನಿ. ಸಂಪತ್ ಬ್ರೋ, ನಿಮ್ಮ ಕಾಮೆಂಟ್ ನೋಡಿ ನವೀನ್ ಬ್ರೋ ಚಾನೆಲ್ ಸಬ್ ಮಾಡಿಕೊಂಡೆ. ಹೌದಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ದಿವ್ಯಾ ಕಾವ್ಯಕ್ಕ ಹೇಗಿದ್ದಾರೆ ಕೇಳಿದೆ ಹೇಳಿ. ನಾನು ದಿವ್ಯಾ ಕಾವ್ಯಕ್ಕ ಹೇಗಿದ್ದಾರೆ ಕೇಳಿದೆ ಹೇಳು ಅಂತ ಹೇಳ್ತಿದ್ದಾರೆ. ವಿಕಿ ಫಿಲ್ಮ್ಸ್ ಬರ್ತೀರಾ? ಹಾಯ್ ವಿಕಿ ಅನ್ನ, ವೆಲ್ಕಮ್ ಟು ಲೈವ್. ಎಂಚ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಅಂಚನೆ ಎಂಕಲಂಜಿ ತಿರ್ತೊಂಜಿ ಪಿನ್ನ ಐಡಿಗೆ ಕನೆಕ್ಟ್ ಮಾಡ್ಪ್ಲೇ. ನಾನು ಅಲ್ಲಿಯೂ ಇದ್ದೇನೆ, ಇಲ್ಲಿಯೂ ಇದ್ದೇನೆ. ದಿವ್ಯಾ ಕಾವ್ಯಕ್ಕ ಹೇಗಿದ್ದಾರೆ ಹೇಳಿ ನಾನು ಅಂತ ಹೇಳಿದ್ದಾರೆ. ನಮ್ಮ ಲೈವ್ಗೆ ಸಹ ಬರಲಿಕ್ಕೆ ಹೇಳಿ ಕಾವ್ಯಕ್ಕನ ಹತ್ರ, ದಿವ್ಯಕ್ಕ. ಸಂಪತ್ ಬ್ರೋ, ನಿಮ್ಮ ಕಾಮೆಂಟ್ ನೋಡಿ ಬಂದಿದ್ದೇನೆ. ಓಕೆ. ಕನ್ನಡಿಗರೇ ನಮಸ್ತೆ ಬ್ರೋ. ಹಾಯ್ ಕನ್ನಡ ಪ್ರೀತಮ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರಿ ಯಾವೇ ಬಣಂದುಲೇರು. ಥ್ಯಾಂಕ್ ಯು ವೆಂಕಿಯನ್ನ. ಸಂಪತ್ತನ್ನೇ ಥ್ಯಾಂಕ್ಸ್. ದಿವ್ಯಾ ಬಣಂದುಲೇರು. ವಿಕೆ ಫಿಲ್ಮ್ಸ್ ದಾದ ನಾಡೊಂದುಲ್ಲರು. ಅಯ್ಯೋ ದೇವ್ರು, ನಾಡೊಂದಿಜ್ಜ ಒಂದು ತೂ ಅಂತೆ ಅನ್ನೆಚ್ಚು. ವಿಕೆ ಫಿಲ್ಮ್ ದಾದ ನಾಡೊಂದುಲ್ಲರು. ದಿವ್ಯರಾಜ್, ನಮ್ಮ ತುಳುನಾಡು ಜನರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಗುರುರಾಜ್, ನೆಕ್ಸ್ಟ್ ಲೆವೆಲ್. ನೋ KGF, ನೋ ಬಾಹುಬಲಿ, ಓನ್ಲಿ ಕಾಂತಾರ. ಹೌದಲ್ವಾ? ನೋಡ್ತೇನೆ. ಅಕ್ಷಯ್ ಜವಾನ್ ದಾದೆ ತುಮ್ಚೆ ದಲೆಯ ಡೇಟ್ ತುಮ್ಚೆ ಅಕ್ಷಯ್ ಜವಾನ್ ಡಾಲೆ ತುಮ್ಚೆ ದಲೆಹ ಅವು ಇಂಚಿನೇ. ಜಲೆ ಅಕ್ಷಯ್ ಕುಮಾರ್ ಆಮ್ ಜಲೆ. ಇಂಜಿನ ಕೊಂಕಣಿಯಾ ಅದು ಮರಾಠಿಯ? ತುಮ್ಚೆ ಜಾಲೆ आमची झाले जेवण बंड वनस. ओके. अक्षय जेवण दले तुमचे दले. जेवण झाले बंड मराठीला जेवण झाले काय पण फिर. ओके. माझे पण झाले जेवण झाले. ओके. ಕನ್ನಡಿಗ ಪ್ರೀತಮ್, ನಮಸ್ತೆ ಬ್ರೋ. ನಮಸ್ತೆ ಕನ್ನಡಿಗನ್ನ, ವೆಲ್ಕಮ್ ಟು ಲೈವ್. ದಿವ್ಯಾ ಪಾಪ ಅವರು, ಹೌದು ಲೈಕ್ ಬ್ರೋ ಲೈವ್ ನಡೀತಿದೆ. ಲೋಕಿ ಬ್ರೋ ಲೈವ್ ನಡೀತಿದೆ. ಕಾವ್ಯಕ್ಕ ಈವ್ನಿಂಗ್ ಲೈವ್ಗೆ ಹೋಗಿದ್ದೆ ಬ್ರೋ. ಹೌದಾ? ವಿಕೆ ಫಿಲ್ಮ್ಸ್ ಎಂಕ್ ತೆಲಿಕೆ ಬಾರಿ ಲೈಕ್ ಇರ್ನವನೊಂದು ಮತ್ತು ದಾದರ ಅವಿನಾಶ್ ನಾಯಕ್ ಕೊಂಕಣಿ ಬಣ್ಣದಿಲ್ಲ. ಕೊಂಕಣಿ ಆತೆ. ಓಕೆ. ಯಾನು ಕೊಂಕಣಿ ಪೈ ಉಳ್ಳೆ ಇರುತ್ತೆ ಅಕ್ಕಲೊಟ್ಟಿಗೆ ಇತ್ತೇವೆ. 4 ತಿಂಗಳು ಅಕ್ಕಲ್ನ ಅಂಗಡಿ ಬೇಲೆ ಮಂತಿತ್ತೆ. ಕೈಕಂಬುಡು ಗುರುಪುರ ಕೈಕಂಬು ಗೊತ್ತುಂಡೆ. ಅವನೊಂದು ಮಲ್ಲ ದೇವದಾಸ್ ಪೈ ಇಂದ ಸ್ಟೋರ್ ಉಂಡು. ಹೈಟ್ ಇತ್ತೆ ಅಂದು ಅಲ್ಪ ಅಕ್ಕಲ ಮನಸ್ಪುರ ಹೆಂಗೆ ಕೊರಂತಿರ್ತಾವೆ. ಭಾರಿ ಖುಷಿ ಆಗುದು ನಿಂಗೆ. ಅಕ್ಷಯ್ ಕುಮಾರ್, ಕೊಂಕಣಿ ಭಾಷೆ. ಹೌದು ಬ್ರೋ. ನಮಗೆ ಅರ್ಥ ಆಗ್ತದೆ ಸ್ವಲ್ಪ, ಆದರೆ ಎಲ್ಲ ಗೊತ್ತಿಲ್ಲ. ಅದು ನಾವು ಮರಾಠಿ ಕಲ್ತಿದ್ದೇವಲ್ಲ, ಸೊ ಮರಾಠಿ ಸೇಮ್ ಉಂಟು. ಕೊಂಕಣಿ ಮರಾಠಿ. ಸಂಬಂಧನೆ ಕೊಂಕಣಿ ನಾಯಕ ಪಂಡ ಅಂದು ಕೊಂಕಣಿಡು ನಾಯಕ ಗೊತ್ತು ಜಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದವರು ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಒಂದು ಲಾಸ್ಟ್ ದುಬೈದು ಡೆಸರ್ಟ್ ಸಫಾರಿದು ವಿಡಿಯೋ ಹಾಕಿದ್ದೇವೆ, ಅದು ಮೇಲೆ ಹೋಗ್ತಾ ಇಲ್ಲ, ಹೀಗೆ ಪೊರೆಳ್ತಾ ಉಂಟು. ಅದನ್ನು ಸ್ವಲ್ಪ ಕೊಂಡೋಗಿ ಮೇಲೆ. ನಾನು 1 ನಿಮಿಷ ಆಚೆ ಹೋಗಿ ಬರ್ತೇನೆ, ನೀವು ಸ್ವಲ್ಪ ಮಾತಾಡಿ, ಹೋಗಬೇಡಿ ಯಾರು. ಕುಲ್ಲೆ ಬತ್ತೆ.
ಸಂಪತ್ತನ್ನೇ ದಿವ್ಯ ಏನು ಊಟ ಆಯಿತು ಸ್ಪೆಷಲ್ ನಿಮ್ಮದು? ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಮರಾಠಿ ಹೌದಲ್ವಾ? ಹೌದು, ನಮಗೆ ಕನ್ನಡ ಮಾತ್ರ ಬರೋದು. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ನಮಗೆ ಕನ್ನಡ ಬರ್ತಲ್ಲ, ಅದು ಸಾಕು ನಮಗೆ. ಕೊಂಕಣಿ ನಾಯಕ್ ಬಂಡದ ಅದಾ? ಓಕೆ. ಸಂಪತ್ತನ್ನೇ ದಿವ್ಯ ಏನು ಊಟ ಆಯಿತು ಸ್ಪೆಷಲ್ ಇವತ್ತು? ಅವಿನಾಶನ್ನೇ ಡೆಸರ್ಟ್ಗೆ ತಿರುಗದು ಸಾಕಾದು ಇಪ್ಪು ಐಕೋಣದಲ್ಲಿ ಡೆಸರ್ಟ್ ಹಿಡ್ದು ಅಂದಿ ನಮ್ಮ ವಿಡಿಯೋ ಬಣ್ಣ ಪೋಪಿನೇಜ್ ಮಾರದು ಅದೊಂದು ಗೊತ್ತಾ ಅಭಿಷೇಕ್? ಅದು ಗೊತ್ತಾ ಸಂಪತ್ ಬ್ರೋ ಅಂತಿದ್ದಾರೆ. ಪ್ರಿಯಾಂಕಾ ಪ್ರಿಯಾಂಕಾ, ಓ ಪ್ರಿಯಾಂಕಾ ಪ್ರಿಯಾಂಕಾ, ನಿಮ್ಮ ಕಣ್ಣೆಲ್ಲ ಹೀಗೆ ಆಗಿದೆ, ಎಂತಾಯ್ತು? ನೀವು ಆಗ ಹೋದವ್ರು ಎಲ್ಲಿದ್ದೀರಿ ನೀವು? ಪ್ರಿಯಾಂಕಾ ಬತ್ತೀರಿ ಬ್ರೋ ಅಂದು ಎತ್ತೆ ಬತ್ತೀನಿ ತೂಲೆಗೆ. ನಾನು ಕಡೆಂಚ ನಾಡೊಂದಿತ್ತೆ, ನಾನು ನೋಡ್ತಿದ್ದೆ. ಓ ಪ್ರಿಯಾ ಓ ಪ್ರಿಯಾ ನೀವು ಎಲ್ಲಿದ್ದೀರಿ ಪ್ರಿಯಾ ಅಂತ ಹುಡುಕ್ತಾ ಇದ್ದೇವೆ ನಾವು. ತಲಪತಿ ಕೀರ್ತನ್ ಬತ್ತೀರಾ? ಹಾಯ್ ಪಣಂದುಲಿರ, ಹಾಯ್ ತಲಪತಿ ಕೀರ್ತನ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್. ಲೈವ್ ಗೊಂಜಿ ಲೈಕ್ ಕೊರ್ಲೆ ಅಂಚನೆ, ಚಾನಲ್ಗೆ ಸಪೋರ್ಟ್ ಮಾಡ್ಪ್ಲೆ, ಬೊಕೊಂಜಿ ಪಿನ್ ಐ ಡಿ ಉಂಡು ಐಕ್ಲೊಂಜಿ ಕನೆಕ್ಟ್ ಮಾಡ್ಪ್ಲೆ. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಡೆತ್ ಆದ್ಲು ಮಾರ್ರೆ, ಪಾಯ್ಸನ್ ತಗೊಂಡು ಡೆತ್ ಅದು, ನನ್ನ ಕ್ಲೋಸ್ ಫ್ರೆಂಡ್. ಹೌದಾ? ಯಾಕೆ ಅಂತೆ? ಸೋ ಸಾರಿ, RIP. ಐ ಆಮ್ ಬ್ಯಾಕ್ ಅಂತಿದ್ದಾರೆ. ಹೌದೌದು, ನೀವು ಬಂದಿದ್ದೀರಿ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಬ್ಯಾಕ್ ತಲಪತಿ ಕೀರ್ತನ್. ಪ್ರಿಯಾಂಕಾ ಪುದರ್ ಸೋಕೊಂಡತೆ ಅನ್ನ ಬಣದುಲ್ಲೇರಿ. ಪ್ರಿಯಾಂಕಾ ಪುದರ್ ಸೋಕೊಂಡು, ಪ್ರಿಯಾಂಕಲ್ಲ ಸೋಕೊಳ್ಳಿ. ಪ್ರಿಯಾಂಕಾ ಸಂಪು ಹಾಯ್ ಬಣದುಲ್ಲೇರಿ. ಇಟ್ಸ್ ಬೀನ್ ವೈಲ್ ಅಂತಿದ್ದಾರೆ. ಓಕೆ ಓಕೆ. ಪ್ರಿಯಾಂಕಾ ಅಕ್ಷಯ್ ಹಾಯ್, ಹೊಸ ಪರಿಚಯ. ಹೌದೌದು, ಅವರು ಇವತ್ತು ಹೊಸತು ಬಂದಿದ್ದು. ಸೊ ಅವರಿಗೆ ವೆಲ್ಕಮ್ ಮಾಡಿ, ಎಲ್ಲರೂ ಅವರನ್ನು ಕುಳ್ಳಿರಿಸಿ ಆಧರಿಸಿ. ಸಂಪದನ್ನೇ ಅವರು ಊರಿಗೆ ಹೋಗಿದ್ದಾರೆ ತಂಗಿನ ತಮ್ಮ ಮೀಟ್ ಆಗೋಕೆ. ಪ್ರಿಯಾಂಕಾ ಅಕ್ಷಯ್ ಹಾಗಂದ್ರೆ ಏನು ಅಂತಿದ್ದಾರೆ. ದಿವ್ಯ ಅಂದರೆ ಅವ್ರು ಹೇಳಿದ್ದು ಪ್ರಿಯಾಂಕರ ಅವ್ರದ್ದು ಹೆಸರು ಒಳ್ಳೇದುಂಟಲ್ಲ ಅಂತ ಹೇಳಿದ್ದು. ಅದಕ್ಕೆ ನಾನೇ ಹೇಳಿದೆ ಪ್ರಿಯಾಂಕರ ಅವ್ರದ್ದು ಹೆಸರು ಒಳ್ಳೆ ಉಂಟು, ಪ್ರಿಯಾಂಕರ ಅವರು ಒಳ್ಳೆ ಇದ್ದಾರೆ ಅಂತ ಹೇಳಿದ್ದು. ಅಕ್ಷಯ್ ಹಾಗಂದ್ರೆ ಏನು? ಊಟ ಆಯಿತು ಸಂಪತ್ತನ್ನ, ರಸಮ್ ರೈಸ್ ಅಷ್ಟೇ ಇವತ್ತು. ಹೌದಾ? ಓಕೆ ಓಕೆ. ಮಾಲಿಂಗ ಭಟ್ರು ಬತ್ತೀರು ಆಫ್ಟರ್ ಲಾಂಗ್ ಟೈಮ್. ವೆಲ್ಕಮ್ ಟು ಮಾಲಿಂಗ ಭಟ್ರೆ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್. ಒಂಜಿ ಸಪೋರ್ಟ್ ಮನ್ಪ್ಲಿ, ಲೈಕ್ ಕೊರ್ಲಿ ಅಂಚೆನೆ. ಪಿನ್ ಐ ಡಿ ಒಂಜಿ ತಿಕ್ಕದೆ ವೀಕ್ಲ ಕನೆಕ್ಟ್ ಆಲಿ ಸಪೋರ್ಟ್ ಮನ್ಪ್ಲಿ. ತಲಪತಿ ಕೀರ್ತನ್, ಐ ಗಾಟ್ ಎ ಗರ್ಲ್ ಫ್ರೆಂಡ್ ಬಂದಿಲ್ಲ. ಓ ರಿಯಲಿ? ಥ್ಯಾಂಕ್ ಯು ವೆರಿ ಗುಡ್ ಸಾರಿ, ಥ್ಯಾಂಕ್ ಯು, ವೆರಿ ಗುಡ್. ಪ್ರಿಯಾಂಕಾ ಅಡ್ಕ ಗೊತ್ತುಂಡ ಸಿಸ್ಟರ್, ಪೀರಿಯಡ್ಕ ಗೊತ್ತುಂಟ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ದಿವ್ಯರಾಜ್, ಹಾಗಾದರೆ ನಾವು ಒಳ್ಳೆ ಇಲ್ವ ಮಾರ್ರೆ? ಅಲ್ಲಲ್ಲ, ಹಾಗಲ್ಲ ಅವ್ರು ಹೇಳಿದ್ರಲ್ಲ ಒಳ್ಳೇದು ಅಂದರೆ ಪ್ರಿಯಾಂಕಾ ಹೆಸರು ಒಳ್ಳೇದುಂಟು, ಅವರು ಒಳ್ಳೇದಿದ್ದಾರಂತೆ. ಈಗ ನಿಮ್ಮನ್ನು ಯಾರಾದರೂ ದಿವ್ಯ ಹೆಸರು ಒಳ್ಳೇದುಂಟು ನಾನು ಅವರು ಹೇಳಿದೆ. ನಿಮ್ಮದು DP ನೋಡಲಿಲ್ಲ, ನಾನು ಹೇಗೆ ಹೇಳೋದು? DP ನೋಡಬೇಕಲ್ಲ ಹೇಗಿದ್ದೀರಾ ಅಂತ. ಮತ್ತು ಇವತ್ತು ಫಸ್ಟ್ ಬಂದಿದ್ದಲ್ಲ, ನೀವು ಹೇಗಿದ್ದೀರಾ ಅಂತ ಇನ್ನೂ ನಮಗೆ ಗೊತ್ತಾಗಬೇಕು. ಮಾತಾಡಿ ಪರಿಚಯ ಎಲ್ಲ ಆಗಿ ಆಗ ಗೊತ್ತಾಗ್ತದೆ ಹೇಗಿದ್ದೀರಿ, ಒಳ್ಳೆ ಇದ್ದೀರಾ ಅಂತ. ಸೊ ಪ್ರಿಯಾಂಕರು ತುಂಬ ಜೂನಿಂದ ಸಿಕ್ಕಿದ್ದಾರೆ ನಿಮಗೆ. ಇಲ್ಲ ಮಾರೆ, ತುಂಬ ಬೇಜಾರಾಯಿತು. 3 ಇಯರ್ಸ್ ಬೇಬಿ ಇದೆ ಅವರಿಗೆ. ಹೌದಾ? ಓಕೆ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಿಲ್ವಾ? ವಾಟ್ ಯು ಡೂಯಿಂಗ್ ಅಂತಿದ್ದಾರೆ. ಐ ಆಮ್ ಡೂಯಿಂಗ್ ವರ್ಕ್ ಬ್ರೋ, ಆಫೀಸ್ ಅಡ್ಮಿನ್ ವರ್ಕ್. ಮಲ್ಲಿಂಗ ಭಟ್ರು ಕಜಿಪು ದಾದೆ ಏನಂದ್ರೆ ಹೆಂಗೆ ಸಾಂಬಾರು ಭಟ್ರೆ ಒಂಜಿ ಸ್ಪೆಷಲ್ ಸಾಂಬಾರು ಮಂತದ್ದು ಹೋಟೆಲ್ ಹಿಡಿದು ಮೂಜಿ ಪುಂಡಿಗಂತದ್ದು ಪಾಡು ಪೊಡಿ ಮಂತೀನಿ ಮಿಕ್ಸ್ ಮಂದಿ ತಿನ್ನಿ ಸೀದಾ. ಸಂಪದನ್ನೇ ದಿವ್ಯ ನೀವು ಐಶ್ವರ್ಯ ರೈ ಆಯ್ತಾ ಅಂತಿದ್ದಾರೆ. ಮೆಂಬರ್ ವ್ಯೂಸ್ ಬರ್ತೀರಾ ಆಫ್ಟರ್ ಲಾಂಗ್ ಟೈಮ್. ಎಂಚ ಉಳ್ಳಾರ ಮೆಂಬರ್ ವ್ಯೂಸ್, ಥ್ಯಾಂಕ್ ಯು ಸೋ ಮಚ್. ಭಾರಿ ಸಮಯ ಬರಂದೆ ನೀವು. ಪಾಪುಗೆ ಹೊಡಿತಾ ಇದ್ದಾಳಂತೆ ಹಸ್ಬೆಂಡ್. ಯಾಕೆ ಹೊಡಿತೀಯಾ? ನಿಂಗೆ ಹೊಡಿದ್ರೆ ಹೆಂಗೆ ಹೊಡಿತೀನಿ ಗೊತ್ತಾ ಅಂದ್ರಂತೆ, ಅದಕ್ಕೆ ಈ ನಿರ್ಧಾರ. ಇಲ್ಲಪ್ಪ, ಅದು ಸುಮ್ಮನೆ ಹಾಗೆಲ್ಲ ಯಾರು ಸಾಯ್ಲಿಕ್ಕೆ ಹೋಗಲ್ಲ ಬ್ರೋ ಸಿಸ್ಟರ್. ಮೆಂಬರ್ ವ್ಯೂಸ್ ಲೈಕ್ ಕೊರಿಯ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೆಂಬರ್ ವ್ಯೂಸು. ನಾನೇ ಬರೋದಿಜ್ಜಾರು ಬಿಸಿ ಉಳ್ಳಾರೆ. ಮಲಿಂಗ ಭಟ್ರೆ ಪೀರಿಯಡ್ ಎಂಕ ಗೊತ್ತುಂಟು ಬರೋದಿಲ್ಲ ಅಂದಿಯಲ್ಲ. ಯಾರು ಉಪ್ಪಿನಂಗಡಿದಾರು ಮೇರೆ? ಅಕ್ಷಯ್ ಬ್ರೋ, ಮಲಿಂಗ ಭಟ್ರು ಉಪ್ಪಿನಂಗಡಿದಾರು. ದಿವ್ಯರಾಜ್ ಪೊಕ್ಕಡೆ ಕುಲ್ಲುಲೆ ಸಮತ್. ನೀ ಏನನ್ನು ಮಂಗೆ ಅಂತೀನ ಅಂದದ ಮೇರೆ ಕನ್ನಡದಾರಂದು ಇತ್ತ ತುಳು ಆತಿರೋದಿಲ್ಲ. ಪೊಕ್ಕಡೆ ಕುಲ್ಲುಲೆ ಸಂಪತ್ ಬ್ರೋ ಒಂದು
ಓ ದಿವ್ಯ ಅಕ್ಕ ಮೆಂಬರ್ ವೀಸ್ ಸೂಪರ್ ಸಪೋರ್ಟು ನೈಟ್ ಡ್ಯೂಟಿ ಬ್ರೋ ಅಂದೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಿಸಿ ಇರ್ತದಿಲ್ಲ ಹಿಂಗೆ ಸಪೋರ್ಟ್ ಬಂತಂದ್ರೆ ಅಕ್ಷಯ್ ಕುಮಾರ್ ಅಂದಕ್ಕೆ ಏನಂದ್ರೆ ಅಕ್ಷಯ್ ನಂದಿ ಆರು ಉಪ್ಪಿನಂಗಡಿ ಒಲ್ಪಂದು ಗೊತ್ತು ಜಲ ಪೆರಿಯಡ್ಕ ಗೊತ್ತುಂಡು ಗ್ಯಾರಿಗೆ ಪಾತಿಲ್ಲ ಅಂತ ಯಾರು ನಮ್ಮ ಬ್ಯಾಂಗ್ಳೂರುಳ್ಳೇರು ಯಾರಲ್ಲ ದುಬೈ ಇತ್ತ ಬ್ಯಾಂಗ್ಳೂರುಳ್ಳೇರು ದಿವ್ಯ ರಾಜ್ ಸಂಪತ್ ಬ್ರೋ ಮನದಲ್ಲಿ ಸಂಪತ್ತನ್ನೇ ದಿವ್ಯ ಏರ್ ತೂಳೆ ಏರಿ ದಿವ್ಯ ಹೆಂಗ್ ಗೊತ್ತುಜ್ಜಿ ಮೇರ್ ಸಂಪತ್ ಮೇರ ನಮ್ಮ ಮಂದಾರಕ್ಕನ ಇಜ್ಜಿ ಯಾರ ಅವೇ ಚಾನಲ್ ಫಸ್ಟೇ ಬೈದಿನಿ ಹೆಂಗೆ ಗೊತ್ತು ಜೇರಂದು ಯಾನ್ ತುಳು ಹತ್ತು ಮಾರೆ ಅವನೊಂದಿಲ್ಲರು ಕೂಡ ಅಲ್ಲೇ ತುಳುಟೆ ಬರೀ ಒಂದಿಲ್ಲರಿ ಯಾನ್ ತುಳು ಹತ್ತು ಮಾರೆ ಅಂತ ಹೆಂಚಿನೇ ಸಂಪತ್ ಎನ್ನ ಇಲ್ಲು ಅಲ್ಪ ಹೇಗಿರಂದ್ರೆ ಸಂಪತ್ತ ನನ್ನ ಇಲ್ಲು ಅಲ್ಪ ಅರ್ನ ಕಾರ್ಕಾಲಡಿ ಎಲ್ಲರದ್ದು ಊಟ ಆಯ್ತು ಅಂತಿದ್ದಾರೆ ನಮ್ದು ಊಟ ಆಯ್ತು ಮೆಂಬರ್ ವೀಸು ಸೂಪರ್ ಸಪೋರ್ಟ್ ಅಂತಿದ್ದ ದಿವ್ಯ ಅವು ಏರು ಮಾರಕ್ಕೆ ಅನ್ನೋದಿಲ್ಲರಿ ಸಂಪತ್ತನ್ನಿ ಹಾಯ್ ಬಂದಿಲ್ಲರಿ ಮೆಂಬರ್ ವೀಸು ನೀವು ಯಾರು ಅಂತಿದ್ದಾರೆ ಮೀಸಿಲಿ ನೀವು ಯಾರು ನಾನು ನವೀನ್ ಅಂತ ನಮ್ಮ ಹೆಸರು ನವೀನ್ ತುಳು ವ್ಲಾಗ್ಸ್ ನಮ್ಮ ಚಾನೆಲು ಸೊ ನಮ್ಮ ಚಾನೆಲ್ಗೆ ನೀವು ಬಂದಿದ್ದೀರಾ ವೆಲ್ಕಮ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲಲ್ಲಿ ಡೈಲಿ ಲೈವ್ ಇರ್ತದೆ ಥ್ಯಾಂಕ್ ಯು ಸೋ ಮಚ್ ಓ ದೇವರೇ ಶ್ರೀನಾಥ್ ಬರ್ತೀರಾ ಶ್ರೀನಾಥ್ ಎಸ್ಕೋ ವೆಲ್ಕಮ್ ಟು ಲೈವ್ ಏರು ಪೆರಿಯಡ್ಕ ಒಳಂದಲ್ಲಿರು ಅವು ಆಕಾಶ ಅಂದಂದು ಶ್ರೀನಾಥ್ ಬ್ರೋ ಓಲುಲ್ಲರಿ ಏತು ದಿನಾಂಡು ಬರಂದೆ ಇರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಒಂದು ವೀಡಿಯೋ ಬರ್ದೆ ತೂಲೆ ಅಂಚನೆ ನಂಜು ಹೊಸ ಚಾನೆಲ್ ಉಂಡು ಅವೈಕ್ಲ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಸಪೋರ್ಟ್ ಮಾಡ್ಪ್ಲೆ ಪ್ರಿಯಾಂಕಾ ಹಾಪ್ ಅನ್ನೋದಿಲ್ಲರು ಮೆಂಬರ್ ವೀಸ್ ಇರ್ನ ಊರು ಓಲಿಯ ಬ್ರೋ ಓಕೆ ಅನ್ನೋದಿಲ್ಲರು ಎನ್ನ ಪರಂಗಿಪೇಟೆ ಬ್ರೋ ದಿವ್ಯರಾಧಿಕಾ ಅಕ್ಕನ ಅಕ್ಕ ಅನ್ನೋದಿಲ್ಲರು ಅಂದೆ ಮರಿಂಗ ಭಟ್ರು ಅವಿನಾಶ್ ಹಾಯ್ ಅನ್ನೋದಿಲ್ಲರು ಮೀಸ್ಲಿ ನನಗೆ ಕುಂದಾಪುರ ಇಷ್ಟ ಅಂತಿದ್ದಾರೆ ಹೌದಾ ಕುಂದಾಪುರ ಒಳ್ಳೇದುಂಟು ಹೌದು ಎಲ್ರಿಗೂ ಇಷ್ಟ ಆಗ್ತದೆ ಕುಂದಾಪುರ ಭಾಷೆನೂ ಇಷ್ಟ ಆಗ್ತದೆ ಅಕ್ಷಯ್ ಬ್ರೋ ಅಂತಿದ್ದಾರೆ ಮೆಂಬರ್ಸ್ ವೀಸು ಓಕೆ ಬಂದಿದ್ದಾರೆ ಮಲಿಂಗಣ್ಣೆ ಆಕಾಶ್ ಹಾಯ್ ಬಂದಿದ್ದಾರೆ ಪ್ರಿಯಾಂಕಾ ಏನು ಸ್ಪೆಷಲ್ ಕಾಣೋದಿಲ್ಲ ಇದರ ನಡುವಲ್ಲಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಪ್ಲೀಸ್ ಲೈಕ್ ಕೊಡಿ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ ಅವಿನಾಶ್ ನಾಯ್ಕ ಹಾಯ್ ಬತ್ತೆ ಬಂದಿದ್ದಾರೆ ಭಟ್ರೆ ಬಂದಿದ್ದಾರೆ ಶ್ರೀನಾಥ್ ಯಾನು ಚೂರು ಅಂಚಿ ರಾಮಕುಂಜ ಬೇಲೆ ಅಂದೆ ರವಿ ರಾಮಕುಂಜ ತಿಕ್ಕಿದ್ದಾರೆ ಈಗ ಅರೆಡ್ಡೆ ಕಾಮಿಡಿ ಅದೇ ಮೀಸಲಿ ಕುಂದಾಪುರದಲ್ಲಿ ತುಳು ಮಾತಾಡ್ತಾರೆ ಸ್ವಲ್ಪ ಈಚೆಗೆ ಮಾತಾಡ್ತಾರೆ ಮತ್ತು ಆಚೆ ಹೋದರೆ ಮಾತಾಡಲ್ಲ ಮತ್ತು ಬರ್ತದೆ ಅವರಿಗೆ ಎಲ್ಲ ಕುಂದಾಪುರದವ್ರು ಜಾಸ್ತಿ ಬಾಂಬೆಯಲ್ಲೆಲ್ಲ ಇರ್ತಾರಲ್ಲ ತುಳು ಕಳೀತಾರೆ ದಿವ್ಯರಾಜ್ ಸಂಪತ್ ಬ್ರೋ ಬೊಕ್ಕ ವಿಶೇಷ ಮನದಲ್ಲಿ ಸಂಪತ್ತನ್ನಿ ರಾಧಿಕಾ ಯಾರು ದಿವ್ಯ ಅಂತಿದ್ದಾರೆ ಮೀಸಿ ತುಳುನಾಡು ಇಜ್ಜಿಂಡ ಎಲ್ಲವರಿಗೆ ಇದೆ ತುಳುನಾಡು ಇಲ್ಲಿಂದ ಎಲ್ಲಿವರೆಗಿದೆ ಅದು ಸ್ವಲ್ಪ ನಾವು ಇವರ ಹತ್ರ ಕೇಳಬೇಕು ನಮ್ಮ ಇವರಿದ್ದಾರಲ್ಲ ಅದರ ಪುದರ್ ಇಂಜಿನಿಯರ್ ನಮ್ಮ ಅವರೊಬ್ಬರು ಇದ್ದಾರೆ ಅವರ ಹೆಸರು ಈಗ ಬಂಜಿಯಲ್ಲಿ ಉಂಟು ಬಾಯಿಗೆ ಬರೋದಿಲ್ಲ ದಿವ್ಯ 40 ಲೈಕ್ ಡನ್ ಥ್ಯಾಂಕ್ ಯು ಆಕಾಶ್ ಕುಮಾರ್ ರಾಮಕುಂಜ ಮೊನ್ನೆ ಹೋಗಿದ್ದೆ ಹೌದಾ ಅಕ್ಷಯ್ ಕುಮಾರ್ ಅಂದಿ ವನದಲ್ಲಿ ಹೊಸನಂಬ ಪೂಜೆಗೆ ಬನ್ನಿ ಎಲ್ಲರೂ ಇನ್ನೂ ಆಸನ ಅಂತಿದ್ದಾರೆ ಹೌದಾ ಅರೇನ ಇಲ್ಲಡ ಪೂರ ಬೇಲೆ ಮಲ್ತದ ತಿಕ್ಕುಯಿರ ಅಂದೆ ಓಕೆ ಹಾಯ್ ಪಣದಲ್ಲಿರು ರಾಧಿಕಾ ಸಂಪತ್ ಅಣ್ಣನ ಶತ್ರು ಪಣದಲ್ಲಿರು ಕಬಡ್ಡಿ ಇತ್ತು ಮೊನ್ನೆ ಭಾರಿ ಜನ ಇತ್ತು ಹೌದಾ ಹಾಯ್ ಪ್ರಿಯಾಂಕಾ ಅಂತಿದ್ದಾರೆ ಮೀಸಲ್ಲಿ ತುಳು ಭಾಷೆ ಇತಿಹಾಸ ಸ್ವಲ್ಪ ಹೇಳಿ ಅದು ನನಗೆ ಅಷ್ಟು ಬರಲ್ಲ ಸರ್ ಅದಕ್ಕೆಂತ ಕೆಲವು ನಮ್ಮ ಊರಲ್ಲಿ ಜನ ಇದ್ದಾರೆ ಇಲ್ಲದಿದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ನಿಮಗೆ ಅದೊಂದು ಅವರೆಲ್ಲ ಹೇಳುವ ರೀತಿ ಒಳ್ಳೆ ಉಂಟು ಸೊ ನನಗೆ ಅಷ್ಟು ಬಾಯ್ಪಾಠ ಆಗಿಲ್ಲ ಇನ್ನು ನಾನು ಬರೆದುಕೊಂಡು ಬಾಯ್ಪಾಠ ಮಾಡಬೇಕಾಗ್ತದೆ ಆಯಿತಾ ಸೊ ನೀವು ದಯಾನಂದ್ ಕತ್ತಲ್ ಸಾರ್ ಅಂತ ಸರ್ಚ್ ಮಾಡಿ ಅವರು ಎಲ್ಲ ತುಳು ಭಾಷೆಯನ್ನು ಕ್ಲಿಯರ್ ಆಗಿ ಮಾತಾಡ್ತಾರೆ ಮತ್ತು ಎಲ್ಲ ಗೊತ್ತುಂಟು ಅವರಿಗೆ ಮತ್ತೊಂದು ನವೀನ್ ಶೆಟ್ಟಿ ಅಂತ ಇದ್ದಾರೆ ಅವರನ್ನು ಸರ್ಚ್ ಮಾಡಿ ಅವರು ಸಿಗ್ತಾರೆ ಮತ್ತು ನಮ್ಮ ಇವರಿದ್ದಾರಲ್ಲ ನಮ್ಮದು ಅವರು ಶೆಟ್ಟರು ಒಬ್ಬರು ಇದ್ದಾರೆ ಕೆಲವರು ಇದ್ದಾರೆ ಅದು ನನಗೆ ಅಷ್ಟು ಪೇಜಾವರ ಅಂತ ಇದ್ದಾರೆ ಅವರ ಹೆಸರು ಏನೋ ಒಂದುಂಟು ಪೇಜಾವರ ಅಂತ ಶ್ರೀನಾಥ್ ಅಂದಿ ರಾಮಕುಂಜಡು ಮೈಸೂರು ವಿಭಾಗದ ಕಬಡ್ಡಿ ಇತ್ತಂಡು ಅಂದ ಅಣ್ಣ ಮೇಸಿಲಿ ತುಳು ಲಿಪಿಯು ಓಡಲಿಕ್ಕೆ ಬರುತ್ತಾ ನಿಮಗೆ ಇಲ್ಲ ನಾನು ಕಲೀಲಿಲ್ಲ ಇನ್ನು ಕಲಿಬೇಕಷ್ಟೇ ರಾಯಲ್ ಚಾಲೆಂಜರ್ಸ್ ಬರ್ತೀರಿ ಹಾಯ್ ರಾಯಲ್ ಚಾಲೆಂಜರ್ಸ್ ಯಾನು ರಾಮಕುಂಜದಾಯಿ ಓ ಅಂದೆ ಇನ್ನ ಪುದರ್ ಬರೆದಿತ್ತೆ ಒಂದು ನಿಮಿಷ ಪನಚೀರು ಅಂತಲೇ
ಗಗನ್ ನೆಲ್ಲಿಯಾಡಿ ವೆಲ್ಕಮ್ ಟು ಲೈವ್ ರಾಯಲ್ ಚಾಲೆಂಜರ್ಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಲೈಕ್ ಕೊಡದಿದ್ದಾರೆ ಒಂದು ಲೈಕ್ ಕೊಡಿ. ನಿಮ್ಮದು ಭಾಷೆ ಯಾವುದು ಅಂತಿದ್ದಾರೆ ಶಶಿಕಾಂತನ್ನ. ನಮ್ಮದು ತುಳು ಭಾಷೆ ಸರ್, ಮತ್ತು ಕನ್ನಡವೂ ಮಾತಾಡ್ತೀವಿ ನಾವು. ರಾಜ್ಯ ಭಾಷೆ ಕನ್ನಡ, ಮದರ್ ಭಾಷೆ ತುಳು ಭಾಷೆ. ತುಳು ಭಾಷೆ ಇತಿಹಾಸ ಹೇಳೋಕೆ ಲೈವ್ ಸಾಕಾಗಲ್ಲ ಬ್ರೋ, ಗೂಗಲ್ ಮಾಡಿ. ಓಕೆ, ಅದೌದು. ದಯಾನಂದ್ ಕತ್ತಾಳ್ ಸರ್, ಹೌದೌದು ದಯಾನಂದ್ ಕತ್ತಾಳ್ ಸರ್. ಅವರ ವಿಡಿಯೋ ನೋಡಿದರೆ ನಿಮಗೆಲ್ಲ ತುಳುವಿನ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಅವರ ವಿಡಿಯೋ ನೋಡಿದರೆ ಸಾಕು. ಪ್ರಿಯಾಂಕಾ ಓಕೆ ಬಾಯ್, ಗುಡ್ ನೈಟ್ ಅಂತಿದ್ದಾರೆ. ಬಾಯ್ ಪ್ರಿಯಾಂಕರವರೇ, ಥ್ಯಾಂಕ್ ಯು ಸೋ ಮಚ್. ಸೋ ಸಾರಿ ನೀವು ನ್ಯೂಸ್ ಕೊಟ್ಟಿದ್ದಕ್ಕೆ. ಮೆಸ್ಲಿ ದಿವ್ಯಾ ಗೂಗಲ್ ಮಾಡ್ತಿದ್ದೀನಿ, ಥ್ಯಾಂಕ್ ಯು ಅಂತಿದ್ದಾರೆ. ಶಶಿಕಾಂತನ್ನ ಲೈಕ್ ಕೊಟ್ಟೆ ಅಂತಿದ್ದಾರೆ, ಥ್ಯಾಂಕ್ ಯು ಶಶಿಕಾಂತನ್ನ. ನನಗೆ ತುಳು ಭಾಷೆ ಕೇಳೋಕ್ಕೆ ಇಷ್ಟ ಆಗುತ್ತೆ. ಹೌದಾ? ಓಕೆ, ಅದು ಒಳ್ಳೇದು ಉಂಟು ಕೇಳುವಾಗೆ. ಕನ್ನಡದಾಗೆ ತುಳು ಸಹ ಒಳ್ಳೆ ಕೇಳಲಿಕ್ಕೆ ಒಳ್ಳೇದಾಗ್ತದೆ. ರಾಮಕುಂಜಡ್ ಇಪ್ಪುಯಾನಿ ಏಪಲ ಅವನದಲ್ಲಿ ರಂದೆ. ಓಕೆ, ಪ್ರಿಯಾಂಕಾ ಮೆಸ್ಸಿ ಅವರು ಈ ರೌಲೆ ಪುನೈತೆ ಇಂಚಿ ಬರ್ಪುಜಾರ ಇಲ್ಲಡೆ ಬರ್ಪುಜಾರ ದಿನೋಲ ಕಾಂತಾರ ಮೂವಿ ತುಯ್ಯರ ಇಜ್ಜಿ ಬ್ರೋ ಯಾನ್ ತೂತುಜ್ಜಿ ಏನು ಮುರಣಿ ಸಂಡೆ ಪೋಪಿನ ಪ್ಲ್ಯಾನ್ ಮಂತಿತ್ತ. ಆ ಪ್ಲ್ಯಾನ್ ಒಂಚೂರು ಇಂಚಾಂಡು ಚಕ್ರ ಅಂಚಿಂಚಾಂಡು ಡೈಲಿ ಇಲ್ಲಡೆ ಬರ್ಪೆ. ಓ ಡೈಲಿ ಬರ್ಪಾರದೆ. ಓಕೆ. ಮಿಸಿಲಿ ನಿಮ್ಮದು ಯಾವ ಊರು ಅಣ್ಣ? ನಮ್ಮದು ಮಂಗಳೂರಲ್ಲಿ ಒಂದು ಪ್ರದೇಶ ಉಂಟು, ಪರಂಗಿಪೇಟೆ ಅಂತ, ಅದು ಅಪ್ ಆ್ಯಂಡ್ ಡೌನು. ಓಕೆ, ಪ್ರಿಯಾಂಕರವರೇ ಸಂಪು ಬಾಯ್ ಅಂತಿದ್ದಾರೆ. ಲೈಫ್ ಬ್ಯೂಟಿಫುಲ್ ಬರ್ತೀರಿ. ಹಾಯ್, ತುಳು ಕೇಳೋಕೆ ಒಳ್ಳೆಯದು ತುಳು, ಬಟ್ ಅರ್ಥ ಆಗಲ್ವಲ್ಲ. ಹೌದು, ನಿಮಗೆ ತುಳು ಅರ್ಥ ಆಗಲ್ಲ ಅಂತ ನಾವು ಕನ್ನಡದಲ್ಲೇ ಜಾಸ್ತಿ ಮಾತಾಡೋದು. ಆದರೆ ತುಳು ಅವರಿಗೆ ನಾವು ತುಳು ಮಾತಾಡಿದ್ರೆ ಅರ್ಥ ಆಗ್ತದೆ. ಆದರೆ ಕೇಳಿ ಇನ್ನೂ ಅರ್ಥ ಆಗ್ಬೋದು. ನೀವು ಡೈಲಿ ಲೈವಿಗೆ ಬನ್ನಿ, 1 ಗಂಟೆ ಇಲ್ಲಿ ಕೂತು ಮಾತಾಡಿ, ಆಗ ನಿಮಗೆ ಅರ್ಥ ಆಗ್ತದೆ. ಮತ್ತು ತುಳು ಲಿಪಿ ಬರುತ್ತೆ, ಕಮಿಂಗ್ ಸೂನು. ನಮ್ಮ ಕರ್ನಾಟಕದ ಎಲ್ಲ ಜನದವರಿಗೂ ಪ್ರೋತ್ಸಾಹ ಕೊಡಿ. ಮೆಸ್ಸಿ ಅವರೇ, ನಿಮ್ಮ ಊರು ಯಾವುದು ಅಂತಿದ್ದಾರೆ ದಿವ್ಯಾ. ಹೌದು, ಅಲ್ಲ ತುಳು ಲಿಪಿ ಬಂದಿದೆ, ಆದರೂ ನಾವು ಕಲೀಲಿಲ್ಲ. ಯಾಕಂದರೆ ಅದಕ್ಕೆಲ್ಲ ಕೋರ್ಸ್ ಮಾಡ್ತಾ ಇದ್ದಾರೆ. ನಮಗೆ ಈಗ ಟೈಮ್ ಇಲ್ಲ ಅದು ಕಲೀಲಿಕ್ಕೆ, ಅದಕ್ಕೋಸ್ಕರ. ಕಾಂತಾರ ತುಳು ಭಾಷೆ ಡಬ್ಬ ಆಗಿದೆಯಾ? ಆಗ್ತದೆ. ಲೈಫು ಪರಂಗಿ ಬೇಟ ಅಂದರೆ ಪರಂಗಿ ಹಣ್ಣು ಜಾಸ್ತಿನಾ? ಅಲ್ವಾ? ಅಲ್ಲ, ಅದೊಂದು ಹೆಸರು ಬಂದಿದ್ದು ನಮ್ಮ ಮುಂದಿನ ಕಾಲದಿಂದ ಬಂದಿದ್ದು. ಅಕ್ಷರಾಮೃತ ಬಂದರು. ಹಾಯ್ ಅಕ್ಷರಾಮೃತ. ಅಪೂರ್ವರವರೇ ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್. ದುಬೈ ಸಫಾರಿ ವಿಡಿಯೋ ಎಡ್ಡೆ ಆತನ ಪಣದುಲೇರು, ಥ್ಯಾಂಕ್ ಯು ಶ್ರೀನಾಥನ್ನ. ಅಕ್ಷರ ಅದು ಲೈಕ್ ಡನ್ ಪಣದುಲೇರು. ಮಾಲಿಂಗ ಭಟ್ರು ಕದ್ರಿ ನವನೀತ್ ಶೆಟ್ರು, ಕರೆಕ್ಟ್, ಎಸ್. ಯಾನ್ ಅರ್ನನೆ ಶೆಟ್ರನ್ನ ಪುದರ್ ನೆನ್ತೊಂದಿತ್ತೆ ಅಂಡ್ ಬತ್ತಿಜಿಂಕ್ ಈರ್ ಫಂಡರ್ ಹೆಡ್ ಹ್ಯಾಂಡ್. ಹೌದು, ನೀವು ಕದ್ರಿ ನವನೀತ್ ಶೆಟ್ಟಿ ಅಂತ ಸರ್ಚ್ ಮಾಡಿ ನಿಮಗೆ ಎಲ್ಲ ನಾಲೆಜ್ ಸಿಗ್ತದೆ ಅದರಲ್ಲಿ. ಮತ್ತೊಬ್ಬರು ಪೇಜಾವರ್ ಅಂತ ಇದ್ದಾರೆ, ಅವರ ಹೆಸರು ಏನೋ ಪೇಜಾವರ್ ಅಂತ ಉಂಟು. ಅದು ಬಂಜಲ್ಲಿ ಉಂಟು, ಬಾಯಿಗೆ ಬರುವುದಿಲ್ಲ ಅಷ್ಟೇ. ಸಂಪದನ್ನು ಈರಿ ಏಪ ಕಲ್ಪು ನಾನು. ಓ ಚಂದ್ರ ಲೋಕದ ಶಶಿಕಾಂತ್ಗೆ ವೆಲ್ಕಮ್ ಅಂತಿದ್ದಾರೆ. ಅಕ್ಷರಾಮೃತ ಆಯಿತು ಅನ್ನ ಬಡೊಂದುಳ್ಳೇರಿ. ಲೈಫ್ ಬ್ಯೂಟಿಫುಲ್, ಮುಂದಿನ ಕಲಾ ಅಲ್ಲ ಹಿಂದಿನ ಕಾಲದಿಂದ. ಹೌದೌದು, ಹಿಂದಿನ ಕಾಲದಿಂದ. ಹೌದೌದು. ಮೆಸ್ಸಿ ಕಾಂತಾರದಲ್ಲಿ ಇರೋ ಟ್ರೆಡಿಷನ್ ಮಂಗಳೂರಿನಿಂದ ಅಥವಾ ಕುಂದಾಪುರದ? ಅದಕ್ಕೆ ನಮಗೀಗ ಇನ್ನು ಅವರ ಹತ್ರ ಕೇಳಬೇಕಾಗ್ತದೆ ಹೋಗಿ. ಅದು ಟ್ರೆಡಿಷನ್ ನಮ್ಮ ಊರಲ್ಲಿ ಉಂಟು, ಅವರ ಊರಲ್ಲಿ ಉಂಟಾ ಅಂತ ಗೊತ್ತಿಲ್ಲ ನಮಗೆ. ಅಂದರೆ ನಾವು ಕೇಳಲಿಲ್ಲ ಯಾರ ಹತ್ರ ಇದ್ರೆ. ನಾವು ಸ್ವಲ್ಪ ಊರು ಬಿಟ್ಟು ತುಂಬ ದಿವಸ ಆಯಿತು. ತುಂಬ ದಿವಸ ಅಂದರೆ ತುಂಬ ವರ್ಷಗಳೇ ಆಯಿತು. ಸೊ ಅದಕ್ಕಾಗಿ ನಮಗೆ ಊರಿದ್ದೆಲ್ಲ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. 1995 ನಾವು ಊರು ಬಿಟ್ಟಿದ್ದೇವೆ. ಬಂಜಿ ಅಲ್ಲ ಹೊಟ್ಟೆ ಮಾರ್ರೆ. ಅವೊಂಜಿ ನಿಕ್ಲಿ ಪೇಜಾವರ ಸ್ವಾಮೀಜಿ ಅತ್ತ ಪೇಜಾವರ ಸ್ವಾಮೀಜಿ ಬೊಕ್ಕೊಂಜಿ ನಮ್ಮ ತುಳುತ್ತ ಒಂಜಿ ಪೂರ ಗೊತ್ತಿತ್ತಿನ ಅರುಳ್ಳೇರು ಅರ ಪುದರ್ ಉಂಡಿ ಇಂಚಿನ ಪೇಜಾವರ ಪಂಡದು ಯಾನು ಅರ ನಮ್ಮ ಕುಡ್ಲಾಡ್ ಬರ್ಪೇರಿ ಸಂಪತ್ತನ್ನಿ ನಾಡು ನಡುಟು ಕಾಮಿಡಿ ದೀಪುನಿ ಯಾನು ನಡು ಕಾಮಿಡಿ ಅಂದಂದಿ ಬೋರ್ಡ್ ಹಾಪಣೊಂಚೂಚೂರು ಅಂದ್ ಮ್ಯಾಂಗ್ಳೂರು ಬಂಡಾರಿ ಸಿಗಿರಿ ಮಾರ್ಯಾರೆ. ಮ್ಯಾಂಗ್ಳೂರು ಬಂದ್ರಿ ಸಿಗಿರಿ ಮಾರ್ಯಾರೆ ಅಂತೀರಿ. ಹೌದಾ, ನೀವು ಮ್ಯಾಂಗ್ಳೂರಲ್ಲಿ ಇರೋದಾ? ಈರಾ? ಓ ಅಕ್ಕ, ನಮ್ಮ ಮೇರ್ ಅಸ್ಮಿತಾ ಕತೆ. ಓ ಲೈಫ್ ಬ್ಯೂಟಿಫುಲ್ ಅಂದ ಈರಿ ಲೈಫ್ ಬ್ಯೂಟಿಫುಲ್ ಅಸ್ಮಿತಾ ಅಕ್ಕ. ಓಕೆ ಸಾರಿ ನಾನು ಬರೆದಿದ್ದೇನೆ ತೂಕ ಶುರು ಓಲಾ ಬರೀತೀನ ನೆನ್ಪುಂಡು ಲೈಫ್ ಬ್ಯೂಟಿಫುಲ್ ಒಂದು.
ನಡು ನಡು ಅಂದು. ಹಾಯ್ ಗುಡ್ ಮಾರ್ನಿಂಗ್ ಪಣದಲ್ಲಿ ಜಾಕ್ TRT. ಹಾಯ್ ಜಾಕ್, ವೆಲ್ಕಮ್ ಬ್ಯಾಕ್, ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ದಿವ್ಯರಾಜ್, ಕಾಮಿಡಿ ಸಂಪತ್ತನ್ನ. ಹಾಯ್ ಅವನೊಂದು. ಮೆಸ್ಸಿ ತುಳು ಭಾಷೆ ನನಗೆ ಯಾಕೆ ಇಷ್ಟ ಅಂದರೆ ನನ್ನ ಗರ್ಲ್ ಫ್ರೆಂಡ್ ಉಡುಪಿಯವರು. ಹೌದಾ, ಓಕೆ, ಕಂಗ್ರ್ಯಾಚುಲೇಷನ್. ಸಂಪತ್ತನ್ನ ದಿವ್ಯ ತುಳು ಬರ್ತಾ ಅಂತಿದ್ದಾರೆ. ಶಶಿಕಾಂತನ ಏತು ನೀರು ಪರ್ಪರಿ ಅವು ಬೆಚ್ಚ ನೀರಿ ಚುಚೂರೆ ಪರ್ಪಿನಿ ಪಂಡ ಪಾತೆರೊಂದು ಪೋಯ್ತೆ ನಮ್ಮ ಥ್ರೋಟ್ ಡ್ರೈ ಆಯ್ರ ಬಲ್ಲಿಂದು. ದಿವ್ಯರಾಜ್, ಸಂಪತ್ ಬ್ರೋ ನಾಳೆ ಕಾವ್ಯ ಲೈವಲ್ಲಿ ಸಿಗಿ, ನಮಗೆ ಸೆಲೆಬ್ರೇಷನ್ ಇದೆ. ಹೌದಾ, ಓಕೆ. ಲೈಫ್ ಈಸ್ ಬ್ಯೂಟಿಫುಲ್. ನಿಮ್ಮ ನಂಬರ್ ಹೇಗೆ ಕನೆಕ್ಟ್ ಮಾಡುವುದು? ನಮ್ಮ ನಂಬರ್ ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಉಂಟು, ನಮ್ಮ ತುಳು ವ್ಲಾಗ್ಸ್ ಅಂತ, ಅಲ್ಲಿ ಹೋಗಿ ಮೆಸೇಜ್ ಹಾಕಿ ಮಾತಾಡುವ. ದಿವ್ಯರಾಜ್, ತುಳು ನಿಮ್ಮ ನವರಸದಿಂದ ಕಲಿತಿದ್ದೀನಿ. ತುಳು ನಿಮ್ಮ ಸವಾಸದಿಂದ ಕಲಿತಿದ್ದೀನಿ, ನಿಮ್ಮ ಸಹವಾಸದಿಂದ. ಹೌದಾ, ಓಕೆ. ಸಂಪತ್ತನ, ಯಾಕೆ ದಿವ್ಯಾ ನಂದು ನೆಟ್ವರ್ಕ್ ಇರಲಿಲ್ಲ ಮಾರೆ, ಸಾರಿ. ಸಂಪತ್ತನ ಹಾಯ್ ಅಂತಿದ್ದಾರೆ. ಊರುಲ್ಲ ಚೆಕ್ಕೆ ಜಾಸ್ತಿ ಉಂಡು ಅಂದೆ ಮುಲ್ಪತ್ತ ಕಮ್ಮಿ ಆತನು ಅಂತ ಸೆಕೆ ಅಡ್ಲ ಮಧ್ಯಾಹ್ನ ಅಂತ ಬೆಚ್ಚಪ್ಪನು. ಬನ್ನಿ ಜನರೇ, ಲೈಕ್ ಯಾಕೆ ಮುಂದೆ ಹೋಗುತ್ತಿಲ್ಲ? ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೆಸ್ಸಿ ಅವರೇ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ತುಳು ಹಿಸ್ಟ್ರಿ ತಿಳ್ಕೊಳ್ಳಿ ಮಾರ್ರೆ. ಹೌದು, ಅದು ಕರೆಕ್ಟ್. ಅವ್ರ ಹತ್ರ ಎಲ್ಲ ನೀವು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರಲ್ಲ, ಅದೇ ಪ್ರಶ್ನೆಗಳನ್ನೆಲ್ಲ ಅವ್ರ ಹತ್ರ ಕೇಳಿ ಬರೆದಿಡಿ, ಮತ್ತೆ ಮರೆತು ಹೋಗ್ತದೆ ನಿಮಗೆ. ನನ್ನಾಗಿ ನಾನೆಲ್ಲ ಬರೆದಿಡುದು ನಿಮಗೆಲ್ಲ ಹೆಸರುಗಳನ್ನು ಹಾಗೆ, ಆಯಿತಾ? ನೀವು ಬರೆದಿಡಿ. ಮತ್ತು ಯಾವಾಗಲೂ ಅವ್ರ ನಡುವಲ್ಲಿ ಕ್ವಶನ್ ಹಾಕಿದರೆ ನಿಮಗೆ ಎಷ್ಟು ಸಲ ಹೇಳಿದೆ ಮಾರೆ, ಅರ್ಥ ಆಗಿಲ್ಲ ಅಂದರೆ ತುಂಬ ಕಷ್ಟ. ಮತ್ತು ಸುಮಕ್ಕ ಬಂದರು. ಹಾಯ್ ಸುಮಿತಾ, ಸುನಿ, ಹಾಯ್ ಸರ್, ಹೇಗಿದ್ದೀರಾ? ಊಟ ಆಯಿತಾ? ಲೈಕ್ ಕೊಟ್ಟಿದ್ದೇನೆ. ನಂಗೆ ಸ್ವಲ್ಪ ಪೇನ್ ಆಗ್ತಾ ಉಂಟು ತುಂಬ, ನಾನು ಮೆಸೇಜ್ ಮಾಡೋಕ್ಕೆ ಆಗಲ್ಲ. ಓಕೆ, ಬಾಯ್ ಬ್ರೋ, ಗುಡ್ ನೈಟ್ ಲೈವ್. ಒಳ್ಳೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಪೇಯ್ನಲ್ಲಿ ಸಹ ನಮಗೆ ಬಂದೊಂದು ಲೈಕ್ ಕೊಡ್ತೀರಲ್ಲ, ಅದು ನಮಗೆ ನಮ್ಮ ಪುಣ್ಯ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಬ್ಯೂಟಿಫುಲ್ ಇನ್ಸ್ಟಾ ID ಹೇಳಿ. ಇನ್ಸ್ಟಾ ID ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೋಗಿ, ಅಲ್ಲಿ ನಿಮಗೆ ಸಿಗ್ತದೆ. ಈಗ ನನಗೆ ಆಗೋದಿಲ್ಲ ಹೇಳಲಿಕ್ಕೆ, ಅದು ಗೊತ್ತಿಲ್ಲ ನನಗೆ ಎಂಥ ಐಡಿ ಅಂತ. ನೀವು ಅಲ್ಲಿ ಹೋದರೆ ನಿಮಗೆ ಸಿಗ್ತದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೋರ್ ಅಂತ ಉಂಟಲ್ಲ, ಅಲ್ಲಿ ಇನ್ಸ್ಟಾದ ಲಿಂಕ್ ಉಂಟು, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಆಯಿತಾ? ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಸಹ ಮಾಡಿ, ಆಯಿತಾ? ಓಕೆ, ನೋಡ್ತೇನೆ ಅಂತಿದ್ದಾರೆ. ಓಕೆ, ಓಕೆ ಸಂಪತ್ ಬ್ರೋ, ಓಕೆ ನವೀನ್ ಬ್ರೋ, ನಾಳೆ ಸಿಗೋಣ. ಗುಡ್ ನೈಟ್, ಆಲ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಸಿಸ್ಟರ್. ಇಷ್ಟವರೆಗೆ ನಮಗೆ ಸಪೋರ್ಟ್ ಮಾಡಿದಿರಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇರಿಗೆ ದಿವ್ಯಾ ಅವರೇ ನಿಲ್ಲಿ ಬಣ್ಣದಲ್ಲೇ ಕೋಸ್ಟಲ್ ಫ್ಲೇವರ್ಸ್. ಬಾಯ್, ಗುಡ್ ನೈಟ್ ದಿವ್ಯಾ ಸಿಸ್ ಬಣ್ಣದಲ್ಲೇ. ಹೌದು, ಯಾರೆಲ್ಲ ಇದ್ದೀರಾ? 44ಕ್ಕೆ 4 ಆಗಿದೆ, ಇನ್ನೊಂದು 6 ಬೇಕು, 6 ರನ್ ಬೇಕಾಗಿದ್ರೆ. ಓದವ ತೆಕ್ಕ ಬರ್ತೀರಿ. ಓಕೆ ಅನ್ನ ಬಣ್ಣದಲ್ಲೇ. ಹಾಯ್ ವೇದ ತೆಕ್ಕ, ವೆಲ್ಕಮ್ ಬ್ಯಾಕ್. ಮನಸಾಂಡೆ ದಾದಿ ಸ್ಪೆಷಲ್ ಇರೆಗೆ. ರಂಗನಾಥ ಬೀನ್ಸ್ ಸ್ಟಾರ್ಟೆಡ್ ಫಾಲೋವಿಂಗ್ ಯು. ನೀರು ರಂಗನಾಥ BNS ಸಾರೇ ನಾಂದದ. ಬಾಯ್ ಕಾಸ್ಟ್ ಆ್ಯಂಡ್ ಸಂಪ್ ಕಿಂಗ್ಸ್. ಓಕೆ, ಬಾಯ್. ಸ್ವೀಟ್ ಡ್ರೀಮ್, ಗುಡ್ ನೈಟ್, ಶುಭರಾತ್ರಿ. ನಾವು ಶುಭರಾತ್ರಿ ಅಂತ ಹೇಳೋದು, ಆಯ್ತಾ? ಅನ್ನ ಸಾಂಬಾರನ್ನ ಅಂದೆ ಅನ್ನ ಸಾಂಬಾರೇ ಇರೇಗ್ಲ ದಾದ ಮಾತ ಮಿಕ್ಸ್ ಪಾಡ್ದಾರೆ. ಯಾನು ದಾದ ಮಾತ ಪಾಡ್ದಾನೆ ಅಂಬಕ್ಕ ಬಂಪೆ ಏತ್ ಮ್ಯಾಚಿಂಗ್ ಉಂಟುದುಗ ನಮ್ಮ ಸಾಂಬಾರಡು. ಸಂಪದನೆ ಓಕೆ ದೂರ ಪೋಯ್ನಿ, DK ದೂರ ಪೋಯ್ನಿ. ಅವು 6 ವನಸು ಪೋಪೆ ಬಂದು ಪೋಯ್ನಿ. ನಂಗೆ ನಿಕ್ಕಳು ಮೆಂಬರ್ಶಿಪ್ ಏರಲ್ಲ ದೆತೊಂಡ್ರೆ ಪ್ಲ್ಯಾನ್ ಇತ್ತು ನಂಗೆ ಒಂದು ಮನ್ಪೆರ್ಲ ಆಪುಂಡು. ಅವೇ ಮೆಂಬರ್ಸ್ ಓನ್ಲಿ ಲೈವ್ ಮನ್ಪೆರ ಆಪುಂಡು. ಏರ್ ಮತ್ತು ಮೆಂಬರ್ ದೆತೊಂದರೆ ಅಕುಲು ಮಾತ್ರ. ಮೆಸ್ಸಿ, ನನಗೆ ಒಂದು ಕುತೂಹಲವಿದೆ. ನಾನು ಉಡುಪಿಗೆ ಭೇಟಿ ನೀಡಿದಾಗ ಎಲ್ಲರೂ ತುಳು ಮಾತನಾಡುತ್ತಿದ್ದರು. ಮತ್ತು ಸುವರ್ಣ ನದಿಯನ್ನು ದಾಟಿ ಬ್ರಹ್ಮಾವರ ತಲುಪಿದ ತಕ್ಷಣ ಯಾರಿಗೂ ತುಳು ತಿಳಿದಿರಲ್ಲ, ಅದು ಏಕೆ ಅಂತ. ಹೌದಾ, ಅದು ಗೊತ್ತಿಲ್ಲ. ಅಂದರೆ ಎಲ್ಲಿವರೆಗೆ ತುಳು ಬರ್ತದೆ ಅಂತ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದೊಂದು ಹೇಳ್ತಾರೆ, ಅದೊಂದು ಏರಿಯಾ ಉಂಟು, ಅಷ್ಟು ಜನ ತುಳು ಬರ್ತದೆ, ಅದಕ್ಕಿಂತ ಆಚೆ ಸ್ವಲ್ಪ ಕನ್ನಡ. ಆದರೆ ಈಗ ಎಲ್ಲ ತುಳು ಕಲ್ತಿದ್ದಾರೆ, ಆಚೆ ಅವರು ಸಹ ಕುಂದಾಪುರ ಸೈಡ್ನವರು ಕಲ್ತಿದ್ದಾರೆ. ಅಷ್ಟು ಅಂದರೆ ಒಂದು 50% ಆದರೂ ಕಲ್ತಿರ್ಬೋದು. ನಾನು ಬಾಂಬೆಯಲ್ಲಿರುವಾಗ ಅಲ್ಲಿ ತುಂಬ ಮಂದಿ ಇದ್ದರು ಕುಂದಾಪುರದವರು, ಅವರೆಲ್ಲ ಕಲ್ತಿದ್ರು ತುಳು.
ದಿವ್ಯಾ ಅವರೇ ಗುಡ್ ನೈಟ್ ಅಂತಿದ್ದಾರೆ. 4 ಆಜಿ ಲೈವ್ ಆವ ಲೈಕ್ ಆವತ್ತು ಬಂದು ಅನ್ಬೋಗನ ಉಳ್ಳೆ ಸಂಪತ್ತನ್ನ ಬಿಗ್ ಬಾಸ್ ಓಲ್ಲೇರು ಅನ್ನೊಂದುಳ್ಳೇರು ಇರಣ್ಣ ಬಿಗ್ ಬಾಸ್ ಓಲ್ಲೇರಿಗೆ ಏನೊಂದುಳ್ಳೇರು ಮೆಸ್ಸಿ ಅವರೇ ಅಲ್ಲಿ ನೀವು ಇದ್ರಿ ಅದಕ್ಕೆ ಅವರಿಗೆ ತುಳು ಮರೆತು ಹೋಗಿರ್ಬೇಕು. ಮೆಸ್ಸಿ ನಿಮ್ಮ ಹೆಸರೇನು? ಹೆಸರೇ ಮೆಸ್ಸಿ ಅಲ್ಲ, ಬೇರೆ ಏನು ಹೆಸರು ಉಂಟಾ? ಬಾಂಬೆ ಇಲ್ಲ ಕಡೆ, ಮ್ಯಾಂಗ್ಳೂರು ಇವರೇ ಇದ್ದಾರೆ. ಹೌದು ಹೌದು, ಹೌದು, ಬಾಂಬೆಯಲ್ಲಿ ಎಲ್ಲರೂ ಮ್ಯಾಂಗ್ಳೂರಿನವರು ಇದ್ದಾರಲ್ಲ, ಅದಕ್ಕೋಸ್ಕರ ಈಗ ಮರಾಠಿಯವರು ಸಹ ತುಳು ಕಲಿತಿದ್ದಾರೆ. ಪೊಂಬೆ ಬಲಂಬೆ ಬನ್ಪೇರು ಅಂಚ. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಪುಣ್ಯಮನ್ನು ಸತ್ಯ ಕರಿಯಜ್ಜ. 10 ಮಿನಿಟ್ ವೇಟ್ ಮನ್ಪಗ ಬಂದಿಲ್ಲ. ನನ್ನ ಹೆಸರು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತಿದ್ದಾರೆ. ಓ ಹೌದಾ, ಓಕೆ 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 ಓಕೆ. ನಿಮ್ಮ ಹೆಸರಲ್ಲೇ ಬರ್ಬೋದು ಅಲ್ಲ, ನೀವು ಮೆಸ್ಸಿ ಹೆಸರಲ್ಲೇ ಬಂದಿದ್ದೀರಿ. ಅದೇ ತೊಂದರೆ ಇಲ್ಲ, ನೀವು ಬಂದು ನಮಗೆ ತುಂಬ ಖುಷಿ ಆಯಿತು. ನೀವೆಲ್ಲ ಕ್ವಶನ್ ಎಲ್ಲ ಕೇಳಿದ್ರಲ್ಲ, ನಮಗೆ ಉತ್ತರ ಕೊಡ್ಲಿಕ್ಕೆ ಒಂದು ನಮಗೆ ಲೈವಲ್ಲಿ ಅದೇ ಬೇಕು. ಯಾರಾದರೂ ಕ್ವಶನ್ ಮಾತಾಡ್ತಾ ಇದ್ರೆ ಒಳ್ಳೇದಾಗ್ತದೆ. ಕುಲ್ಲುಗೈ ಮಾಲ್ ಓವು ಅವಕ್ಕೆ ಏನೊಂದಿಲ್ಲ, ಮಾಲ್ ಇಜ್ಜಿ ಮಾಲ್ ವೈಟ್. ದಿವ್ಯಾ ಮೈ ಫೇವರೇಟ್ ಗಾಡ್ ಕೊರಗಜ್ಜ ಕೊರಗ ತನಿಯ. ಹೌದೌದು, ಲೈಫ್ ಬ್ಯೂಟಿಫುಲ್. ಇದು ಹಟಾವು ಪಾವ್ ಬಾಜಿ ಬಚಾವು ಅಂತಾರೆ ಬಾಂಬೆಯಲ್ಲಿ. ಇಡ್ಲಿ ಹಟಾವು ಪಾವ್ ಬಾಜಿ ಬಚಾವು ಅಂತಿದ್ದಾರೆ ಬಾಂಬೆಯಲ್ಲಿ. ಹೌದಾ, ಅದೆಲ್ಲ ಈಗ ಸ್ವಲ್ಪ ಇದೆ, ಇರಲಿ, ಅದು ನಮಗೇನು ಪ್ರಾಬ್ಲಮ್ ಇಲ್ಲ. ಇಡ್ಲಿ ಎಲ್ರಿಗೂ ಬೇಕೇ ಆಗ್ತದೆ. ಮತ್ತು ಮರಾಠಿ ಮಾತಾಡಿ ಅಂತಾರೆ ಎಲ್ಲರೂ. ಹೌದು, ಅದು ನಮ್ಮ ಅಲ್ಲಿ ಹಾಗೆ ಅಲ್ಲ. ಕನ್ನಡದವರು ಕನ್ನಡ ಮಾತಾಡಿ ಅಂತಾರೆ, ತುಳು ತುಳು ಮಾತಾಡಿ ಅಂತಾರೆ, ಮರಾಠಿಯವರು ಮರಾಠಿ ಮಾತಾಡಿ ಅಂತಾರೆ. ಮರಾಠಿ ಎಲ್ರಿಗೆ ಬರ್ತುಂಟು ಈಗ. ದಿವ್ಯಾ ಹೋಗೋದಿಲ್ಲ, ಸುಮ್ಮನೆ ಹೇಳಿದ್ದು ಅಂತಿದ್ದಾರೆ. ಮೆಸಿಲ್ಲಿ ಕರ್ನಾಟಕ ಗೌರ್ಮೆಂಟ್ ತುಳು ಭಾಷೆಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು, ತುಳು ಬೆಳಿಬೇಕು ಅಲ್ಲ. ಆಲ್ ದ ಬೆಸ್ಟ್, ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದದಿಂದ ಬೇಗ ಆಗಲಿ ಅಂತ ನಾವು ಪ್ರಾರ್ಥಿಸೋಣ. ಕನ್ನಡದಲ್ಲಿ ನೆಕ್ಸ್ಟ್ ಹಿಂದಿ ಹಠಾವ್ ಅಂತಿದ್ದಾರೆ. ಲೈಫ್ ಬ್ಯೂಟಿಫುಲ್. ತುಳು ಅವರು ಕನ್ನಡ ಮಾತಾಡಿ ಅನ್ಬೇಕಲ್ವಾ? ತುಳು ಅವರು ಕನ್ನಡ ಮಾತಾಡಿ ಅನ್ಬೇಕು. ವೇದಾವತಿ ಡಿಕೆ ಜೇವುಳ ತುಮಿ ಅಮಿ ಜೇವುಲೆ ಅಮಿ ಸಾಂಬಾರ್ ಪುಂಡಿ ಕಾಯ್ಲೋ. ಕರ್ನಾಟಕ ಅಂದರೆ ಕನ್ನಡ ಅಲ್ವಾ? ಹೌದು, ಕರ್ನಾಟಕ ಅಂದರೆ ಕರ್ನಾಟಕ. ಹೌದೌದು, ಕನ್ನಡ ಅಲ್ವಾ? ಹೌದು. ದಿವ್ಯರಾಜ್ ಹೋಗಿತ್ತೀನಿ ಸಂಪು. ಗುಡ್ ನೈಟ್. ನಾಳೆ ರಾಡಿ ಜೊತೆ ಸಿಗುವ. ಶುಭ. ನಾಳೆ ರಾತ್ರಿಯಾ? ಓಕೆ ಓಕೆ, ಥ್ಯಾಂಕ್ ಯು. 8:30ಗೆ ಶಾರ್ಪ್ ಆಗಿ ಅಲ್ರಾಮ್ ಇಟ್ಟು ಬಿಡಿ ಆಯ್ತಾ, 8 ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಕರ್ನಾಟಕ ಅಂದರೆ ತುಳು ಅಂತೀರಾ ನೀವು? ಅಲ್ಲಲ್ಲ, ಕರ್ನಾಟಕದವರು ಕರ್ನಾಟಕ ಮಾತಾಡ್ತಾ ಇರ್ತಾರೆ, ತುಳು ಅವರು ತುಳು ಮಾತಾಡ್ತಾರೆ, ಮಾತೃಭಾಷೆ ಅಲ್ವಾ, ಅದನ್ನು ಬಿಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ಮತ್ತು ನಾವು ಇದರ ಬಗ್ಗೆ ಡಿಬೇಟ್ ಮಾಡಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಅಲ್ಲಿ ಜನ ಇದ್ದಾರೆ ಬೇಕಷ್ಟು, ಮಂಚೂಣಿಯಲ್ಲಿ ನಿಂತಿದ್ದಾರೆ, ಅವರೆಲ್ಲ ಮಾತಾಡ್ತಾರೆ. ನಾವು ಸ್ವಲ್ಪ ಮಾತಾಡಿದಷ್ಟೇ, ಇನ್ನು ಅದರ ಮುಂದೆ ಹೋಗೋದು ಬೇಡ ಜಾಸ್ತಿ. ವೇದಾವತಿ ಅಕ್ಕ ಅನ್ನ ಹಿರೇನ ಮರಾಠಿ. ಓಕೆ ದಿವ್ಯಾ, ಗುಡ್ ನೈಟ್ ಮಾಡೋದಿದ್ದಾರೆ. ಮಿಸ್ ಇಲ್ಲಿ ಕರ್ನಾಟಕ ಅಂದರೆ ಕನ್ನಡ, ಬ್ಯಾರಿ, ತುಳು, ಕೊಂಕಣಿ, ಕೊಡವ ಎಲ್ಲ ಸೇರಿ ಕರ್ನಾಟಕ. ಹೌದು, ಅದು ಅವರಿಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ನಾವು ಎಲ್ಲ ಭಾಷೆಗೆ ರೆಸ್ಪೆಕ್ಟ್ ಕೊಡ್ತೀವಿ, ಡಿಬೇಟ್ ಏನು ಬೇಡ, ಎಲ್ಲರೂ ಒಂದೇ ಅಲ್ವೊಬ್ರು. ಕರೆಕ್ಟ್, ಅದೇ ನೀವು ಇನ್ನೊಂದು ಮಾತು ಅದೇ ಮಾತಾಡ್ಲಿಕ್ಕೆ ಹೋದರೆ ಮತ್ತೆ ಅದು ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಅಷ್ಟೇ. ಇರ್ನ ಪ್ರಾಯ ಆಂಡಿ ಅನ್ನೋದಿಲ್ಲ ಅಂದಿ ಆಡ ನಲ್ಪತ್ತೇನಾಡ. ಓಕೆ ಐ ಲವ್ ಹಿಂದಿ, ಇಂಗ್ಲೀಷ್, ಮರಾಠಿ, ತಮಿಳ್, ತೆಲುಗು, ಕನ್ನಡ ಎಲ್ಲ. ಯಾವುದೌದು, ಎಲ್ಲ ಲವ್ ಮಾಡಬೇಕು. ಹೌದು. ಒಡ್ಕ ಖಾಲಿ ಅನ್ನ ಇಜ್ಜಿ ಉಂಡಿ ಮೆಸಿಲಿ ಬ್ಯಾರಿ ಮಾತಾಡ್ತೀರಾ? ಮೊದಲು ಮಾತಾಡ್ತಿದ್ದೆ ಊರಲ್ಲಿರುವಾಗ, ಈಗ ಅಷ್ಟು ಮರೆತೋಗಿದೆ ಎಲ್ಲ. ಸ್ವಲ್ಪ ಅರ್ಥ ಆಗ್ತದೆ, ಆದರೆ ಬರುವುದಿಲ್ಲ. ನಿಮಗೆ ಎಷ್ಟು ಭಾಷೆ ಬರ್ತದೆ ಅಣ್ಣ? ನಮಗೆ ಜಾಸ್ತಿ ಇಲ್ಲಪ್ಪ. ಕನ್ನಡ ಬರ್ತದೆ, ತುಳು ಬರ್ತದೆ, ಹಿಂದಿ ಬರ್ತದೆ, ಇಂಗ್ಲೀಷ್ ಸ್ವಲ್ಪ ಬರ್ತದೆ, ಮರಾಠಿ ಬರ್ತದೆ ಅಷ್ಟೇ. ಮತ್ತು ತೆಲುಗು, ತಮಿಳು, ಮಲಯಾಳಂ ಸ್ವಲ್ಪ ಮಿಕ್ಸ್ ಆಗಿ ಸಾಂಬಾರ್ನಾಗಿ ಬರ್ತದೆ ಸ್ವಲ್ಪ.
ಸಂತು ಕೋಟೆಯನ್ನು ಬಂದರು ದಾದೆ ಬಿರಿಯಾನಿ ತಿಂತಾರ ಭಾರಿ ನೀರು ಪರ್ಪರ್ ಹಾಯ್ ಸಂತನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬತ್ತಿನಿಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ ಬಿರಿಯಾನಿ ತಿಂತಿದ್ದೆ ಅವು ಬೆಚ್ಚ ನೀರು ಬರ್ಪಿನಿ ನಾನು ಅಂತ ಪಾತೆರೊಂದು ಉಪ್ಪತ್ತೆ ಐಕೆ ಒಂಚೂರು ಕಿರಿಕಿ ಯಾರ್ಪುಣ ಒಂದು ಐಕೆ ನಿಮಗೆ ಇಷ್ಟ ಲ್ಯಾಂಗ್ವೇಜ್ ಬರುತ್ತೆ ಬ್ರೋ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಮಗೆ ಒಂದು 4-5 ಬರ್ತದೆ ರಮೇಶ್ ಬಂದರು ಹಾಯ್ ಪಿಯರನ್ನ ಬಂದ್ರು ಉನ್ ಪೀರನ್ನ ಹಾಯ್ ರಮೇಶ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ DK ಬೋಡೆ ಒಡಕಾಗಿ ಅನ್ನೋದಿರು ಲೈಫ್ ಬ್ಯೂಟಿಫುಲ್ ಅಂತಿದ್ದಾರೆ ಓಕೆ ಮೀಸಿಲಿ 5 ಭಾಷೆ ಬರುತ್ತನ್ನ ಸೂಪರ್ ಅಂತಿದ್ದಾರೆ ಹೌದು 5 ಭಾಷೆ ಮಾತಾಡ್ಬೋದು ಕನ್ನಡ ತುಳು ಇಂಗ್ಲೀಷ್ ಹಿಂದಿ ಮರಾಠಿ ತಮಿಳ್ ತೆಲುಗು ಕೊಂಚ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಯಾವೇ ದಾದಾ ನೀವು ಅಯ್ಯೋ ಆಪಿನ ತೋಜಿ 44 ತೋಜೊಂದುಂಡಿ ಇಂಕ್ 5 ಭಾಷೆ ಬರುತ್ತೇನೆ ಸೂಪರ್ ಅಂತಿದ್ದಾರೆ ಲೈಫ್ ಬ್ಯೂಟಿಫುಲ್ಲು 5 ಲ್ಯಾಂಗ್ವೇಜ್ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ನಿಮ್ಮದು ಅಂತಿದ್ದಾರೆ ಹೌದಾ ಥ್ಯಾಂಕ್ ಯು ಆಂಡಲ ಹೌದೇ ಉಲ್ಲರು ನಿಂಗುಲು ಬ್ಯಾರಿ ಭಾಷೆ ಉಂಡು ಅನ್ನ ಅಂಡಲ ಓಡೆ ಉಳ್ಳಾರು ನಿಂಗುಲು ಬ್ಯಾರಿ ಭಾಷೆ ಉಂದು ಅನ್ನ ಅಂದತೆ ಹೆಂಗೆ ಗೊತ್ತಿತ್ತೀನಿ ತುಂಬ ಪಾತಿರಂತೆ ಅನ್ನು ಪಂಡ ಎಂಕಲ ಇಲ್ಲ ಕೈತಲ್ ಪೂರ ಅಕ್ಕಲು ಉಳ್ಳೇರತೆ ಅಂಚೆ ಎಂಕಲು ಎಡ್ಡೆ ಕ್ಲೋಸ್ ಪೂರ ಇತ್ತ ಮಸ್ತ್ ಪಾತೆರೊಂದು ಪೂರ ಇತ್ತ ಎಡ್ಡೆ ಅಂಚನೆ ಭಾಷೆಲ್ಲ ಪಾತೆರಂತೆ ಅನ್ನಂತೆ ಇತ್ತೆ ಬರ್ಪೂಜಿ ಮಾತ್ರ ಅವ ಮರೆತು ಹೋದನಂತೆ ಒಂದು ವಿಷಯ ಗೊತ್ತಾ ಹೇಳಿ ಮೆಸ್ಸಿ ತಮಿಳು ಕೂಡ பேசுங்களா நீங்க சூப்பர் அண்ணா தமிழ் கொஞ்சம் பேசுங்க சாப்பிட்டியான் எப்படி இருக்காங்களா ದಿವ್ಯಾ ಸಂಪತ್ ಬ್ರೋಗೆ 10 ಭಾಷೆ ಬರುತ್ತೆ ಹೌದಾ ಓಕೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಹೌದು ವೇದವತಿ ಕಳಿಸ್ತಾ ಇದ್ದಾರೆ ನಾಳೆ ಫ್ರೀ ಇರ್ತೀರಾ ಬ್ರೋ ನಾನು ಡೈಲಿ ಲೈವ್ ಮಾಡ್ತಾ ಇರ್ತೇನೆ ಫ್ರೀ ಯಾವಾಗಲೂ ಇರಲ್ಲ ಬೆಳಿಗ್ಗೆಯಿಂದ 8 to 5:30 ಡ್ಯೂಟಿ ಉಂಟು ನಂತರ ನಮ್ಮದು ಸ್ವಲ್ಪ ಕೆಲಸ ಉಂಟು ಪರ್ಸನಲ್ ಅದಾದಮೇಲೆ ಲೈವ್ ಸ್ಟಾರ್ಟ್ ಆಗ್ತದೆ ಊಟಕ್ಕೆ ಹೋಗೋಣ ಅಂತಿದ್ದಾರೆ ಹೋಗಿ ಊಟ ಮಾಡಿ ಬನ್ನಿ ಆಯಿತಾ ಸಂಪತ್ತನ್ನ ದಿವ್ಯಾ ಹೋಗಬೇಡಿ ನಿಲ್ಲಿ 10 ಮಿನಿಟ್ ಅಂತಿದ್ದಾರೆ 10 ಮಿನಿಟ್ ಏಕ್ ಮಿನಿಟ್ ಅದು ಹೇಳೋಕ್ಕೆ ಬಂದೆ ಈಗ ರಿಯಲ್ ಆಗಿ ಹೋಗ್ತಿದ್ದೀನಿ ಸಂಪು ಗುಡ್ ನೈಟ್ ಅಂತಿದ್ದಾರೆ ಓಕೆ ನಿಲ್ಲಿ ಒಂದು 50 ಹಾಕಿ ಓಡಿ 50 ಹಾಕಿ ಹೋಗಿ ಅಲ್ಲ ನಿಮ್ಮ ಜೊತೆ ನಾಳೆ ಊಟಕ್ಕೆ ಹೋಗೋಣ ಬ್ರೋ ನಮ್ಮ ಜೊತೆ ಊಟಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಇದೆ ಸರ್ ಶೀಲಾವತಿ ಬಂದರು ಹಾಯ್ ಶೀಲಾವತಿ ಹಾಯ್ ಆಶಿ ವೆಲ್ಕಮ್ ಟು ಲೈವ್ ಆಫ್ಟರ್ ಲಾಂಗ್ ಟೈಮ್ ಏನಾಯಿತು ದಾನೆ ಬರೋದಿದ್ದಾರೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಥ್ಯಾಂಕ್ ಯು ಸೋ ಮಚ್ ತಮಿಳ್ ಪೇಸ್ರಂಗ್ಲಣ್ಣ ಅಂಚ ಪಲ್ನೆ ತಮಿಳ್ ಪೇಸ್ರಣ್ಣ ಇರೇಗ ಪೂರ ಲ್ಯಾಂಗ್ವೇಜ್ ಗೊತ್ತುಂಟು ದೇಖೋ ವೇದಾವತಿ ಸಿಸ್ಟರ್ ಕೋ ಸಬ್ ಲ್ಯಾಂಗ್ವೇಜ್ ಆತಾ ಹೈ ಸಂಪನ್ನ ಕಲಿಸಿ ನಾವು ಹೋಗೋದು ಅಂತಿದ್ದಾರೆ ಲೈಫ್ ಬ್ಯೂಟಿಫುಲ್ ಯಾಕೆ ಕಷ್ಟ ಬ್ರೋ ಯಾಕಂದರೆ ನಾನು ಊರಲ್ಲಿ ಇಲ್ಲ ದಿವ್ಯರಾಜ್ ಹೋಗಿ ಮಲಗಿ ಸಂಪು ಅಂತಿದ್ದಾರೆ ಇಲ್ಲ ಅವರು ಮಲಗಲಿಕ್ಕಿಲ್ಲ ಅವರು 50 ಆದಮೇಲೆ ಮಲಗೋದು ಲೈಫ್ ಬ್ಯೂಟಿಫುಲ್ ಬನ್ನಿ ಬ್ರೋ ಪ್ಲೀಸ್ ಅಂತಿದ್ದಾರೆ ಸಂಪತ್ತನ್ನ ನಿವ್ಯ ಯಾಕೆ ನಿದ್ದೆ ಬರಲ್ವಾ ಪದೆಯಲ್ಲಿ ಪೆರ್ಮರಿ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಅಚ್ಚ ಒಂದು ದಿವ್ಯ ಮೇರ ನಮ್ಮ ಮುದ್ದುಶ್ರೀ ಹತ್ತದ ಮುದ್ದುಶ್ರೀ ಬತ್ತೀರ ಓಕೆ ಮುದ್ದುಶ್ರೀ ಬಂದಾಗಡೆ ಮುದ್ದುಶ್ರೀ ಬತ್ತೀರ ಮಾರೆ ವೆಲ್ಕಮ್ ಟು ಲೈವ್ ಮುದ್ದುಶ್ರೀ ಥ್ಯಾಂಕ್ ಯು ಸೋ ಮಚ್ ಬತ್ತೆ ಲೈಕ್ ಕೊರ್ಲೆ ಯಾನ್ ಸಾರಿ ಕೊಡೆ ಇರು ಬರ್ಪೆ ಬಂದು ಪೋಯ್ಬೇಕು ಯಾನ್ ಲೈವ್ ಬಂದು ಮಂತೆ ಪೂರ ಪೋಯಿರು ಅಂಚ 0 ಅಂಡ್ ಬೊಕ್ಕ ಯಾನ್ ಬಂದು ಮಂತೆ ಅವೇ ಬೇಜಾರು ಮನ್ಪೊಚ್ಚಿ ವನಸಾಂಡೆಗೆ ಏನಂದ್ರೆ ವನಸಾಂಡೆ ಶೀಲವತಿ ಅಮರೇಶ್ ಪಾಟೀಲ್ ಬರ್ತೀರಿ ಹಾಯ್ ಅಮರೇಶ್ ಅಣ್ಣ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ 1 2 3 4 ಎಷ್ಟು ಇದ್ರೂ ಕೊಡಿ ತೊಂದರೆ ಇಲ್ಲ ಗುಡ್ಡದ ಭೂತ ಉಂಡು ಸಂಪು ಅನ್ನೊಂದುಲ್ಲೇರಿ ಲೈಫ್ ಬ್ಯೂಟಿಫುಲ್ ನೀವು ಪರಂಗಿ ಬೇಟೆಯಾಡಿ ಇಲ್ಲವ ಬ್ರೋ ನಾನು ಪರಂಗಿ ಬೇಟೆಯಲ್ಲಿ ಇಲ್ಲ ನಾನು ದುಬೈಯಲ್ಲಿದ್ದೀನಿ ಅಮರೇಶ್ ಅನ್ನ ಹಾಯ್ ಅಂತಿದ್ದಾರೆ ಮುದ್ದುಶ್ರೀ ಬಾಯ್ ಅನ್ನ ಬಂದ್ರೆ ಹೌದಾ ನೀ ಮುದ್ದು ಬಲಿಪುನ ಬೇಲಂಡೆ ಓಕೆ ಶೀಲಾವತಿ ಕಜಿಪು ದಾದೆ ಕಜಿಪು ಸಾಂಬಾರ್ ಎಂಕ್ ಇರೇಗ ದಾದೆ ಕಜಿಪು ಸಂಪತ್ತನ್ನೇ ದಿವ್ಯ ಪೋಡಿ ವರತೆ ಇರು ಒಂದೊಂದು ಒಂದು ದಿವ್ಯ ಏರಿಂದ ಗೊತ್ತಾತಿ ಜತ್ತ ಇಂಕ್ ಅಮರೇಶ್ ಪಾಟೀಲ್ ಸಂಪತ್ತನ್ನ ಊಟ ಆಯ್ತಾ ಅಂತಿದ್ದಾರೆ ಸಂಪತ್ತನ್ನ ಪುಕ್ಕಿಯಲ್ದಿ ಇರು ದಿವ್ಯ ಬನದಲ್ಲೇರಿ ಯಾರೆಲ್ಲ ಲೈವಿಗೆ ಲೈಕ್ ಕೊಡ್ಲಿಕ್ಕೆ ಬಾಕಿ ಉಂಟು ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೆ
ಪ್ರಿಯಾಂಕನವರು ನಿದ್ದೆ ಬರ್ತಿಲ್ಲ ಮಾರೆ, ಅದಕ್ಕೆ ಲೈವಿಗೆ ಬಂದೆ. ಇರಿ ಇರಿ, ಇನ್ನೊಂದು 50 ಆಗಲಿ ಮತ್ತೆ ಹೋಗಿ ಆಯ್ತಾ, ಒಟ್ಟಿಗೆ ಹೋಗೋಣ ಎಲ್ಲರೂ. ಕೂತ್ಕೊಳ್ಳಿ, ಅವರು ಸಹ ಇದ್ದಾರೆ ನಮ್ಮ. ದಿವ್ಯ ನರಮಣಿ ಮಾರ್ಯ ಬಣದಲ್ಲಿರು, ಶೀಲಾವತಿ ಕಪೀರ ಬಣದಲ್ಲಿರು, ವೇದಾವತಿ ನಲ್ಪತ್ತೆ ಲೈಕ್ ಡನ್ ಬಣದಲ್ಲಿರು. ಥ್ಯಾಂಕ್ ಯು. ಹರೀಶನ್ನೇ ಬರ್ತೀರಾ? ಹಾಯ್ ಹರೀಶನ್ನ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್. ಈರುವರೆ ಬರ್ತಾರೆ ಕಡೆ ಹತ್ತಿತ್ತೇನೆ ಬತ್ತಿನ. ಸೂಪರ್ ಬಣದಲ್ಲಿರು, ಸೂಪರ್ ಸೂಪರ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ, ಲೈವ್ಗೆ ಲೈಕ್ ಕೊಡ್ಲಿಕ್ಕೆ ಬಾಕಿ ಇದ್ರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ರಾಧಿಕಾ ಸಿಸ್ಟರ್ಗೆ ಏರ್ನ ಕಂಪ್ಲೇಂಟ್ ಪನ್ಪೆ ಬಣದಲ್ಲಿರು, ಹರೀಶನ್ನ ಸಪೋರ್ಟ್ ಮಾಡ್ತದಲ್ಲಿರು. ಸಂಪತ್ತನ್ನೇ ಪ್ರಿಯ ನಿಮ್ಗೇನ ಪಜೆಯಲ್ಲಿ ಪೆರ್ಮರಿ ಬಂದಿದೆ ಅಂತಿದ್ದಾರೆ. ಅವಿನಾಶ್ ನಾಯಕ್ ಗುಡ್ ನೈಟ್ ಬಣದಲ್ಲಿರು. ಥ್ಯಾಂಕ್ ಯು ಅವಿನಾಶ್ ಬ್ರೋ, ಸಪೋರ್ಟ್ ಮಾಡ್ತೀನಿ. ಫಸ್ಟ್ ಹಿಡಿದು ಲಾಸ್ಟ್ ಮುಟ್ಟ ಇರ್ತಾರೆ ಇರು. ಥ್ಯಾಂಕ್ ಯು ಸೋ ಮಚ್. ಡೈಲಿ ಉಪ್ಪರ್. ಥ್ಯಾಂಕ್ ಯು ಇರೆಗೆ. ಇನ್ನೊಂದು 4 ಲೈಕ್ ಬೇಕಾಗಿದೆ. ಯಾರಾದರೂ ಲೈಕ್ ಕೊಡ್ತೀರಾ? ಕೊಡಿ ಬೇಗ ಬೇಗ. ಸಂಪತ್ತನ್ನೇ ದಿವ್ಯಾ ಯಾರು ನಾನು ಏನು ಮಾಡಿದೆ ಅಂತ ಹೇಳ್ತಿದ್ದಾರೆ. ಪ್ರಿಯಾಂಕರವರೇ, ನಾಳೆ ಬೆಳಿಗ್ಗೆ ಎಂಥದ್ದು ಚಾಯಕ್ಕೆ ಬೊಕ್ಕ ವಿಶೇಷದಾದೇವೇನೆಂದರೆ ವಿಶೇಷ ಎಂಕಲ ದಾಲಜ್ಜಿ ಸಿಸ್ಟರ್ ನಿಖಲ ದಾದ ಉಂಟು ವಿಶೇಷ ಪಲ್ನೆ ಎಲ್ಲ ಸ್ಟಾರ್ಟ್ ಆದನ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದನತ ಎಂಚೆತ್ತಂಡೆ ಸ್ಪೆಷಲ್ ಕ್ಲಾಸ್ ದಾದೆತ್ತನಿನಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಮೆಂಬರ್ ಮನಸ್ಸಿದ್ದವರು ಮೆಂಬರ್ ಆಗಿ. 47 ಲೈಕ್ ಆಗಿದೆ. ಥ್ಯಾಂಕ್ ಯು. ಸಿಂಗಮ್ ಬರ್ತೀರ? ಹಾಯ್ ಸಿಂಗಮ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓ ನಿಮಗೆ 23 ನಮ್ಮ ಮಗಳಿಗೆ ಚಾಲಾಗಿದೆ ಇವತ್ತು. ದಿವ್ಯ ದೇವರ ನಾಳೆ ಸಿಗೋಣ, ಗೋಳಿ ಬಜೆ ಬಿಸಿ ಬಿಸಿ ಸಿಗುತ್ತೆ ಸಂಪುಗೆ ಅಂತಿದ್ದಾರೆ. ವೇದತೆಕ್ಕ ಸಂಪತ್ತನ್ನೇ ಉಳ್ಳರು ಒಣಸಾಂಡೆಗೆ ಏನಂದುಳ್ಳರು, ಓಳ್ಳರು ಒಣಸಾಂಡೆಗೆ ಏನಂದುಳ್ಳರು. ಸಂಪತ್ತನ್ನೇ ದಿವ್ಯ ಅಂತ ಹೇಳ್ತಂದುಳ್ಳರು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ನೋಡುವ. ಒಂದು ಲೈಕ್ ಕೊಡದವ್ರು ಲೈಕ್ ಕೊಡಿ. ವಿಚ್ ಲ್ಯಾಂಗ್ವೇಜ್ ಯು ಆರ್ ಟಾಕಿಂಗ್? I am talking Tulu bro, Tulu and Karnataka. Where are you from bro? I can speak Hindi also if you want in Hindi, or you can speak in English also, or Marathi. We can speak, no problem. ಹೇಳಿ ಏನು ಹೇಳಿ ದಿವ್ಯಾ ಅಂತಿದ್ದಾರೆ. ಶೀಲಾವತಿ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು ಸೋ ಮಚ್ ಶೀಲಾವತಿ, ಬಾಯ್ ಬಾಯ್, ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್ ಟು ಯು. ದಿವ್ಯಾ ಸಂಪು ಮನದಲ್ಲಿರು. ಸಂಪತ್ತನ್ನೇ ಏನು ಹೇಳಿದೆ ದಿವ್ಯಾ ಅಂತಿದ್ದಾರೆ. ಶೀಲಾವತಿ ಬಾಯ್ ಓಕೆ. ಮತ್ತು ಸಿಂಗಮ್ ವೆರ್ ಆರ್ ಯು ಫ್ರಮ್ ಬ್ರೋ? ಹೋಗಿ ಮಲಗಿ ಅಂತಿದ್ದಾರೆ. ಹೌದು, ಅವರಿನ್ನು ಹೋಗಿ ಮಲಗುವುದೇ. ಒಂದು 50 ಮಾಡಿ ಮತ್ತೆ ಎಲ್ಲರೂ ಮಲಗುವುದೇ, ನಾವು ಸಹ ಮಲಗುವುದೇ, ಮತ್ತೆ ಕೂರ್ಲಿಕ್ಕಿಲ್ಲ. 48 ಲೈಕ್ ಡನ್ನ. ಓಕೆ 48 ಆಯ್ತು, ಇನ್ನೆರಡು ಬೇಕು. ಪಿನ್ ಐಡಿಗೆ ಕನೆಕ್ಟ್ ಆಯ್ತನ್ನ. ಆಯ್ ಅಣ್ಣ, ಓ ಥ್ಯಾಂಕ್ ಯು ಮುದ್ದು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಏನು ಐಟ್ಲ ಲೈವ್ ಮನ್ಪುನ ಪ್ಲ್ಯಾನ್ ಮನ್ಪೆ ಒಂಜಿ ಚೂರು ಒಂದು 2 ದಿನ ಬೊಕ್ಕ ಅಪ್ರೂವಲ್ ಆಯ್ಬೊಕ್ಕ ಇನ್ನಿತ್ತ ಟ್ರೈ ಮನ್ಪೆ. ಓ ಎಸ್, ನೈಸ್ ಟು ಮೀಟ್ ಯು ಒಣಂದಿದೆ. ಥ್ಯಾಂಕ್ ಯು ಸೋ ಮಚ್, ನೈಸ್ ಟು ಮೀಟ್ ಯು ಟು. ಸಿಂಗಮ್ ವೇರ್ ಆರ್ ಯು ಫ್ರಮ್? ಯು ಆರ್ ನಾಟ್ ಟೆಲ್ ಸ್ಟಿಲ್ ನಾವು. ಯಾಕೆ ದಿವ್ಯಾ ನೀವು ಮಲಗಿ ನಾರಾಯಣನ್ನೇ ಪೋಯರೆ ಅನ್ನ ಕೇಂದ್ರ ಅಕ್ಕುಲ್ಪುರ ಬೇಗ ಜಪ್ಪುನಿ. ಹೈಡ್ ಅಲ್ಲಿ ಇರುವವರು ಕಮೆಂಟ್ ಮಾಡ್ರಪ್ಪ. ಹೌದೌದು, ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಇದು ನಮ್ಮ ಇವರೇ ಅಂತ ಆಗ್ತದೆ. ಯಾರು ಏರು ಮಾರೆ ಮಂದಾರಕ್ಕ. ಮಂದಾರಕ್ಕನ ಮೇಲೆ ನನಗೆ ಸ್ವಲ್ಪ ಡೌಟು ಇದೆ. ಕೋಷ್ಟಕ್ಕ ಕ್ರಾಸ್ಟಕ್ಕ ಹಾಯ್ ಮುದ್ದು ಅಕ್ಕ ಅಂತಿದ್ದಾರೆ. ಕ್ರಾಸ್ಟಕ್ಕನ ಮುದ್ದು ಸಿಸ್ಟರ್ ಹರೀಶನ್ನ ಹಾಯ್ ಪಣಂದಿದ್ದಾರೆ. SLP ಪವನ್ ಬರ್ತೀರಾ? ಹಾಯ್ ಅನ್ನ ಪಣಂದಿದ್ದಾರೆ. ಹಾಯ್ SLP ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಪಿನ್ ಐ ಡಿ ಇದೆ, ಅದಕ್ಕೊಂದು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಮುದ್ದು ಸಿಸ್ಟರ್ ಸರಿತಾ ಹಾಯ್ ಪಣಂದಿದ್ದಾರೆ. ಸಿಂಗಮ್ ಇಟ್ಸ್ ಸೀಕ್ರೆಟ್ ಪಣಂದಿದ್ದಾರೆ. ಓ ಮೈ ಗುಡ್ನೆಸ್, ವೈ ಯು ಕ್ಯಾನ್ ಟೆಲ್ ದ ಸ್ಟೇಟ್ ಬ್ರೋ, ವೇರ್ ಆರ್ ಯು ಫ್ರಮ್? SLP one today dinner special Anna. There is not any special bro. Just I had only kadubu and sambar. My favorite. ಅಯ್ಯೋ ಅಣ್ಣ, ಮಂದರನು ಅಲ್ಲ ಸಿಂಧೂರನು ಅಲ್ಲ ಬ್ರೋ, ನಾ ದಿವ್ಯಾ ಅಷ್ಟೇ. ಐ ಆಮ್ ಫ್ರಮ್ ಕೂರ್ಗ್ ಅಂತಿದ್ದಾರೆ. ಏನು ಏಕೋ ನೀವು ಮಾತಾಡುವ ಸ್ಟೈಲ್ ನೋಡಿದರೆ ನಮಗೆ ಅವರನ್ನು ನೆನಪಿಸ್ತಾ ಉಂಟು. ಅದೇ ದಿವ್ಯ ತುಳು ಬರ್ಪುಣ ಅನ್ನವನಂದ್ರೆ ಅಂದ್ರೆ ಅವೇ ತುಳು ಬರ್ಪುಣಾರೆಗೆ
ಅಂಚನೆ ಹರೀಶನ್ನೇ ಆಯ್ ಮುದ್ದು ಸಿಸ್ಟರ್ ಬಣ್ಣದುಳ್ಳೇರೆ. ಹೌದು, ಯಾರೆಲ್ಲ ಲೈವಲ್ಲಿ ಲೈಕ್ ಕೊಡಲಿಕ್ಕೆ ಬಾಕಿ ಇದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ನಮ್ಮ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕನೆಕ್ಟ್ ಆಗಿ. ಸಿಂಗಮ್ ಐ ಎಮ್ ಫ್ರಮ್ ಪರಂಗಿಪೇಟೆ ಬಣ್ಣದುಳ್ಳೇರೆ. ಓ ಸಿಂಗಮ್ ಅಭಿ ಪತಾ ಚಲಾ. अभी पता चला. ओके चलो कीप इट अप नो प्रॉब्लम. ಮುದ್ದುಶ್ರೀ ಹರೀಶಣ್ಣ ಯಾರು ಪೋಪೆ ಅವೇ ಬಂದಿದ್ದಾರೆ. ಓಕೆ ಮುದ್ದುಶ್ರೀ ಎಲ್ಲೇ ಬಲೆ ಥ್ಯಾಂಕ್ ಯು. ಫೇಕ್ ಐಡಿ ಅತ್ತತೆ ಅನ್ನ ಇಜ್ಜಿಜಿ ಫೇಕ್ ಐಡಿ ಅತ್ತಪ್ಪ ಎಡ್ಡೆ ಐಡಿ ಬಟ್ ಆರು ಏರ ನಂಗೆ ಗೊತ್ತಿತ್ತಿನಾರೆ ಎಂದ ಅಪ್ಪನಿ ಚಾನೆಲ್ ದಾರೆ ನಮ್ಮ ಏರ ನಮ್ಮ ಸಪೋರ್ಟಿಂಗ್ ಚಾನೆಲ್ ದಾರೆ. ದಿವ್ಯರಾಜ್ ನನ್ನ ಯಾನ್ ಸಿ ಐಡಿ ಯಾನ್ ಪತ್ತು ಪಂಡಲ ನನ್ನ ಸಂಪತ್ ಬ್ರೋಗು ಗೊತ್ತು ಒಂದೊಂದಲ್ಲಿ ಅಷ್ಟೇ. ಹೌದೌದು ವೇದಾವತಿ ಅಕ್ಕ ಮಲ್ಲಿಕಾ ಅಕ್ಕ ಬರ್ಪುಜೀರನ್ನ ಇತ್ತೆ. ಹಾಂ 2 ದಿನ ಆಡಿ ಬೈಜೀರ ಮುರಣಿ ಬೈದೇರಿ ಕೊಡೆ ಬೈಜೀರ ಅಂದ ಅಪ್ಪನಿಗೆ ಕೋಡೆಲಿಲ್ಲ ಬೈಜೀರ ಅಂದ. ಹರೀಶನ್ನೇ ಹಾಯ್ ಮುದ್ದು ಬನೊಂದುಲೇರಿ. ಹೌದು 11 ಮಂದಿ ಇದ್ದೀರಾ ಐಡಲ್ಲಿ. ಯಾರಾದರೂ ಮಾತಾಡಲಿಕ್ಕೆ ಮನಸ್ಸಿದ್ರೆ ಕೆಳಗೆ ಬಂದು ಮಾತಾಡಿ. ನನಗೆ ಮಾತಾಡಿ ಬಚ್ಚಿ ಹೋಗಿದೆ. ಸೊ ನೀವು ಸ್ವಲ್ಪ ಮಾತಾಡಿ ಲೈಕ್ ಕೊಡಿ ಎಲ್ಲರೂ. ಒಂದು 50 ಆಗಲಿ ಅಂತ ನಾವು ಕೂತಿದ್ವಿ, ಇಲ್ಲದ್ರೆ ಈಗ ಬಂದ್ ಮಾಡ್ತಿದ್ದೇವೆ ನಾವು. ಆದರೂ ಎಲ್ಲ ಇಂಟ್ರೆಸ್ಟಿಂಗ್ ಉಂಟದು ನಾವು ಮಾತಾಡ್ತಾ ಇದ್ದೇವೆ ಅಂದರೆ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ. ಸೊ ದಟ್ ಈಸ್ ಗುಡ್. ಸಿಂಗಮ್ ಗೆಸ್ ಹೂ ಐ ಆಮ್. ಐ ಆಲ್ರೆಡಿ ಗೆಸ್ ಇಟ್ ಬ್ರೋ. ಇಟ್ಸ್ ಓಕೆ ಕೀಪ್ ಇಟ್ ಅಪ್. ಸಂಪತ್ತನ್ನಿ ದಿವ್ಯ ಹೌದಾ ಅಂತಿದ್ದಾರೆ. ದಿವ್ಯರಾಜ್ ನೋ ಬ್ರೋ ಫಸ್ಟ್ ಟೈಮ್ ನಾ ಜಾಯಿನ್ ಆಗಿದ್ದು ಬಟ್ ಸಂಪತ್ ಬ್ರೋ ಗೊತ್ತಿರೋರು. ಸೊ ಹೌದಾ ಓಕೆ ನೋ ಪ್ರಾಬ್ಲಮ್. ನಮಗೊಂದು ಇನ್ಸ್ಟಾಗ್ರಾಮಲ್ಲಿ ನೀವು ಹಾಯ್ ಕಳಿಸಿ ಆಯಿತಾ. ನಮ್ಮ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಉಂಟು, ಲಿಂಕ್ ಉಂಟು, ಅದರಲ್ಲಿ ಹಾಯ್ ಕಳಿಸಿ, ನಾವು ನಿಮಗೆ ಹಾಯ್ ಕಳಿಸ್ತೇವೆ. ನಾವು ನೋಡ್ತೇವೆ ನೀವು ಹೇಗಿದ್ದೀರಾ ಏನು ಯಾರು ಅಂತ. ಫೋಟೋ ನೋಡಿದರೆ ಗೊತ್ತಾಗ್ತದೆ ನನಗೆ ಯಾರು ಅಂತ. ಇನ್ಸ್ಟಾ ಎಫ್ ಯಾವುದು ಯೂಸ್ ಮಾಡಲ್ಲ ಬ್ರೋ. ಹೌದಾ ಇದು ಈ ಡೈಲಾಗ್ ಯಾರೋ ಹೇಳಿದರು ಮಾರೆ. ಯಾರು ಸುಮಕ್ಕ ಆಗ್ತದ ಮಾರೆ. ಸುಮಕ್ಕ ನೋಡೋಣ ಯಾರಂತ. ಓಕೆ ನೋ ಪ್ರಾಬ್ಲಮ್. ಒಳ್ಳೇದು ಅದೆಲ್ಲ ಯೂಸ್ ಮಾಡೋದಿದ್ರೆ ಒಳ್ಳೇದು, ನೋ ಪ್ರಾಬ್ಲಮ್. ಹೀಗೆ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೇರಿ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಐಡಿಯಲ್ಲಿ ನಾವು ಲೈವ್ ಸ್ಟಾರ್ಟ್ ಮಾಡ್ತೇವೆ ಈ ವಾರ ಇಲ್ಲ ಬರುವ ವಾರದಿಂದ. ಸೊ ಆಗ ಎಲ್ಲ ಅದರಲ್ಲಿ ಬಂದು ತುಂಬ ಸಪೋರ್ಟ್ ಮಾಡಿ. ಇಲ್ಲ ಓಕೆ ನೋ ಪ್ರಾಬ್ಲಮ್ ದಿವ್ಯಾರವರೇ. ನಾವು ಅಷ್ಟೇ ಸುಮ್ಮನೆ ಹೇಳಿದ್ದು ಅಷ್ಟೇ. ನನಗೆ ಹಾಗೆ ಒಂದು ಆಯಿತು ಯಾರೋ ನಮಗೂ ಗೊತ್ತಿರುವವರು ಈಗ ಇದು ಮೆಸೇಜ್ ಮಾಡೋದಂತ. ಅಂದರೆ ಚಾನಲ್ಗೆ ಯಾವಾಗಲೂ ಬರ್ತಾರಲ್ಲ. ಈಗ ಎಂತ ಗೊತ್ತುಂಟ, ಚಾನೆಲ್ ಇಲ್ಲದಿದ್ದರೆ ಎಷ್ಟು ಸಲ ಹೆಸರು ಚೇಂಜ್ ಮಾಡ್ಬೋದು. ಅದಕ್ಕೆ ನಮ್ಮದು ಮೈಸೂರು ಕೂರ್ಗು ನೇಟಿವ್. ಸೊ ನಮ್ಮ ಮಾತು ಹೀಗೆ. ಹೌದಾ ಓಕೆ ಸಂಪದನೆ ಅಣ್ಣ ಒಂದು ಯಾನ್ ಪೋಪಿನ ಲೈವ್ ಬರ್ಪೇರು ಅಂದೆ. ಓಕೆ ನೋ ಪ್ರಾಬ್ಲಮ್. ಒಕ್ಕಡೆ ಕುಶಾಲ್ ಮಂತೀನಿ. जीता था जिसके लिए मरता था. Bro, have you done dinner? Yes bro, I done dinner like 7 o'clock. 2 hours completed now. ಸಂಪದನ್ನಿ ದಿವ್ಯ ಪಾಪದ ಹುಡುಗಿ ಮಾರ್ರೆ. ಹೌದು ವೇದಾವತಿ ಅಕ್ಕ ಒಂಜಿ ಸಾಂಗ್ ಪಲ್ಲೆ ಅಣ್ಣ ಓಪ ನೋಡು. ವೇದಾವತಿ ಸಿಸ್ಟರ್ ಯಾವ ಸಾಂಗ್ ಬೇಕು ನಿಮಗೆ ಹೇಳಿ. ಹಿಂದಿ ಸಾಂಗ್ ಆವ. ಓಹೋ जीता था जिसके लिए मरता था. जीता था जिसके लिए मरता था. एक ऐसी लड़की थी जिसे मैं प्यार करता था. एक ऐसी लड़की थी जिसे मैं प्यार करता था. कितनी मोहब्बत
है मेरे दिल में, कैसे दिखाऊं उसे, कैसे दिखाऊं उसे। दीवानगी ने पागल किया है, कैसे बताऊं उसे, कैसे बताऊं उसे। मिटाने से भी ना मिटेगी मेरी दास्तां। एक ऐसी लड़की थी जिसे मैं प्यार करता था। एक ऐसी लड़की थी जिसे मैं प्यार करता था. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಇದು ನನ್ನ ಫೇವರೇಟ್ ಸಾಂಗ್. ಸರ್ಚ್ ಮಾಡಿ ನಾಳೆ ಲೈವಲ್ಲಿ ಹೇಳಬೇಕು. ನೀವು ಚೆನ್ನಾಗಿ ಚಾಲೆಂಜ್ ನನ್ನ ಕಡೆಯಿಂದ. ಓಕೆ, ಮೀನಿಂಗ್ಫುಲ್ ಸಾಂಗ್. ನೀನೆಲ್ಲಿ ನಡೆವೆ ದೂರ, ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ. ನೋಡುವ, ಸಿಗ್ತಾ ನೋಡುವ. ಓಕೆ, ಗುಡ್ ಅನ್ನ ಅಂತಿದ್ದಾರೆ. ಲಾಸ್ಟ್ ಪ್ಯಾರಾಗ್ರಾಫು. ಮೇರಿ ನಜರ್ ಮೇ ಮೇರಿ जिगर में तस्वीर है यार की, तस्वीर है यार की। मेरी खुशी क्या, जिंदगी क्या, सौगात है प्यार की, सौगात है प्यार की। उसके लिए है मेरे तो ये दोनों जहां। एक ऐसा लड़का था जिसे मैं प्यार करता था. ಥ್ಯಾಂಕ್ ಯು. ಯಾರು ಸಂಪತ್ತನ್ನು ಹೋದ್ರೆ ನೀವು? ಓಕೆ, ನಾವು ಲೈವ್ ಬಂದ್ ಮಾಡುವಾಗಾದರೆ. ಯಾರಿಲ್ಲ ಅಂದರೆ ವೇದಾವತ್ಯಕ್ಕೊಬ್ಬರೇ ಇದ್ದಾರೆ ಪಾಪ. 7 ಮಂದಿ ಇದ್ದಾರೆ, ಆದರೆ ಯಾರು ಮಾತಾಡಲ್ಲ. ಏನಾಯಿತು ಎಲ್ರಿಗೂ? ಸ್ವಲ್ಪ ಮಾತಾಡಿ. ಇನ್ನೊಂದು 2 ಲೈಕ್ ಬೇಕಂತಲ್ಲ, ಅದನ್ನು ಮಾಡಿ. 47 ಉಂಟು. ಏನಾಯಿತು ನಿಮಗೆ ಈ ದಿನ? ಏನಾಯಿತು? ಯಾಕೆ ಆಯ್ತು ಈ ದಿನ? ಯಾಕೆ ಆಯಿತು? ಓ ಹೋ 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 ಹೋ. 48 ಅಂತಿದ್ದಾರೆ. ಸಂಪಾದನೆ ಒಳ್ಳೆಯರು. ಒಂದೇ ಬಳ್ಳಿಯ ಹೂಗಳು ಫಿಲಮ್ ನೇಮ್. ಒಂದೇ ಬಳ್ಳಿಯ ಹೂಗಳು ಅದು ನೋಡುವ. ನನಗೆ ಅದು ದಾಟಿಯೇ ನನಗೆ ಗೊತ್ತಿಲ್ಲ. ಸೊ ಆಡ್ಲಿಕ್ಕೆ ಆದರೆ ನಾನು ಆಡ್ತೇನೆ, ಗೊತ್ತಿದ್ರಿ. ಓ, ಮೊಹಮ್ಮದ್ ರಫೀದ್ ಸಾಂಗ್ ಇದು. ಕಾಲ್ ಲವ್ ಸಿಂಗಿಂಗ್ ಬ್ರೋ ಅಂತಿದ್ದಾರೆ. ಎಸ್ ಅಂತಿದ್ದಾರೆ. ಅದು ಆಡಲಿಕ್ಕೆ ತುಂಬ ಕಷ್ಟ ಇರ್ಬೋದು. ಮೊಹಮ್ಮದ್ ರಫಿ ಸರ್ ಆಡಿದಾಗ ಹಾಡಂದರೆ ಭಾರಿ ಕಷ್ಟ ಇರ್ತದೆ. ನೋಡುವ, ನಾನು ಟ್ರೈ ಮಾಡ್ತೇನೆ. ಒಂದು ವೇಳೆ ನನಗೆ ಅದು ಕರೆಕ್ಟ್ ವಿಡಿಯೋ ಸಿಕ್ಕಿದ್ರೆ
ಮುಂದಿನ ಸಂಚಿಕೆಯಲ್ಲಿ ಹೇಳಿ ಅಣ್ಣ ಅಂತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಅಲ್ಪ, ಅದು ಮುಂದಿನ 5 ಸಂಚಿಕೆ ನನಗೆ ಕಲೀಲಿಕ್ಕೆ ಬೇಕಾಗ್ತದೆ. ಮುಂದಿನ 10ನೇ ಸಂಚಿಕೆಯಲ್ಲಿ ಹೇಳ್ಬೋದು, ಯಾಕೆಂದರೆ ಅದು ಆಗ ಪ್ರಾಕ್ಟೀಸ್ ಆಗ್ತದೆ. ನಾನು ಕೇಳಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸಂಡೇ ದಿವಸ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ಉಂಟು. ಇಲ್ಲದ್ರೆ ಮತ್ತೆ ಅರ್ಧ ಹೇಳಿ ಅದು ಒಳ್ಳೆಯದಾಗಲ್ಲ. ಅಂದರೆ ಇದರಲ್ಲೆಲ್ಲ ಅದು ಇದು ಉಂಟು, ಅವ್ರದ್ದೆಲ್ಲ ಸಾಂಗು ತುಂಬ ಅಂದರೆ ಕಷ್ಟ ಸಾಂಗ್, ಈಸಿ ಇಲ್ಲ. ಮೊಹಮ್ಮದ್ ರಫಿ ಸರ್. ಯಾನ್ ದಾದ ಪಂತಿನ ನೆನಪುಂಡ ಇರೇಗ. ಕನ್ನಡ ನಾಡಿನ ಭಾವಗೀತೆಗಳು ಚೆನ್ನಾಗಿರ್ತದೆ. ಹೌದೌದು, ಕನ್ನಡ ನಾಡಿನ ಭಾವಗೀತೆಗಳೆಲ್ಲ ಉಂಟು ನನ್ನ ಹತ್ರ. ಕಾನದ ಕಡಲಿಗೆ ಉಂಟು, ಅದು ಬೇಕಾ, ಆಡ್ತೇವೆ. ಕಾನದ ಕಡಲಿಗೆ, ಮತ್ತು ಒಳಿತು ಮಾಡೋ ಮನಸ್ಸ, ಇರೋದು 3 ದಿವಸ, ಸೋಜುಗಾದ ಸೂಜು ಮಲ್ಲಿಗೆ, ಕಾನದ ಕಡಲಿಗೆ, ಚೆನ್ನಪ್ಪ ಚೆನ್ನಗೌಡ, ಅದೆಲ್ಲ ಗೊತ್ತುಂಟು, ಅದೆಲ್ಲ ಹಾಡ್ತೇವೆ ನಾವು. ಅದರಲ್ಲಿ ಯಾವುದಾದ್ರೂ ಒಂದು ಹೇಳಿದರೆ ಸಿಲೆಕ್ಟ್ ಮಾಡಿದರೆ ನಾವು ಹಾಡ್ಬೋದು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರು ಅಂದು ನೀವು, ನೆನಪು ಮಲ್ತಾರೆ ಪಿರಾ ಈರು ಬಂತೀನಿ 11 ಗಂಟೆ ಒಂದು ತೆರತೆ ಇತ್ತ 11 ಅವನು ಬತ್ತ ನವೇನೇ ಬನ್ನಿ ಅಂದತೆ ಅಣ್ಣ. ಇನ್ನು ಜನ ಇತ್ತು ನೆನಕುಲು ಎಡ್ಡೆ ಪಾತೇರಿ ಅರತ್ತ ಅಂಚಾದು ಅಂದಿ ರಡ್ಡಲಾಗಿ ದುಂಪೋಬುಜಿ ಮಲ್ಲೇಜಿ ನಮ್ಮ ಬಂದು ಬನ್ಪುಗಾನ ಯಾವ ನೋ ಪ್ರಾಬ್ಲಮ್ ಎಲ್ಲ ತಿಕ್ಕಗ ಅಂದ ಸಂಪದನ್ನ ದಾದಾನ ಪಾರೆ ಎಂಕ್ಲೊಂದು ವೀಡಿಯೋ ಎಡಿಟ್ ಮಂತ್ ಪಾಡ್ರೆ ಉಂಡಿತ್ತು ಎಲ್ಲ ಒಂದು ವೀಡಿಯೋ ಬರೋಡು ಹೆಂಗೆ ಕೆಂಚಿನ ಮಂತ್ ಭಜನೆದು ಒಂದು ವೀಡಿಯೋ ಉಂಟು ಶೋಕುದ ಅವಿತ ಗೊತ್ತು ಜಾತ್ ಬೇಗ ಆಪಣ ಅಂದು ಓಕೆ ಅನ್ನ ಗುಡ್ ನೈಟ್ ಪಂದ್ರೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸಿ ಎಮ್ ಆರ್ಡರ್ ದಾದಾ ಮಲ್ತೇರ ಅವು ಪನ್ನಿ ಅನ್ನಂದು ಅವು ಏನು ಪಂಡೈತೆ ನೆನಪಾಂಡೆಂಗೆ 11 ಗಿಲಾಕ ತಾಂಡತೆ 11 ಗಿಲಾಕ ಆಂಡ 5 ನಿಮಿಷ ಉಂಡ ಉಂತುಗ 5 ನಿಮಿಷ ಉಂತುಗ ಅದೇ ಓಕೆ ಓಕೆ ಈರ್ ಪಲ್ನಕ 5 ನಿಮಿಷಡು ನಮ್ಮ ಪೋಪ ಸೊ ಏರೆ ಗಂಟನ ಮನಸ್ಸಿತ್ತನ ಪತ್ತದ ಪಕ್ಕ ಒಂಜಿ ರೆಡ್ ಲೈಕ್ ಕೊಡಲಿ ಬೊಕ್ಕ ನಾ ಓದೆಯ ದೂರ ಓ ಜೊತೆಗಾರ ಲೈಕ್ ಕೊಡಲು ಬಂದಾಗ ಅಂತ ಪನೊಚ್ಚಿ ಓದೆಯ ದೂರ ಓ ಜೊತೆಗಾರ ಲೈಕ್ ಕೊಡಲು ಬಂದಾಗ ದಿವ್ಯ ಹೋಗಬೇಡಿ ಪಾಯಸ ಉಂಟು ಅನ್ನೊಂದಿಲ್ಲೇರು ನೀ ಮರೆಯದೆ ಓದೆ ಪ್ರೇಮದನ ಸಂದೇಶವ ತಂದಾಗ ಅರೆ ಕೊಂಚ ಪದ್ಯ ಅನ್ಕನ ಪರದೇಸಿ ಪರದೇಸಿ ಜಾನನ ಹಿಂದೆ ಎನ್ನ ಆಶೀರ್ವಾದ ಏಪಲ ಇರೆಗೆ ಉಪ್ಪುಂಡು ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಏನ ಮಿತ್ತು ಬತ್ತೇರ ಒಂಜಿ 3 ಜನ ಅಂಡ ಲೈಕ್ ಕೊರ್ಪು ಜರಿಯಲ್ಲ ದಾದ ಅನ್ಪುಣು ಮಲ್ಲೇಜ್ ಯಾವ ತಲೋ ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಸಿಸ್ಟರ್ ದಿವ್ಯ ಸಿಸ್ಟರ್ ನೀವು ಬಂದು ನಮ್ಮ ಲೈವಿನ ಚಿತ್ರಣವನ್ನೇ ಬದಲಿಸಿದ್ದೀರಿ ಇವತ್ತು ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಮಗೆ ಇಲ್ಲದಿದ್ದರೆ ಲೇಟ್ ತನಕ ನಮಗೆ ಅಷ್ಟು ಮೆಸೇಜ್ ಬರ್ತಾ ಇರಲಿಲ್ಲ ಇವತ್ತು ತುಂಬ ಮೆಸೇಜ್ ಬಂದಿದೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ ಬೊಕ್ಕ ಸಂಪತ್ತನೆ ಕುಲ್ಲುಗ ಅಂತಿದ್ದಾರೆ ವೇದಾವತಿಯಕ್ಕ ಬಾಯಿ ಅಂತಿದ್ದಾರೆ ವೇದಾವತಿಯಕ್ಕ ಇರ್ನಳ ಸಪೋರ್ಟ್ಗೂ ತುಂಬ ತುಂಬ ಥ್ಯಾಂಕ್ಸ್ ದಯಪಂಡ ಇರು ಸ್ಟಾರ್ಟಿಂಗ್ ಇಟ್ಟು ಬರ್ತದೆ ಲಾಸ್ಟ್ ಮುಟ್ಟಲ್ಲ ಒಂಜಿ ಖಾಲಿ ಮನಸ್ಸಿದ ಬ್ರೇಕ್ ದೇತೊಂದ ರಾತೆ ಬೊಕ್ಕ ಪೂರ ನಮ್ಮೊಟ್ಟಿಗೆ ಉಳ್ಳಾರು ಇರೆಗಳ ಥ್ಯಾಂಕ್ ಯು ಸೋ ಮಚ್ ಸಂಪತ್ತನೆ ಕುಲ್ಲುಗ ಒಂದೊಂದು ದಾದ ಬಾತೇರು ವರಿಯರು ಏನನ್ನು ಗೊಬ್ಬ ಅಂದುಲ್ಲಾರೆ ಈರ ಸಿವ ಅದೇನನ್ನು ಗೊಬ್ಬ ಅಂದುಲ್ಲಾರೆ ಎಂಜಿನಿ ಅಣ್ಣ ನನ್ನ 3 ನಿಮಿಷ 10 ಗಂಟೆ ಬಂದ ಅಣ್ಣ 10 ಗಂಟೆ ಬ್ಲಾಕ್ ಸೀದಾ ಬ್ಲಾಕ್ 5 ಮಿನಿಟಾ ಓಕೆ 5 ನಿಮಿಷ ನಾವೀಗ ಇದ್ದೇವೆ ಸಂಪತ್ತನ ಅಪೇಕ್ಷೆಯ ಮೇರೆಗೆ ನಾವಿನ್ನು 5 ನಿಮಿಷ ಲೈವನ್ನು ಮುಂದೂಡಿದ್ದೇವೆ ಸೊ ವೇದಾವತಕ್ಕ ಸಹ 5 ನಿಮಿಷ ಕೂತ್ಕೊಳ್ಬೇಕಾಗಿ ನಮ್ಮ ಕಡೆಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಸಂಪತ್ತನ್ನ ಒಡ್ಕ ಕೊರಲೆ ಅನ್ನವನ್ನು ಅಮರೇಶ್ ಪಾಟೀಲ್ ನವೀನನ್ನ ಊಟ ಏನು ಸ್ಪೆಷಲ್ ಅಂತಿದ್ದಾರೆ ಅಮರೇಶನ್ನ ನಮಗೆ ಇವತ್ತು ಸಾಂಬಾರು ಮತ್ತು ರೈಸ್ ಬೌಲ್ ಇತ್ತು ನಿಮಗೇನು ಊಟ
11:05 ಮುಟ್ಟಾಗೆ. ಓಕೆ 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 11 ಆಡೈತೆ. ಹಾಂ 11 ಆಡತ್ತೆ. ಓಕೆ 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 ನೋ ಪ್ರಾಬ್ಲಮ್. ಈರು ಬಾಯ್ ಪಂಡ್ಲೆ ಏನಪ್ಪ ಬಂದೋಣ ಪಾವೆ. ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಒಂದು ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹೌದು ಲೈಕ್ ಕೊಡಿ. ಅಯ್ಯೋ ಆಂಡ ಆಪುನು ಅಂಚ ಪಣ್ಣಿ ಅಂದೆ. ಓಕೆ ಓಕೆ ಅವು ಮಲ್ಲಜ್ಜಿ ದಾದಾಪುನು ಅನ್ನ ಸಾಂಬಾರು ಬನ್ನಿ ಊಟ ಮಾಡೋಣ ನಮ್ಮ ಮನೆಗೆ. ಹೌದು ಹೌದು ನಾನು ಬರ್ಲಿಕ್ಕೆ ಆಗಲ್ಲ ಸರ್, ಇನ್ನೊಮ್ಮೆ ಬರುವ. ನೀವು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿಮ್ಮ ಲೈವ್ ಮೊನ್ನೆ ಬಂದಿತ್ತು, ಅದು ರೌಂಡ್ ರೌಂಡ್ ತಿರ್ತಾ ಇತ್ತು, ನೆಟ್ಟಿರ್ಲಿಲ್ವಾ? ಏನಾಯಿತು ಪ್ರಾಬ್ಲಮ್ಮು? ಸಂಪದನ್ನ ಲೈಕ್ ಕೊಡಿ ಒಂದೊಂದು. ಧೀರಜ್ ಹಲೋ ಅಣ್ಣ, ಗುಡ್ ನೈಟ್ ಅಣ್ಣ ಬಂದೊಂದು. ಥ್ಯಾಂಕ್ ಯು ಸೋ ಮಚ್ ಧೀರಜ್ ಬ್ರೋ, ಸಪೋರ್ಟ್ ಮಾಡಿದ್ದಕ್ಕೆ. ಗುಡ್ ನೈಟ್ ನಿಮಗೆ ಸಹ, ಥ್ಯಾಂಕ್ ಯು. ನಾವು ಸಹ ಇನ್ನು 5 ನಿಮಿಷದಲ್ಲಿ ಬಂದ್ ಮಾಡೋದು. ಸೊ ಯಾರಾದರೂ ಒಂದೆರಡು ಲೈಕ್ ಕೊಡೋದಾದ್ರೆ ಕೊಡಲಿ ಅಂತ ಇದ್ದದ್ದು ನಾನು. ಒಂಜಿ ಅನ್ನ ಲೈಕ್ ಉಂಡಿ, ಒಂದು ನಿಮಿಷ ಅನ್ನ ಒಂಜಿ ಉಂಡು ಏನು ಕೊಡ್ತು ಅಲ್ಪ. ಸಂಪತ್ ಅನ್ನ ಈರು ಜಪ್ಪಲಿ ಡಿ ಕೆ ಬಂದಿಲ್ಲ. ಓಕೆ ಓಕೆ ಜಪ್ಪಲೆ ಜಪ್ಪಲೆ ದಾದಿ ಸಂಪತ್ ಅನ್ನಾಗ ನಿದ್ರೆ ಬರ್ಪೂಜೆಗೆ ಏನಂದಿಲ್ಲ. ನಾವು ಹಳ್ಳಿಲಿ ಇರ್ತೀವಲ್ಲ, ನಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹೌದಾ? ಓಕೆ ಓಕೆ ನಮ್ಮ ಮನೆಯಲ್ಲಿ ವೈಫೈ ಹಾಕಿದ್ದೇನೆ. ಹೌದಾ? ಓಕೆ ಅಮರೇಶ್ ಹಾಯ್ ಲೈಕ್ ಕೊಡಿ. ಅಮರೇಶ್ ಸಂಪತ್ತನ್ನು ಆಗಲೇ ಕೊಟ್ಟಿದ್ದೇನೆ. ಹೌದು ಅವ್ರು ಕೊಟ್ಟಿದ್ದಾರೆ ಪಾಪ. 40 ಅನ್ನತ್ತೆ ಅವು ಯಾನೇ ಕೊರ್ನಿ ಎನ್ನೆಟ್ಟಿ ಎನ್ನ ಮೂಜಿ ಲೈಕ್ ಎನ್ನ ಉಂಡತೆ ಇರೇನ ಲೈಕ್ ಲೆಕ್ಕೋಗಿ ಇಜ್ಜಿ ಅವು ಸಸ್ಪೆನ್ಸ್ ಅನ್ನ 49 ಡನ್ ಅಂದ ಅವು ಪೋಪುಂಡು ಬಕ್ಕ ಒಂಜಿ ಬಾಕಿ ನಟ್ಲಿ ಇರೋಣ ಯಾರಾದ್ರೂ ಒಂದು ಏರ್ಲೆಜ್ಜೇರಿ ಏಡು ನಟ್ಟು ನಿಕ್ಕುಳೆ 2 ಜನ ಒಪ್ಪುನಿ ಮಲ್ಲೆಜ್ಜಿ ಯಾವೇ ತೊಂದರೆಜ್ಜಿ ಪ್ರಾಬ್ಲಮ್ ದಲೆಜ್ಜಿ. ವಿದ್ಯಾ ಪೂಜಾರಿ ಬರ್ತೀರಾ? ಹಾಯ್ ವಿದ್ಯಾ, ವೆಲ್ಕಮ್ ಟು ಲೈವ್. ಹೇಗೋ ಇದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕಿಗೆ ನಾವು ಕಾಯ್ತಾ ಇದ್ದೇವೆ. 50ನೇ ಲೈಕ್ ನಿಮ್ಮದೇ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಊಟ ಆಯ್ತಾ? ಎಂತ ಕಜಿಪು ನಿಮಗೆ 50 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ವಿದ್ಯಾ ಮೇಡಮ್, ಲೈಕ್ ಕೊಡಿ. ಹೌದು ಕೊಟ್ರಾ ಅಂತ ಅವರು 50 ಆಯ್ತಂತೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನಾವು ಬಂದ್ ಮಾಡುವ ಈಗ, ಅಲ್ಲ ಇನ್ನೊಂದು 2 ನಿಮಿಷ ನಿಲ್ವಾ?
ಏತು ಬಂಗಾರ ಪತಿ ಅವರು ರೈವಾಯರೆ ವಿದ್ಯಾ ಹಾಪನೊಂದಲ್ಲಿ ಹೌದೌದು ಆಯ್ತು 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 ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಲೈವ್ಗೆ ಬಂದು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು. ಅಣ್ಣ ಸಾರ್ಥಕಾಂಡ್ ಸಿ.ಒ ಮಲ್ತಿನೆ ಥ್ಯಾಂಕ್ ಯು ಸೋ ಮಚ್. ನಿಕ್ಲೆಗ್ 2 ಜನಕ್ಕೆ ಪ್ರೈಸ್ ಕೊರಡು ನಮ್ಮ ವೇದಾವತಿ ಅಕ್ಕಾಗಲೇ ಇರೇಗಲ ಬೆಸ್ಟ್ ಸಪೋರ್ಟರ್ ಆಫ್ ದ ಲೈವ್. ಆಸೆ ಜಾಸ್ತಿ ಇರೇಗನ್ನ ಇಜ್ಜಪ್ಪ ಆಸೆ ದಾಲಜ್ಜಿ ಯಾನು ಎಕ್ಕಡ್ಲ ಬಂದ್ ಬಂದ್ಬಿಡುತ್ತೆ ನಿಕ್ಕಲು ಬಂದ್ ಬಂದ್ಬಿಡೆ ಬಂಡೆ ನಾನು ಬಂದ್ ಬಂದ್ಬಿಡುತ್ತೆ ಎಂಕ ಇವ ಆವಡುಂದು ಅಜ್ಜಿ ದಾಲ ನಮ್ಮ ಮೋನೋ ಚಾನೆಲ್ ಆತ ದಾಲ ಪ್ರಾಬ್ಲಮ್ ಇಜ್ಜಿ ತಾಪುಂಡ ಆತೆಡ್ಡೆ ಆಯ್ಜಿಂದಲ್ಲ ಓಕೆ ಅಂಚದಲ್ಲಜ್ಜಿ ಯಾನು 6 ಪಂಡೆ ಇರುತ್ತೆ ನಮ್ಮ ವರ್ಮ 11 5 ಮುಟ್ಟ ಕುಲ್ಲುಗ ಬಂಡೆ ಇರುತ್ತೆ. ಸೊ ಅಂಚ 2 ನಿಮಿಷ ಉಂಡು ಬನ್ನಿ ನಾನು ಆಸೆ ಇಜ್ಜಪ್ಪ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಮಾತೆರೆಗಲ, ಬಾಯ್ ಬಾಯ್.